ಬಂದಿಲ್ಲ ಅಂದ್ರೆ ಅಂತ ಪಾರ್ಟಿನೇ ಆ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂದ್ರೆ ಇನ್ನೆಲ್ಲಿ ನಿಮ್ಮನ್ನ ನೋಡ್ಬಿಟ್ಟೆ ಬಂದೆ ನಾನು. ನೀವು ಬಂದು ಕೂತ ತಕ್ಷಣ ಸಭಾಧ್ಯಕ್ಷರೇ, ರಾಜ್ಯದ ಜನರು ನೋಡ್ತಿರ್ತಾರೆ. ಆಸಕ್ತಿ ಇಲ್ಲದೆ ಇದ್ದವ್ರಿಗೆ ವಿಧಾನಸಭೆಗೆ ಕಳಿಸಬಾರ್ದು ಅಂತ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಏನೋ ಆಸಕ್ತಿ ಇಲ್ಲದೆ ಇರೋದ್ರಿಂದ ಅವ್ರಿಗೆ ವಿಧಾನಸಭೆಗೆ ಕಳಿಸೋದು ವೇಸ್ಟ್. ಇಲ್ಲ ಹಾಗಾಗಿ ಅವ್ರನ್ನ ಕಳಿಸಬಾರ್ದು ಅನ್ನೋ ಡಿಸೈಡ್ ಜನ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಅದಕ್ಕಾಗಿ ಬಂದಿಲ್ಲ. ಶುರು ಮಾಡಿ ಅಧ್ಯಕ್ಷರೇ, ಶುರು ಮಾಡಿ. ಜನ ಆಯ್ಕೆ ಮಾಡಿರೋದೇನಕ್ಕೆ ಅಧ್ಯಕ್ಷರೇ? ಜನ ಆಯ್ಕೆ ಮಾಡಿರೋದೇನಕ್ಕೆ? ವಿಧಾನಸಭೆಯಲ್ಲಿ ಬಂದು ಬಿಲ್ಗಳ ಮೇಲೆ ಚರ್ಚೆ ಮಾಡಿ ಜನಗಳಿಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಜನ ಆಯ್ಕೆ ಮಾಡಿದ್ದಾರೆ. ಜನ ಆಯ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾ ಇದ್ದೀರಲ್ಲ, ನಾವು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡ್ತಾ ಇದ್ದೀರಿ, ಸದನ ನಡೀತಾ ಇದೆ. ಅವ್ರ ಭಾವನೆಗಳು, ಆ ತಾಲೂಕು ಜಿಲ್ಲೆ ಭಾವನೆಗಳನ್ನ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕಾಗ್ತದೆ. ಇದೊಂದು ವೇದಿಕೆ ಅವ್ರಿಗೆ. ಇವಾಗ ಬೇರೆ ಕರ್ನಾಟಕದ 7 ಕೋಟಿ ಜನಕ್ಕೆ ಈ ವೇದಿಕೆ ಇಲ್ಲ, ಇರೋದು 224 ಜನಕ್ಕೆ ಮಾತ್ರ. ಅದನ್ನು ತಪ್ಪಿಸ್ಕೊಂಡ್ರೆ ನಿಜಕ್ಕೂ ಈ ಸದನಕ್ಕೆ ಒಂದು ಗೌರವ ತರಕ್ಕೆ ಆಗಲ್ಲ. ದಯವಿಟ್ಟು ಕಾಂಗ್ರೆಸ್ ಸದಸ್ಯರಿಗೆ. ಈಗ ಅಶೋಕಣ್ಣ ನಿಮ್ಗೆ ಹೇಳಿಲ್ಲ, ಕೂತ್ಕೊಳ್ಳಪ್ಪ ಅಧ್ಯಕ್ಷರೇ. ಬಿಟ್ಟಿದ್ದೀನಿ. ಅಲ್ಲ, ನಾವು ಕೇಳಿಸ್ಕೊಳಕ್ಕೆ ಬಂದಿದ್ವಿ. ಈಗ ಅವ್ರ ರವಿ ಅವ್ರ ಭಾಷಣ ಕೇಳಿಸ್ಕೊತೀವಿ, ನಾವು ಇರ್ತೀವಿ. ನಾವು JDS ರವಿ ಅವರು ಕಂಟಿನ್ಯೂ ಮಾಡಿ. ಅಲ್ಲ, ನಾವು JDS ಬಂದಿದೀವಿ, ಪ್ರೆಸೆಂಟ್ ಇದೀವಿ. ಕಂಟಿನ್ಯೂ ಮಾಡಿ ಪ್ಲೀಸ್. ಇರ್ಲಿ, ಪರವಾಗಿಲ್ಲ. ಅನ್ನದಾನಿಯವರೇ, ಈ ನಮ್ಮಲ್ಲಿ ಕಡೂರ್ ಗಿರೀಶ್ ಅಂತೇಳಿ ನಮ್ಮ ಪಾರ್ಟಿ ಸೀನಿಯರ್ ಲೀಡರ್ ಇದ್ರು. ಅವರು ಯಾವಾಗಲೂ ಒಂದು ಮಾತು ಹೇಳೋರು, ಮುಖಂಡನೇ ಸಿಕಂಡಿ ಆದರೆ ಹಿಂಬಾಲಕರ ಗತಿ ಏನಯ್ಯ ಅನ್ನೋರು. ಅದನ್ನು ನಾನು ನಿಮ್ಮ ಪಾರ್ಟಿಗೆ ಹೇಳಲ್ಲ, ನಾನು ಉಳಿದವರಿಗೂ ಹೇಳಲ್ಲ. ಆ ಸಾಲಿನಲ್ಲಿ ನೋಡಿ ಖಾಲಿ ಇದೆಯಲ್ಲ, ಆ ಖಾಲಿ ಇದೆಯಲ್ಲ, ಅವ್ರು ಹೇಳ್ತಿ ಜನರಲ್ ಆಗಿ ಹೇಳೋರು, ಮುಖಂಡನೇ ಸಿಕಂಡಿ ಆದರೆ ಹಿಂಬಾಲಕರ ಗತಿ ಏನಯ್ಯ ಅಂತ. ಹಾಗಾಗಿ ನಾನು ಆ ಸಾಲಿನ ಬಗ್ಗೆ ನಾನೇನು ಹೇಳ್ತಿಲ್ಲ. ತಾವು ಭಾಷಣ ಮುಂದುವರಿಸಿ ಸ್ವಾಮಿ, ಕೇಳ್ತಾ ಇದೀವಿ. ಆ ಸಾಲಿನ ಬಗ್ಗೆ ನಂದೇನಿಲ್ಲ, ಹೇಳ್ತಾ ಇರೋದು ವಿಷಯ. ಮುಖಂಡರು ಇಲ್ಲ, ಹಿಂಬಾಲಕರು ಇಲ್ಲ, ಅಲ್ಲಿ ಎಲ್ಲ ಇದೀವಲ್ಲ. ನಾವು ಮುಖಂಡ್ರೆ JDS ಅಲ್ಲಿ ನಾವು ಮುಖಂಡ ಅಲ್ವಾ? ನೋಡಿ, ಮುಂದಿನ ಸಾಲು ಖಾಲಿ ಮುಖಂಡ ಅಂತ ಹೇಳಿ ಕಳ್ಸಿದಾರ ನನ್ನ. ನಾನು ಮುಖಂಡನ ಕಂಡು ಮಾತಾಡಿ. ಕೂತ್ಕೊಳ್ಳಿ ಪ್ಲೀಸ್. ಸಭಾಧ್ಯಕ್ಷರೇ, ಏನು ಮೋದಿಯವ್ರ ಬಗ್ಗೆನೇ ಹೇಳ್ತೀರಿ, ರಾಜ್ಯದ್ದೇನು ಹೇಳ್ತಿಲ್ವಲ್ಲ ಅಂತ ಕೇಳ್ತಿದ್ರು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಮೇಲೆ ರೈತ ವಿದ್ಯಾನಿಧಿ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತ ಒಂದು ಯೋಜನೆ ತಂದರು. ಈ ಯೋಜನೆಯಲ್ಲಿ 10,03,000 ರೈತ ಮತ್ತು ನೇಕಾರರ ಮಕ್ಕಳಿಗೆ 439,95,00,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಯೋಜನೆ ಮೂಲಕ ವಿತರಣೆ ಮಾಡಲಾಗಿದೆ. ಅಧ್ಯಕ್ಷರೇ, ಡೈರೆಕ್ಟ್ ಆಗಿ ಅವ್ರ ಖಾತೆಗೆ ಕೊಡೋ ಕೆಲಸ ಮಾಡಿದೆ. ಒಂದು ವಿಶೇಷತೆ ಏನು ಅಂದರೆ, ಇಲ್ಲೆಲ್ಲೂ ನಿನ್ನ ಜಾತಿ ಯಾವುದೋ ಅಂತ ಕೇಳಿಲ್ಲ. ರೈತ ಹೌದೋ ಅಲ್ವೋ, ನೇಕಾರ ಹೌದೋ ಅಲ್ವೋ, ಅದಷ್ಟೇ ಸರ್ಟಿಫಿಕೇಟು. ನಿನ್ನ ಜಾತಿ ಯಾವುದೋ ಅಂತ ಕೇಳಿಲ್ಲ. ಜಾತ್ಯತೀತತೆ ಬಗ್ಗೆ ದಿನಗಟ್ಟಲೆ ಭಾಷಣ ಮಾಡುವ ಕೆಲವು ರಾಜಕೀಯ ಪಕ್ಷಗಳಿದ್ದಾವೆ. ಅವರಿಂದಲೇ ಜಾತ್ಯತೀತತೆ ಉಳಿದಿದೆ ಅಂತ ಭಾವಿಸ್ತಾರೆ. ಆ ಪುಣ್ಯಾತ್ಮರು 4-5ನೇ ತರಗತಿಯ ಮಕ್ಕಳ ಒಂದು ಪ್ರವಾಸ ಯೋಜನೆ ರೂಪಿಸಿದ್ರು. ಹೆಸರು ಮಕ್ಕಳ ಪ್ರವಾಸ ಭಾಗ್ಯ ಯೋಜನೆ. ಆ ಮಕ್ಕಳ ಪ್ರವಾಸ ಭಾಗ್ಯ ಯೋಜನೆಯಲ್ಲಿ 4-5ನೇ ತರಗತಿಯ ಎಲ್ಲ ಮಕ್ಕಳು ಟೂರ್ ಹೋಗೋ ಯೋಜನೆ ಅಲ್ಲ. ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸೈಕಲ್ ಕೊಟ್ಟರು. ಯಾರಿಗೆ ಸೈಕಲ್ ಕೊಟ್ಟರು? 8ನೇ ತರಗತಿಯ ಎಲ್ಲ ಮಕ್ಕಳಿಗೂ ಸೈಕಲ್ಲು. ಸರ್ಕಾರಿ ಶಾಲೆಯಲ್ಲಿ, ಅನುದಾನಿತ ಶಾಲೆಯಲ್ಲಿ ಓದ್ತಕ್ಕಂಥ 8ನೇ ತರಗತಿಯ ಎಲ್ಲ ಮಕ್ಕಳಿಗೂ ಸೈಕಲ್ ಕೊಟ್ಟರು. ಕಣ್ಣನ ಯಡಿಯೂರಪ್ಪನವರು ಅಂತ ಹೇಳ್ಬಿಟ್ರೆ ಮುಖ್ಯಮಂತ್ರಿ ಯಾರು ಸರ್? ಹೇಳ್ತೀನಿ ಕೇಳಿ. ಅದನ್ನು ಕುಮಾರಸ್ವಾಮಿ ಅವ್ರ ಹೆಸರನ್ನು ಹೇಳಿ ಸ್ವಾಮಿ. ಮುಚ್ಚಿಟ್ಕೊಂಡು ಹೇಳ್ತೀವಿ. ಅದಕ್ಕಿಂತ ಮುಂಚೆ ಸರ್ಕಾರ ಅಂತ ಹೇಳಿ ಹೇಳ್ತೀನಿ, ಕೇಳೋಣ ಸರ್, ಪೂರ ಕೇಳಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆನೂ ಜನತಾದಳ ಆಡಳಿತ ಪಕ್ಷದ ಪಾಲ್ದಾರ ಆಗಿತ್ತು. ಆವಾಗ ಸೈಕಲ್ ಕೂಡ ಯೋಜನೆ ಇರಲಿಲ್ಲ. ಅದಕ್ಕಿಂತ ಮುಂಚೆನೂ ಕೂಡ ಜನತಾದಳವೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅಧಿಕಾರ ನಡೆಸಿತ್ತು. ಆಗಲೂ ಸೈಕಲ್ ಕೂಡ ಯೋಜನೆ ಇರಲಿಲ್ಲ. ಯಾವಾಗ ಯಡಿಯೂರಪ್ಪನವರ ನೇತೃತ್ವದಲ್ಲಿ BJP ಆಡಳಿತ ಪಕ್ಷದ ಪಾಲ್ದಾರ ಆಯಿತೋ ಆಗ ಈ ಸೈಕಲ್ ಕೂಡ ಯೋಜನೆ ಬಂತು. ಮುಖ್ಯಮಂತ್ರಿ ಆಗಿದ್ದವರು ಕುಮಾರಸ್ವಾಮಿ ಅವರು. ಅದಕ್ಕಿಂತ ಮುಂಚೆ ಆಡಳಿತ ಪಕ್ಷದ ಪಾಲ್ದಾರವಾಗಿ ಜಳ ಇದ್ದಾಗಿತ್ತ ಅಂದರೆ ಇರಲಿಲ್ಲ. ಸೈಕಲ್ ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ. 8ನೇ ಕ್ಲಾಸ್ ಅಷ್ಟೇ ಕೇಳಿದ್ದು.
ಸೋ ಕಾಲ್ಡ್ ಸೆಕ್ಯುಲರ್ ಚಾಂಪಿಯನ್ಸ್ ಆ ಮಕ್ಕಳ ಪ್ರವಾಸ ಭಾಗ್ಯ ಯೋಜನೆಯಲ್ಲಿ 4-5ನೇ ತರಗತಿಯ ಮಕ್ಕಳಿಗೆ ಜಾತಿ ಮೇಲೆ ಪ್ರವಾಸ ಭಾಗ್ಯ ಯೋಜನೆ ರೂಪಿಸಿದ್ರು. ನೀವು ಲೆಕ್ಕ ಹಾಕಿ, ಮಕ್ಕಳು ದೇವರಿದ್ದಂಗೆ ಹೌದೋ ಅಲ್ವೋ? ಮಕ್ಕಳಲ್ಲಿ ದೇವರಿದ್ದಂಗೆ ಆ ಮಕ್ಕಳಲ್ಲಿ ಜಾತಿ ಭೇದ ಉಂಟು ಮಾಡೋದು ಜಾತ್ಯತೀತರ ಸ್ಪೆಷಾಲಿಟಿ. ಅಂದರೆ ಒಡೆಯೋದು ಹೇಗೆ ಅಂದರೆ, ಶಾಲೆ ಮಕ್ಕಳಿಂದಲೇ ಹೊಡೆದು ಬಿಡಬೇಕು. ಅವ್ರು ಮೇಷ್ಟ್ರೆ ನಮ್ಮನ್ನು ಟೂರಿಗೆ ಕರ್ಕೊಂಡು ಹೋಗಿ ಅಂತ ಏನಾರು ಮಕ್ಕಳು ಕೇಳಿದ್ರೆ ಆ ಮೇಷ್ಟ್ರು ಏನು ಹೇಳಬೇಕು? ಸುಮ್ಮನೆ ಕುತ್ಕೊಳ್ರಲ್ಲ, ಇದು ನಿಮಗೆಲ್ಲ ಅಲ್ಲ ಕಂಡ್ರಲ್ಲ, ಇದು ಈ ಜಾತಿಯರಿಗೆ ಮಾತ್ರ ಅಂತಂದರೆ ಆ ಮಕ್ಕಳ ಮನಸ್ಸಲ್ಲಿ ವಿಷಬೀಜ ಬಿತ್ತಿದಂಗೆ ಹೌದೋ ಅಲ್ವೋ? ಆ ಮಕ್ಕಳ ಮನಸ್ಸಿನಲ್ಲಿ ವಿಷಬೀಜ ಬಿತ್ತೋ ಕೆಲಸನ ಅವ್ರು ಮಾಡ್ತಿದ್ರು. ಇಲ್ಲಿ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವ ರೈತ ವಿದ್ಯಾನಿಧಿಯಲ್ಲಿ ಮಕ್ಕಳ ಜಾತಿ ಕೇಳಲ್ಲ. ಮಕ್ಕಳು ರೈತ ಕುಟುಂಬದವ್ರು ಹೌದೋ ಅಲ್ವೋ? ನೇಕಾರ ಕುಟುಂಬದವ್ರು ಹೌದೋ ಅಲ್ವೋ? ನೇಕಾರ ಕುಟುಂಬದವರಾದರೂ ಅವರಿಗೆ ವಿದ್ಯಾನಿಧಿ ಸೌಲಭ್ಯ ಸಿಗುತ್ತೆ, ರೈತ ಕುಟುಂಬ ಆದರೂ ಕೂಡ ಅವ್ರಿಗೆ ಸೌಲಭ್ಯ ಸಿಗುತ್ತೆ. ಈಗ ನಾನಿಲ್ಲಿ ಎಸ್ ಟಿ ಸೋಮಶೇಖರ್ ಅವ್ರನ್ನ ಕೇಳ್ತಾ ಇದ್ದೆ, ಸೋಮಣ್ಣ ಎಷ್ಟು ಕೊಟ್ಟಿದ್ದೀರಿ ರೈತರಿಗೆ ಸಾಲ ಅಂತೇಳಿ. ಅವ್ರು ಹೇಳಿದ್ರು ಅಂದಾಜು 33 ಲಕ್ಷ ರೈತರಿಗೆ 3 ಲಕ್ಷ ರೂಪಾಯಿವರೆಗೂ ಇಂಟ್ರೆಸ್ಟ್ ಸಬ್ಸಿಡಿ, ಅಂದರೆ ನಿಮ್ಗೆ ಯಾವುದೇ ರೀತಿಯ 0 ಇಂಟ್ರೆಸ್ಟ್ನಲ್ಲಿ ಸಾಲ ಕೊಡ್ತೀವಿ. 0 ಇಂಟ್ರೆಸ್ಟ್ನಲ್ಲಿ ಸಾಲ ಕೊಡೋ ಯೋಜನೆ ಯಾವಾಗ ಬಂದಿದ್ದು? ಯಾವಾಗ BJP ಆಡಳಿತ ಪಕ್ಷದ ಪಾಲ್ದಾರ ಆಯಿತೋ ಆಗ 0 ಇಂಟ್ರೆಸ್ಟ್ನಲ್ಲಿ ಸಾಲ ಕೊಡೋ ಯೋಜನೆ ಬಂತು. ಮೊದಲು 1 ಲಕ್ಷಕ್ಕೆ ಕೊಟ್ವಿ, ಆಮೇಲೆ 2 ಲಕ್ಷಕ್ಕೆ ವಿಸ್ತರಣೆ ಮಾಡಿದ್ವಿ, ಆಮೇಲೆ ಅದನ್ನು 3 ಲಕ್ಷಕ್ಕೆ ವಿಸ್ತರಣೆ ಮಾಡಿದ್ವಿ. ನಾನು ಚಿಕ್ಕ ಹುಡುಗ ಇದ್ದಾಗ ಈ ಸೊಸೈಟಿಯವರು ಬಂದು ಮನೆ ಜಪ್ತಿ ಮಾಡೋರು. 10,000 ರೂಪಾಯಿಗೆ 5,000 ರೂಪಾಯಿಗೆ ಮನೆ ಜಪ್ತಿ ಮಾಡೋರು. ಕುರ್ಚಿ, ಸೈಕಲ್ಲು, ಕಡುಬಿನ ತಪ್ಪಲಿ, ಎತ್ತು ಅದನ್ನೂ ಬಿಡ್ದಂಗೆ ಎತ್ಕೊಂಡು ಹೋಗೋರು, ಗಾಡಿನೂ ಎತ್ಕೊಂಡು ಹೋಗೋರು. ಅವಾಗ ಬಡ್ಡಿ ಎಷ್ಟಿತ್ತು ಗೊತ್ತಾ? 24% ಬಡ್ಡಿ ಇತ್ತು. 24% ಸೊಸೈಟಿ ಏನಲ್ಲಿ ಕೊಡ್ತಿದ್ದು ಎಷ್ಟು ಸಾವಿರ ರೂಪಾಯಿಗೆ? 10,000 ರೂಪಾಯಿ ಸಾಲಕ್ಕೆ 24% ಬಡ್ಡಿ. ಮನೆ ಹಾಳು ಬಡ್ಡಿ. ಆ ಮನೆ ತಗೊಂಡವನು ಮತ್ತೆ ಮನೆ ಹಾಳು ಮಾಡ್ಕೊಳ್ಳೇಬೇಕು, ಆ ಪರಿಸ್ಥಿತಿ ಇತ್ತು. ಈಗ 0% ಇಂಟ್ರೆಸ್ಟ್ನಲ್ಲಿ 33 ಲಕ್ಷ ರೈತರಿಗೆ ಸಾಲ ಕೊಡ್ತಾ ಇದೆ ಈ ನಮ್ಮ ಸರ್ಕಾರ. ಈಗ ಆಯುಷ್ಮಾನ್ ಭಾರತ್ ಕರ್ನಾಟಕ ಸುವರ್ಣ ಕರ್ನಾಟಕ ಯೋಜನೆ ನಿಮಗೆ ಗೊತ್ತಿದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ. ಈಗ ಜೊತೆಗೆ ಜನವರಿ 1ರಿಂದ ಯಶಸ್ವಿನಿ ಯೋಜನೆಯ ಮರುಜಾರಿಯನ್ನು ಕೂಡ ಮಾಡಿದೆ. ರೈತ ಶಕ್ತಿ ಯೋಜನೆ ಅಡಿಯಲ್ಲಿ ಡೀಸೆಲ್ ಸಹಾಯಧನ 400 ಕೋಟಿ ರೂಪಾಯಿ ಅನುದಾನ ನಿಗದಿ ಮಾಡಿ ಡೀಸೆಲ್ ಸಹಾಯಧನವನ್ನು ರೈತರ ಖಾತೆಗೆ ಕೊಡ್ತಾ ಇದೆ ಅಧ್ಯಕ್ಷರೇ. ಈಗ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 53 ಲಕ್ಷ ರೈತರಿಗೆ ಕೇಂದ್ರ ಸರ್ಕಾರ 9,968 ಸಾವಿರ ರೂಪಾಯಿ ಸಾವಿರ ಕೋಟಿ ಹಣ ಕೊಟ್ಟಿದ್ರೆ, ನಾವು ರಾಜ್ಯ ಸರ್ಕಾರ 4,821 ಕೋಟಿ ಹಣವನ್ನು ರಾಜ್ಯ ಸರ್ಕಾರ 22-23ನೇ ಸಾಲಿನಲ್ಲಿ ಈ ಕಿಸಾನ್ ಸಮ್ಮಾನ್ ಯೋಜನೆಗೆ ಕೊಟ್ಟಿದ್ದೇವೆ ಅಧ್ಯಕ್ಷರೇ. ಅದ್ರ ಬಗ್ಗೆ ನಾನು ಮುಂಚೆನೇ ಹೇಳಿದ್ದೆ, ನಮ್ಮ ಬೇರೆ ಯಾವುದೇ ರಾಜ್ಯ ಕೊಟ್ಟಿಲ್ಲ, ಕರ್ನಾಟಕ ಮಾತ್ರ ಕೊಟ್ಟಿರೋದು. ಆ ರೀತಿ ರೈತರ ನೆರವಿಗೆ ಬರುವಂಥ ಕೆಲಸನ ಹೆಚ್ಚುವರಿಯಾಗಿ ಮಾಡಿರೋದು ಕರ್ನಾಟಕ ಮಾತ್ರ. ಇನ್ನು ಕೆಲವು ವೆಸ್ಟ್ ಬೆಂಗಾಲ್ ಅಂತ ರಾಜ್ಯಗಳು ಅವರು ಕೇಂದ್ರದ್ದನ್ನು ಅನುಷ್ಠಾನ ಮಾಡಕ್ಕೆ ಬಿಟ್ಟಿಲ್ಲ. ಆದರೆ ಇಲ್ಲಿ ಕೇಂದ್ರದ ಜೊತೆಗೆ ಸಹಯೋಗ ಕೊಟ್ಟು 4,000 ರೂಪಾಯಿ ಹೆಚ್ಚುವರಿಯಾಗಿ ನಾವು ಕೊಡ್ತಾ ಇದ್ದೀವಿ. ಇನ್ನೊಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಜಮೀನು ಒದಗಿಸ್ತಕ್ಕಂಥ ಯೋಜನೆ. ಭೂಮಿ ಬೆಲೆ 6 ಲಕ್ಷ ಇದ್ದರೆ ಇವರೊಂದು 75,000, 50,000, 60,000 ಕೊಟ್ಬಿಡೋರು. ಅವ್ನು ಕೊಳ್ಳಂಗೂ ಇಲ್ಲ. ಹೆಂಗೆ ಅಂದರೆ ಈ ಕುದುರೆ ಗಾಡಿ ಮುಂದೆ ಕ್ಯಾರೆಟ್ ಕಟ್ಟಿದಂಗೆ. ಆ ಮುಂದೆ ಕ್ಯಾರೆಟ್ ಕಟ್ಟಿದ್ರೆ ಏನಾಗುತ್ತೆ, ಗಾಡಿ ಮುಂದೆ ಹೋದಂಗೂ ಕ್ಯಾರೆಟು ಮುಂದೆ ಹೋಗ್ತಿರುತ್ತೆ. ಹಿಂದೆಲ್ಲ ಯೋಜನೆಗಳು ಹೆಂಗೆ ತಂದಿದ್ರು ಅಂತ ಹೇಳಿದ್ರೆ, ಅವರಿಗೆ ತೋರಿಸ್ಬೇಕು, ಕೈಗೆ ಸಿಗಬಾರ್ದು, ಅದರ ಲಾಭ ಆಗಬಾರ್ದು, ಜಮೀನು ಕೊಳ್ಳಕ್ಕಾಗಬಾರ್ದು. ನಿನಗೆ ಕೊಟ್ಟಿದ್ದಾವೆ ಭಾಷಣ ಮಾಡೋಕ್ಕೆ ಇವ್ರಿಗೆ ಸರಕಬೇಕು. ನಿಮಗೆ ಭೂ ಒಡೆತನಕ್ಕೋಸ್ಕರ ನಾವು ಇಂಥ ಯೋಜನೆ ತಂದಿದ್ದೀವಿ ಅಂಥೇಳಿ ಭಾಷಣ ಮಾಡ್ಕೊಂಡೇ 6 ದಶಕ ದಲಿತರನ್ನ ಕತ್ತಲಲ್ಲಿಟ್ಟು ಮೋಸ ಮಾಡೋ ಕೆಲಸ ಮಾಡಿದ್ರು. ಈಗ ನಮ್ಮ ಸರ್ಕಾರ ಇದರಲ್ಲಿ ಘಟಕ ವೆಚ್ಚ 20 ಲಕ್ಷ ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ. ಜಮೀನು ಒದಗಿಸ್ತಕ್ಕಂಥ ಘಟಕ ವೆಚ್ಚ 20 ಲಕ್ಷ ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ. ಇವತ್ತು ಧೈರ್ಯವಾಗಿ ಮಾರ್ಕೆಟ್ ದರದಲ್ಲಿ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ 1 ಎಕರೆ ಕೊಂಡ್ಕೋಬಹುದು.
ಮುಂಚೆ ಘಟಕ ವೆಚ್ಚಕ್ಕೂ ಇವ್ರು ಕೊಡ್ತಿದ್ದಂಥ ಸಹಾಯಧನಕ್ಕೂ ಏನೇನೂ ಸಂಬಂಧ ಇರಲಿಲ್ಲ, ಅದ್ರಲ್ಲಿ ಕೊಳ್ಳೋ ಪ್ರಶ್ನೆನೇ ಇರಲಿಲ್ಲ ಬಿಡಿ, ಆ ಥರದ ಸ್ಥಿತಿ ಇತ್ತು. ಈಗ ಅದನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ವಸತಿ ಯೋಜನೆ, ಅದಕ್ಕೆ ನೀಡುವ ಸಹಾಯಧನವನ್ನು 2 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಿದ್ದೀವಿ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಬಡ ಕುಟುಂಬಗಳಿಗೆ ಉಚಿತ ವಿದ್ಯುತ್ತಿನ ಪ್ರಮಾಣವನ್ನು 75 ಯೂನಿಟ್ಗಳಿಗೆ ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಪ್ರತಿ ಜಿಲ್ಲೆನಲ್ಲಿ ಅಲ್ಪಸಂಖ್ಯಾತರ ಶಾಲೆಯನ್ನು APJ ಅಬ್ದುಲ್ ಕಲಾಂ ವಸತಿ ಶಾಲೆಯಾಗಿ ಮರುನಾಮಕರಣ ಮಾಡಿ PUC ವರೆಗೆ ವಿಸ್ತರಣೆ ಮಾಡುವಂಥ ಕೆಲಸವನ್ನು ಮತ್ತು CBSE ಮಾನ್ಯತೆ ಪಡೆಯೋದಕ್ಕೆ ಕ್ರಮ ತೆಗೆದುಕೊಳ್ಳೋದು ಮತ್ತು 25 ಕೋಟಿ ರೂಪಾಯಿ ಅನುದಾನ ಕೊಡುವಂಥ ಕೆಲಸವನ್ನು ಮಾಡಿದೆ. ನೋಡಿ, ಅಬ್ದುಲ್ ಕಲಾಂ ಅಂದ ತಕ್ಷಣವೇ ಒಬ್ಬ ಸಂತ, ಒಬ್ಬ ವಿಜ್ಞಾನಿ, ಒಬ್ಬ ರಾಷ್ಟ್ರಪತಿ, ಅದೆಲ್ಲವನ್ನು ಮೀರಿದಂಥ ಒಬ್ಬ ಅಪ್ರತಿಮ ದೇಶಭಕ್ತ ಕಣ್ಮುಂದೆ ಬರ್ತಾರೆ. ಯಾರು ಡಿಸ್ಪ್ಯೂಟ್ ಮಾಡ್ತಾರೆ ಅಬ್ದುಲ್ ಕಲಾಂ ಹೆಸರಿಟ್ಟರೆ. ಆದರೆ ಹಿಂದೊಂದು ಸರ್ಕಾರ ಇತ್ತು, ಯಾವಾಗಲೂ ಟಿಪ್ಪು ಜಪ ಮಾಡೋದು. ಟಿಪ್ಪು ಮತಾಂಧತೆ ಮೂಲಕ ಮತದ ಓಟ್ ಪಡೆಯುವಂಥ ಸಂಚು. ಯಾಕೆ ಟಿಪ್ಪು ಜಪ ಮಾಡ್ತಿದ್ರು ಅಂತ ಹೇಳಿದ್ರೆ, ಅವನೊಬ್ಬ ಮತಾಂಧ ಇದ್ದ. ಆ ಮತಾಂಧನ ಜಪ ಮಾಡಿದ್ರೆ ಮತಾಂಧರೆಲ್ಲ ಓಟ್ ಹಾಕ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಟಿಪ್ಪುನ ಜಪ ಮಾಡೋರು. ನಾವು ಕೂಡ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಭದ್ರಾಗಿದ್ದೀವಿ. ಯಾರ ಹೆಸರಿಟ್ಟಿದ್ದೇವೆ? ಡಾಕ್ಟರ್ APJ ಅಬ್ದುಲ್ ಕಲಾಂ ಹೆಸರಿಟ್ಟಿದ್ದೇವೆ. APJ ಅಬ್ದುಲ್ ಕಲಾಂ ಅಂದ ತಕ್ಷಣವೇ ದೇಶಭಕ್ತಿಯ ಭಾವ ಪ್ರಕಟ ಆಗುತ್ತೆ. ಟಿಪ್ಪು ಅಂದ ತಕ್ಷಣ ಏನು ಪ್ರಕಟ ಆಗುತ್ತೆ? ಅದ್ರ ಬಗ್ಗೆ ನಮ್ಮ ಅಪ್ಪಚ್ಚು ರಂಜನ್ ಅವ್ರಿಗೆ ಕೇಳಬೇಕು, ಏನು ಯಾವ ಭಾವ ಪ್ರಕಟ ಆಗುತ್ತೆ ಅಂತೇಳಿ. ಮಂಗಳೂರಿನಲ್ಲಿರುವ ಕ್ರೈಸ್ತರಿಗೆ ಕೇಳಬೇಕು, ನೆತ್ತರಕೆರೆ ಯಾಕೆ ಹೆಸರು ಬಂತು ಅಂತೇಳಿ. ಅವಾಗ ಅವ್ರು ಹೇಳ್ತಾರೆ, ನೆತ್ತರಕೆರೆ ಹೆಸರು ಬಂದಿದ್ದೆ ಟಿಪ್ಪು ಕ್ರಿಶ್ಚಿಯನ್ರ ಮಾರಣ ಹೋಮ ಮಾಡಿದ ಕಾರಣಕ್ಕೋಸ್ಕರ ಆ ಕೆರೆಗೆ ನೆತ್ತರಕೆರೆ ಅಂತೇಳಿ ಹೆಸರು ಬಂತು ಅಂತೇಳಿ. ಅಂದ್ರೆ ಅಂಥ ಮತಾಂಧನ ಹೆಸರಿಟ್ಟು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳುವಂಥ ಒಂದು ಷಡ್ಯಂತ್ರ ಒಂದು ಪಕ್ಷ, ಒಂದು ಸರ್ಕಾರ ಮಾಡಿದ್ದು ಗೊತ್ತಿದೆ. ಆದರೆ ನಾವು APJ ಅಬ್ದುಲ್ ಕಲಾಂ ಹೆಸರಿಟ್ಟು ಅಲ್ಪಸಂಖ್ಯಾತರ ಕಲ್ಯಾಣದ ಕಾರ್ಯಕ್ರಮವನ್ನು ರೂಪಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಅಧ್ಯಕ್ಷರೇ. ಪ್ರವಾಹ ಪರಿಹಾರ, ನಾನು ಮುಂಚೆ ಹೇಳ್ತಾ ಇದ್ದೆ, ಪ್ರತಿ ಹೆಕ್ಟೇರಿಗೆ 6,800 ಇದ್ದದ್ದನ್ನು 13,000 ರೂಪಾಯಿಗೆ ಮಳೆ ಆಶ್ರಿತ ಬೆಳೆಗಳಿಗೆ, ನೀರಾವರಿ ಬೆಳೆಗಳಿಗೆ 13,500 ಇದ್ದದ್ದನ್ನು 25,000 ರೂಪಾಯಿಗೆ ಹೆಚ್ಚಳ ಮಾಡಿದ್ದಲ್ದಲೇ ಬಹುವಾರ್ಷಿಕ ಬೆಳೆಗಳಿಗೆ 18,000 ರೂಪಾಯಿ ಇದ್ದದಿಂದ 28,000 ರೂಪಾಯಿಗೆ ಹೆಚ್ಚುವಳಿ ಮಾಡಿದ್ದೇವೆ. ನಷ್ಟದ ಮಾಹಿತಿ ಅಪ್ಲೋಡ್ ಆದ 1 ವಾರದೊಳಗೆ ಪರಿಹಾರ ವಿತರಣೆಗೆ ಕ್ರಮ ತಗೊಂಡಿದ್ದೀವಿ. 18,58,000 ರೈತರಿಗೆ ಬೆಳೆ ಹಾನಿ ಪರಿಹಾರ ಒಟ್ಟು ಈ ಕಳೆದ ವರ್ಷ ಬಂದಿರೋದು 14,63,398 ರೈತರ ಖಾತೆಗೆ 6,161 ಕೋಟಿ ರೂಪಾಯಿ 6,161 ಕೋಟಿ ರೂಪಾಯಿ ಅವರ ಖಾತೆಗೆ ಬೆಳೆ ಹಾನಿ ವರ್ಗಾವಣೆ ಮಾಡಿದ್ದೇವೆ ಅಧ್ಯಕ್ಷರೇ. ಇದು ಬೆಳೆ ನಷ್ಟ ಆದ 15 ದಿನದೊಳಗೆ ರೈತರ ಖಾತೆಗೆ ಅವರಿಗೆ ಬೆಳೆ ಹಾನಿ ಅವ್ರ ಖಾತೆಗೆ ತಲುಪಿದೆ ಅಧ್ಯಕ್ಷರೇ. ಇದೊಂದು ಬದಲಾವಣೆ ಅಲ್ವಾ? ಇದೊಂದು ಸುಧಾರಣೆ ಅಲ್ವಾ? ಇದು ರೈತ ಸ್ನೇಹಿ ಅಲ್ವಾ? ಏನು ಮಾಡ್ತೀರಿ? ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಒಂದು ಗಾದೆ ಮಾತಿದೆ. ನಮ್ಮ ವಿಪಕ್ಷದ ಮುಖಂಡರುಗಳಿಗೆ ನಾವು ಏನು ಒಳ್ಳೇದು ಮಾಡಿದ್ರು ಕೂಡ ಕಾಣೋದು ಇಲ್ಲ, ಕೇಳೋದು ಇಲ್ಲ. ಯಾಕೆ ಅಂತಂದರೆ ಅವರಿಗೆ ಒಂದು ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ರೀತಿಯ ಮನಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ನಾವು ಇದೆಲ್ಲ ಇದು ಅನುಕೂಲ ಆಗಿರುವಂಥದ್ದು. ಅವ್ರು ಕಂಡ್ರೂ ಕಾಣ್ದಂಗೆ ಇರ್ತಾರೆ, ಕೇಳಿದ್ರು ಕೇಳ್ದಂಗೆ ಇರ್ತಾರೆ. ಅದಲ್ದಲೇ ಮಹಿಳೆಯರ ಸಬಲೀಕರಣ ಮತ್ತು ಕ್ಷೇಮಾಭಿವೃದ್ಧಿಗೆ ಆ ಬಜೆಟ್ನಲ್ಲಿ ಆಯವ್ಯಯ ಒದಗಿಸಿ ಒಂದು ಆಯ್ದ ಸ್ವಸಹಾಯ ಸಂಘಗಳಿಗೆ 1.5 ಲಕ್ಷ ರೂಪಾಯಿ ನೆರವು ಕೊಡುವಂಥ ಕೆಲಸ ಮಾಡಿದೆ. 500 ಕೋಟಿ ರೂಪಾಯಿ ಅನುದಾನ ಅದಕ್ಕಾಗಿಯೇ ತೆಗೆದಿಡುವಂಥ ಕೆಲಸ ಮಾಡಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಗುಂಪುಗಳಿಗೆ ವಿಶೇಷ ಆದ್ಯತೆ ಕೊಟ್ಟು ಅಲ್ಲಿ 3.9 ಲಕ್ಷ ಮಹಿಳೆಯರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಿದೆ ಅಧ್ಯಕ್ಷರೇ. ಇದಲ್ದಲೇ ಮಹಿಳೆಯರೇ ಸ್ವಸಹಾಯ ಸಂಘಗಳ ಮೂಲಕ ತಯಾರು ಮಾಡ್ತಕ್ಕಂಥ ವಸ್ತುಗಳಿಗೆ ಬ್ರ್ಯಾಂಡಿಂಗ್ ಕೊಡೋದಕ್ಕೆ, ಮೌಲ್ಯವರ್ಧನೆ ಮಾಡೋದಕ್ಕೆ, ಪ್ಯಾಕಿಂಗ್ ಸೌಲಭ್ಯ ಒದಗಿಸೋದಕ್ಕೆ, ಅಸ್ಮಿತೆಯ ಹೆಸರಿನಲ್ಲಿ ಉತ್ಪನ್ನಗಳ ಮಾರಾಟ ಮಾಡೋದಕ್ಕೆ ಮಾರಾಟ ಮೇಳಗಳ ಆಯೋಜನೆಯನ್ನು ಕೂಡ ಮಾಡಿದೆ. 3 ಲಕ್ಷ ಹೆಣ್ಣುಮಕ್ಕಳಿಗೆ ಒನಕೆ ಓಬವ್ವನ ಹೆಸರಿನಲ್ಲಿ ಆತ್ಮರಕ್ಷಣಾ ಕಲೆ ತರಬೇತಿ ನೀಡುವಂಥ ಕ್ರಮವನ್ನು
ಕೈಗೊಂಡಿದೆ ಅಧ್ಯಕ್ಷರೇ. ಅದಲ್ದಲೇ ಅಪೌಷ್ಟಿಕತೆ ನಿವಾರಿಸೋದಕ್ಕೆ ಸ್ಫೂರ್ತಿ ಅಂತಕ್ಕಂಥ ಯೋಜನೆಯನ್ನು ಕೂಡ ವಿಸ್ತಾರವನ್ನು ಮಾಡೋ ಕೆಲಸ ಮಾಡಿದೆ. ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ 2610 ಕೋಟಿ ರೂಪಾಯಿಗಳ ಯೋಜನೆಗಳ ಅನುಷ್ಠಾನವನ್ನು ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿಯಾಗಿಯೇ ಮಾಡುವಂಥ ಕೆಲಸ ಮಾಡಿದೆ. ಅವರ ಮಕ್ಕಳ ಪ್ರೋತ್ಸಾಹಕ್ಕೆ ವಿದ್ಯಾರ್ಥಿ ವೇತನ ಪ್ರಾರಂಭಿಸಿ 2,97,000 ಮಕ್ಕಳಿಗೆ 4,462 ಕೋಟಿ 12,000 ರೂಪಾಯಿ ವಿದ್ಯಾರ್ಥಿ ವೇತನ ಕೊಟ್ಟಿದೆ. 462 ಕೋಟಿ 12,000 ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುವ ಕೆಲಸ ಮಾಡಿದೆ. ನೇಕಾರ ಸಮ್ಮಾನದ ಬಗ್ಗೆ ಮುಂಚೆನೇ ಹೇಳಿದ್ದೀನಿ. 2,000 ಇದ್ದದ್ದನ್ನು 5,000 ರೂಪಾಯಿಗೆ ಹೆಚ್ಚಳ ಮಾಡುವ ಕೆಲಸವನ್ನು ಮತ್ತು ವಾಣಿಜ್ಯ ಬ್ಯಾಂಕ್ಗಳ ಮೂಲಕ ರೇಖಾರರು ಪಡೆಯುವ ಸಾಲದ ಮೇಲೆ 8% ಬಡ್ಡಿ ಸಹಾಯಧನ ಕೊಡುವಂಥದ್ದನ್ನು, ನೇಕಾರ ಮಕ್ಕಳಿಗೆ ಶಿಕ್ಷಣಕ್ಕೆ ವಿದ್ಯಾರ್ಥಿ ವೇತನ ಕೊಡೋದನ್ನು, ಇದೆಲ್ಲವನ್ನು ಕೂಡ ಮಾಡುವ ಕೆಲಸವನ್ನು ಮಾಡಿದ್ದೇವೆ. ಇದಲ್ಲದೆ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಗ್ರಾಮೀಣ ಮತ್ತು ದೇಶಿ ಕ್ರೀಡೆಗಳನ್ನು ಉತ್ತೇಜಿಸೋದಕ್ಕೆ ಕ್ರೀಡಾ ಅಂಕಣ ನಿರ್ಮಾಣ ಮಾಡೋದಕ್ಕೆ 504 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಅಧ್ಯಕ್ಷರೇ. ನಮ್ಮದು ಭಾರತ ಯುವ ಭಾರತ, ಕರ್ನಾಟಕ ಯುವ ಭಾರತ, ಯುವ ಕರ್ನಾಟಕ. ಆ ಯುವ ಕರ್ನಾಟಕ ಕೌಶಲ್ಯ ಕರ್ನಾಟಕ ಆಗಬೇಕು. ಅದಕ್ಕಾಗಿ ಸ್ಕಿಲ್ ಡೆವಲಪ್ಮೆಂಟ್ ಯೋಜನೆಯನ್ನು ಕೂಡ ರೂಪಿಸುವಂಥ ಕೆಲಸವನ್ನು ಮಾಡಿದೆ ಅಧ್ಯಕ್ಷರೇ. ಹೀಗೆ ಡಬಲ್ ಇಂಜಿನ್ ಸರ್ಕಾರ ಯಾವ್ಯಾವ ರೀತಿಯಲ್ಲಿ ಅನುಕೂಲ ಮಾಡಿದೆ ಅಂತಕ್ಕಂಥದ್ದು ನಿಮಗೆ ಮುಂಚಿನಿಂದಲೂ ಹೇಳ್ತಾನೆ ಬಂದಿದ್ದೀನಿ ಅಧ್ಯಕ್ಷರೇ. ಈಗ 9 ಏರ್ಪೋರ್ಟ್ಗಳು, ಅದು ರಾಯಚೂರಿನಲ್ಲಿರ್ಬೋದು, ವಿಜಯಪುರದಲ್ಲಿರ್ಬೋದು, ಕಾರವಾರದಲ್ಲಿರ್ಬೋದು, ಶಿವಮೊಗ್ಗದಲ್ಲಿರ್ಬೋದು, ಹಾಸನದಲ್ಲಿರ್ಬೋದು, ಶಿವಲಿಂಗೇಗೌಡ್ರೆ ಹಾಸನದಲ್ಲಿರ್ಬೋದು, ಗದಗಿದೆಯಾ? ಇಲ್ಲಪ್ಪ, ನೀವು ಹುಬ್ಳಿ ಧಾರವಾಡ ಪಕ್ಕದಾಗೆ ಇದ್ದೀರಿ ನೀವು. ಇದಲ್ದಲ್ಲೇ ಏರ್ ಸ್ಟ್ರಿಪ್, ಈಗ ಏರ್ ಸ್ಟ್ರಿಪ್ ನಿರ್ಮಾಣಕ್ಕಿರ್ಬೋದು, ಉಡಾನ್ ಯೋಜನೆಯಲ್ಲಿ ಬೀದರ್ನ ಸೇರಿಸಿ, ಕಲಬುರಗಿಯನ್ನು ಸೇರಿಸಿ, ಬಳ್ಳಾರಿಯನ್ನು ಸೇರಿಸಿ, ಉಡಾನ್ ಯೋಜನೆಯಲ್ಲಿ ಮೈಸೂರನ್ನ ಸೇರಿಸಿ, ಹವಾಯಿ ಚಪ್ಪಲಿ ಹಾಕ್ದವನು ಹವಾಯಿ ಅಡ್ಡೆಯಲ್ಲಿ ಓಡಾಡಬೇಕು ಅಂದರೆ ವಿಮಾನದಲ್ಲಿ ಓಡಾಡಬೇಕು ಅನ್ನುವಂಥ ಪ್ರಧಾನಮಂತ್ರಿಗಳ ಕನಸೇನಿದೆ, ಆ ಕನಸು ನನಸಾಗ್ತಾ ಇದೆ. ಇವತ್ತು ನೀವು ಗಮನಿಸ್ಬೋದು, ಬೇರೆ ಬೇರೆ ಭಾಗದ ಕಟ್ಟಡ ಕಾರ್ಮಿಕರು ಕೂಡ ಬೆಂಗಳೂರಿಗೆ ಬರೋರು ವಿಮಾನದಲ್ಲಿ ಬರ್ತಾರೆ. ಅದು ಆಗಿರುವಂಥ ಬದಲಾವಣೆ ಅಧ್ಯಕ್ಷರೇ. ಈ ರೀತಿ ಹೊಸ ಬದಲಾವಣೆಗೆ ದಿಕ್ಕು ಕೊಡುವಂಥ ಕೆಲಸವನ್ನು, ಹೊಸ ದಿಕ್ಕು ಕೊಡುವಂಥ ಕೆಲಸವನ್ನು ಡಬಲ್ ಇಂಜಿನ್ ಸರ್ಕಾರ ಮಾಡಿದೆ. ಈ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಒಂದಕ್ಕೊಂದು ಹೊಂದಾಣಿಕೆ ಇರುತ್ತೆ. ಅಕಸ್ಮಾತ್ ಇಲ್ಲದೇ ಇದ್ರೆ ಏನಾಗುತ್ತೆ? ಎತ್ತಿಯರಿಗೆ ಕೋಣ ನೀರಿಗೆ, ನೀವು ನೋಡೇ ಇದ್ದೀರಿ. ಒಂದು ಪಕ್ಷಕ್ಕೆ ಮೆಜಾರಿಟಿ ಬರದೇ ಇದ್ರೆ ಏನಾಗುತ್ತೆ? ಅದು ಅನುಭವಿಸಿದ್ದೀವಿ ಕರ್ನಾಟಕ. ಒಂದು ಪಕ್ಷಕ್ಕೆ ಮೆಜಾರಿಟಿ ಬರದೇ ಇದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಕರ್ನಾಟಕ ಅನುಭವಿಸಿದೆ. ಆ ಕೆಟ್ಟ ಪರಿಸ್ಥಿತಿ ಯಾವತ್ತೂ ಬರಬಾರ್ದು ಅಂತ ಹೇಳಿದರೆ ಡಬಲ್ ಇಂಜಿನ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕು, ಒಂದು ಪಕ್ಷ ಕ್ಲಿಯರ್ ಮೆಜಾರಿಟಿ ಬರಬೇಕು, ಆ ಬರುವಂತೆ ಆಗಬೇಕು ಅನ್ನೋದು ಅನ್ನೋ ಕಾರಣಕ್ಕೋಸ್ಕರ ರಿಪೋರ್ಟ್ ಕಾರ್ಡನ್ನು ಜನರ ಮುಂದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಆ ರೀತಿ ರಿಪೋರ್ಟ್ ಕಾರ್ಡನ್ನು ಮುಂದಿಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಮಳೆಗಾಲದಲ್ಲಿ ಅದಿನ್ನು ಕೆಲಸ ಇನ್ನು ಪೂರ್ಣಗೊಂಡಿರಲಿಲ್ಲ. ಹೈವೇಲೆಲ್ಲ ನೀರು ತುಂಬಿಕೊಳ್ತು. ಭಾಳ ಜನ ಅದನ್ನು ಟೀಕೆ ಮಾಡಿದವರು ಈಗ ಉದ್ಘಾಟನೆಗೆ ಸಿದ್ಧವಾಗಿದೆ. ಯಾರು ಟೀಕೆ ಮಾಡ್ತಿದ್ದವ್ರು ಈಗ ಕ್ರೆಡಿಟ್ಟು ಮೈಸೂರು MP ಯಾಕೆ ಕೊಡಬೇಕು ಅಂತ ಪೈಪೋಟಿ ಶುರು ಮಾಡಿದ್ದಾರೆ. ಒಬ್ಬರು ಮಾಜಿ ಲೋಕೋಪಯೋಗ ಸಚಿವರು ನನ್ನ ಕಾಲದಲ್ಲಿ ಮಾಡಿಸಿದ್ದು ಅಂತ ಹೇಳಿದ್ರು, ಇನ್ನೊಬ್ಬರು ಮತ್ತೊಂದು ಕ್ರೆಡಿಟ್ ಹೇಳಿದರು. ಕ್ರೆಡಿಟ್ ಅವರು BJP ಸರ್ಕಾರಕ್ಕೆ ಕೊಡೋಕ್ಕೆ ತಯಾರಿಲ್ಲ. ಕ್ರೆಡಿಟ್ಟು BJP ಸರ್ಕಾರಕ್ಕೆ ಕೇಳಿ, ಒಬ್ಬರು ಪ್ರಸ್ತಾವನೆ ನಾನು ಕಳಿಸ್ಕೊಟ್ಟಿದ್ದೆ ಅಂದರು, ಇನ್ನೊಬ್ಬರು ಗಡ್ಕರಿ ಅವರನ್ನು ಕರೆಸಿ ಶಂಕುಸ್ಥಾಪನೆ ಮಾಡಿಸಿದ್ದು ನಾನು ಅಂದರು. ಆದರೆ ಕ್ರೆಡಿಟ್ BJP ಕೊಡಬೇಕು ಅಂದಾಗ ಹಿಂದೆ ಮುಂದೆ ನೋಡ್ತಾರೆ. ಕಾಂಪ್ಲಿಮೆಂಟ್ಸ್ ಇಲ್ಲ, ಕಂಪ್ಲೇಂಟ್ ಮಾತ್ರ BJP ಮೇಲೆ, ಕಾಂಪ್ಲಿಮೆಂಟ್ಸ್ ಮಾತ್ರ ಇಲ್ಲ. ಇದು ಮನಸ್ಥಿತಿ ಅಧ್ಯಕ್ಷರೇ. ನೀವು ಡಬಲ್ ಇಂಜಿನ್ ಸರ್ಕಾರದ ಲಾಭ ಏನು ಅನ್ನೋದನ್ನ ನಾನು ರವಿಗೌಡ್ರೆ, ಈ ಮೈಸೂರು ಎಕ್ಸ್ಪ್ರೆಸ್ ಕಾರಿಡಾರ್ ರೋಡು ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಕೆಲವು ಕಡೆ ಚೆನ್ನಾಗಿ ಮಾಡ್ತಾ ಇಲ್ಲ. ಒಂದು ಕಂಪ್ಲೇಂಟು ಕ್ವಾಲಿಟಿ ಇಲ್ಲ. ಎರಡನೇದಾಗಿ ಶೌಚಾಲಯ ನಿರ್ಮಾಣ ಮಾಡಲಿಲ್ಲ.
ನೀನು ಬೆಂಗಳೂರಲ್ಲಿ ಹತ್ತಿ ಮೈಸೂರು ಇಳಿಯೋಷ್ಟೊತ್ತಿಗೆ 1:90 ನಿಮಿಷಕ್ಕೆ ನಾವು ಹೋಗ್ಬೋದು ಅಂತ ನೀವು ಹೇಳಿದ್ದೀರಾ. ಒಂದು 10-15 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು. ಒಂದು ಫಲಾಹಾರ ಮಂದಿರ ಇಲ್ಲ, ಒಂದು ಶೌಚಾಲಯ ಇಲ್ಲ, ರೋಡಲ್ಲಿ ನಿಂತ್ಕೊಂಡು ಮಲಮೂತ್ರ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ಮಾಡಿದ್ದೀರಿ ಅದನ್ನು? ಹಂಗಾರೆ ಮೂಲಭೂತ ಸೌಕರ್ಯಗಳ ಬೇಡ, ಎಕ್ಸ್ಪ್ರೆಸ್ ಹೈವೇ ಅಂತ ಹೇಳ್ತೀರಾ, ಅದಕ್ಕೆ ಮೂಲಭೂತ ಅದಕ್ಕೆ ತಕ್ಕಂತೆ ಮೂಲಭೂತ ಸೌಕರ್ಯಗಳನ್ನು ಎಲ್ಲಿ ಒದಗಿಸಿದ್ದೀರಾ? ದಿನ ಬೆಳಗ್ಗೆ ನಾವು ಅಲ್ಲೇ ಓಡಾಡ್ತಾ ಇದ್ದೀವಿ, ಮೂತ್ರ ಮಾಡೋಕ್ಕೆ ಜಾಗ ಇಲ್ಲ, ಅಲ್ಲಿ ತಿಂಡಿ ತಿನ್ನಕ್ಕೆ ಜಾಗ ಇಲ್ಲ. ಆಮೇಲೆ ಚನ್ನಪಟ್ಟಣ, ರಾಮನಗರ, ಮದ್ದೂರು ಇಲ್ಲೆಲ್ಲ ಇಳ್ಕೊಬೇಕು ಮಂಡ್ಯದಲ್ಲಿ ಅಂದರೆ ಅದ್ರ ಪಾಡು ಹೇಳ್ತಿರೋದು ಅಂಥ ಪರಿಸ್ಥಿತಿ. ಅಲ್ಲೆಲ್ಲ ಮುಂದೆ 10 ಕಿಲೋಮೀಟ್ರ್ ಹೋಗ್ಬೇಕು, ಅಲ್ಲಿಂದ ಮಾಡಿ ಡಿವಿಯೇಷನ್ ತಗೊಂಡು ಮತ್ತೆ ವಾಪಸ್ ಬರಬೇಕು. ಇಂಥ ಸ್ಥಿತಿ ನಿರ್ಮಾಣ ಆಗಿದೆ. ಆಮೇಲೆ ಕ್ವಾಲಿಟಿಯಾಗಿ ಮಾಡಿಲ್ಲ, ಸರಿಯಾಗಿ ಮಾಡೋಕ್ಕೆ ಹೇಳಿ, ಮೂಲಭೂತ ಸೌಕರ್ಯಗಳನ್ನ ಒದಗಿಸೋಕೆ ಹೇಳಿ ಸರ್ಕಾರಕ್ಕೆ. ಇನ್ನುವೇ ಕಂಪ್ಲೀಟ್ ಆಗುವ ಹಂತದಲ್ಲಿದೆ. ಏನಾದ್ರು ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳನ್ನು ಬಗೆಹರಿಸಿದ ಮೇಲೇ ಅದನ್ನು ಟೇಕ್ ಓವರ್ ಮಾಡ್ಕೊಳ್ಳೋದು. ಯಾವುದು DPR ಪ್ರಕಾರ ಆಗಿದೆಯೋ ಅದನ್ನು ಟೇಕ್ ಓವರ್ ಮಾಡುತ್ತೆ. DPR ಪ್ರಕಾರ ಆಗದೇ ಇದ್ರೆ ಟೇಕ್ ಓವರ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಆವಾಗ ಕಾನೂನು ಕ್ರಮ ಎದುರಿಸ್ಬೇಕಾಗತ್ತೆ. ಈ DPR ಪ್ರಕಾರ ಆಗಿದೆಯೋ ಇಲ್ವೋ ಅನ್ನೋದನ್ನ ನೋಡಿಯೇ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅಂತಿಮವಾಗಿ ಟೇಕ್ ಓವರ್ ಮಾಡೋದು. ಅದ್ರ ಬಗ್ಗೆ ನಿಮಗೆ ಅನುಮಾನ ಬೇಡ. ಇಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದಾಗ ಬೆಂಗಳೂರಿಗೆ ಮೆಟ್ರೋ ಕೊಟ್ಟಿದ್ದು 7 ಕಿಲೋಮೀಟ್ರು, BJP ಯಾವುದಿಲ್ಲ 56 ಕಿಲೋಮೀಟ್ರು. ಧಾರವಾಡಕ್ಕೆ IIT ಕೊಟ್ಟಿದ್ದು BJP ಸರ್ಕಾರ, ರಾಯಚೂರಿಗೆ IIIT ಕೊಟ್ಟಿದ್ದು BJP ಸರ್ಕಾರ, ತುಮಕೂರಿಗೆ ಹೆಲಿಕಾಪ್ಟರ್ ಫ್ಯಾಕ್ಟ್ರಿ, ಕೊಪ್ಪಳಕ್ಕೆ ಟಾಯ್ಸ್ ಕ್ಲಸ್ಟರ್. ಮುಂಚೆನೇ ಹೇಳಿದೆ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ. ನಂಬರ್ ಆಫ್ ಸ್ಟಾರ್ಟ್ಅಪ್ ಮತ್ತು ಯೂನಿಕಾರ್ನ್, ಹೈಯೆಸ್ಟ್ ಯೂನಿಕಾರ್ನು ಸ್ಟಾರ್ಟ್ ಆಗಿರೋದು ಕರ್ನಾಟಕದಲ್ಲಿ. ಇನೋವೇಷನ್ನು ಹೈಯೆಸ್ಟ್ ಬಂದಿರೋದು ಕರ್ನಾಟಕದಲ್ಲಿ. ಅಂದರೆ ಪ್ರಗತಿಗೆ ಪೂರಕವಾಗಿರೋ ವಾತಾವರಣ ಡಬಲ್ ಇಂಜಿನ್ ಸರ್ಕಾರದಿಂದ ಇರುತ್ತೆ. ಅದರಿಂದ ಇವೆಲ್ಲ ಸಾಧ್ಯ ಆಯಿತು. ಅಕಸ್ಮಾತ್ ಎತ್ತಿ ಏರಿಗೆ ಕೋಣ ನೀರಿಗೆ ಏನೋ ಪರಿಸ್ಥಿತಿ ಇದ್ದರೆ ಇನ್ನೆಲ್ಲರೂ ಬಿದ್ದು ಓಡೋಗ್ಬಿಡೋರು. ಯಾರು ವಿಶ್ವಾಸ ಇಟ್ಟು ಇನ್ವೆಸ್ಟ್ ಮಾಡಕ್ಕೆ ಬರ್ತಿರ್ಲಿಲ್ಲ. ಯಾವಾಗ ವಿಶ್ವಾಸದ ವಾತಾವರಣ ಇರುತ್ತೆ ಅಂತ ಹೇಳಿದ್ರೆ ಎರಡೂ ಜೋಡೆತ್ತುಗಳಾದಾಗ ಮಾತ್ರ ವಿಶ್ವಾಸದ ವಾತಾವರಣ ಇರುತ್ತೆ. ಒಂದು ಕೋಣ ಒಂದು ಎತ್ತಿದ್ರೆ ವಿಶ್ವಾಸದ ವಾತಾವರಣ ಇರಲ್ಲ. ಹಾಗಾಗಿ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಅನ್ನೋದು ಮಲ್ಟಿಪಲ್ ಆಗುತ್ತೆ ಅನ್ನೋದಕ್ಕೆ ಅಂಕಿಅಂಶಗಳೇ ಸಾಕ್ಷಿಯಾಗಿ ಹೇಳ್ತವೆ ಅಧ್ಯಕ್ಷರೇ. ಇನ್ನು ಕೋವಿಡ್ ಸಂದರ್ಭದ್ದು ಮಾತಾಡ್ತಾ ಇದ್ದೆ. ರಾಜಸ್ಥಾನದಲ್ಲಿ 11 ಲಕ್ಷ ಕೋವಿಡ್ ವ್ಯಾಕ್ಸಿನ್ನು ಡಸ್ಟ್ಬಿನ್ನಿಗೆ ಬಿಸಾಕಿದ್ರು. ಕೋಆರ್ಡಿನೇಷನ್ ಪ್ರಾಬ್ಲಮ್ ಇಂದ ಸರಿಯಾಗಿ ಅನುಷ್ಠಾನಗೊಳಿಸುವ ಯೋಜನೆಯನ್ನು ಸರಿಯಾಗಿ ತಯಾರು ಮಾಡದೆ ಒಂದು ರೀತಿಯಲ್ಲಿ ಕೇಂದ್ರ ಕೊಟ್ಟಿರೋದಲ್ವಾ, ಬಿಟ್ಟಿ ಕೊಟ್ಟಿದ್ದಾರೆ. ನಮ್ದೇನು ಗಂಟು ಹೋಯ್ತು ಅಥವಾ ನಮ್ಮ ಫಾದರ್ ಮನೆ ಗಂಟು ಏನು ಹೋಯ್ತು ಅನ್ನೋ ಮನಸ್ಥಿತಿಯೋ, ಅಥವಾ ಈ ವ್ಯಾಕ್ಸಿನೇಷನ್ ಹಾಕ್ಸೋದ್ರಿಂದ ಮೋದಿ ಹೆಸರು ಇನ್ನೂ ಡಬಲ್ ಆಗಿಬಿಡುತ್ತೇನೋ ಭಯನೋ, ಅವರು ಅದನ್ನು ಸರಿಯಾಗಿ ಅನುಷ್ಠಾನ ಮಾಡದೆ 11 ಲಕ್ಷಕ್ಕೂ ಹೆಚ್ಚು ವ್ಯಾಕ್ಸಿನನ್ನು ವೇಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರು ಅಧ್ಯಕ್ಷರೇ. ಅದು ಆ ಥರದ್ದು ಯಾವುದೂ ಆಗಬಾರ್ದು ಅಂತಿದ್ರೆ ಅದು ಡಬಲ್ ಇಂಜಿನ್ ಸರ್ಕಾರ ಇರಬೇಕು ಅಧ್ಯಕ್ಷರೇ. ಅದನ್ನು ನಿಮಗೆ ನನಗಿಲ್ಲಿ ಅಪ್ಪಚ್ಚು ರಂಜನ್ ಹೇಳ್ತಾ ಇದ್ರು, ಒಂದು ಕೋವಿಡ್ ಟೆಸ್ಟಿಗೆ ಅಮೇರಿಕಾದಲ್ಲಿ $150 ಅಂತೆ. $150 ಅಂದರೆ ಹತ್ತತ್ರ ಒಂದು 13,000 ರೂಪಾಯಿ ಆಗುತ್ತೆ. ಹೌದಲ್ವಾ ರೆಡ್ಡಿ ಅವರೇ? ಎಷ್ಟು $1 ಎಷ್ಟಿದೆ? ಏನಕ್ಕ ಎಷ್ಟಿದೆ? ಈಗ ಡಾಲರ್ ಬೆಲೆ ಎಲ್ಲಿತ್ತು, ಈಗ ಎಲ್ಲಿಗೆ ಹೋಯ್ತು ಅಂತ ಅದು ಹೇಳ್ಬಿಡಿ. ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 12,000 ರೂಪಾಯಿ ಚರ್ಚೆ ಅಧ್ಯಕ್ಷರೇ. 12,000 ರೂಪಾಯಿ ಆಗುತ್ತೆ. ನಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಖಂಡಿತ ಚರ್ಚೆ ಮಾಡೋಣ. ರುಪಿ ವರ್ಸಸ್ ಡಾಲರ್ ಅದನ್ನು ಚರ್ಚೆ ಮಾಡೋಣ. ಯಾಕೆ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ, ಸ್ವತಂತ್ರ ಬಂದಾಗ 1 ಪೌಂಡು 1 ರೂಪಾಯಿ ಸಮ ಇತ್ತು. ಡಾಲರ್ ರೂಪಾಯಿಗಿಂತ ಕಡಿಮೆ ಇತ್ತು. ಹೇಳ್ತೀನಿ ರೂಪಾಯಿಗಿಂತ ಕಡಿಮೆ ಇತ್ತು. ಆಗಿನಿಂದ ಮೋದಿ ತರ ಆತ್ಮನಿರ್ಭರ ಭಾರತದ ಯೋಚನೆ ಮಾಡಿದ್ರೆ ರೂಪಾಯಿ ಡಾಲರ್ಗಿಂತ ಮೌಲ್ಯ ಪಡ್ಕೊಂಡಿರೋದು. ಏನ್ ಮಾಡ್ತೀರಿ? ಕೆಲವರಿಗೆ ಕಮಿಷನ್ ಹೊಡೆಯೋ ಆಸೆಗೆ
ಇಂಪೋರ್ಟೇ ಮಾಡ್ಕೊಬೇಕು. ಸರ್, ತಮ್ಮ ಯಾಕೆಂದ್ರೆ ಕಮಿಷನ್ ನೋಡಿ ಆಸೆ. ಈ ಮೋದಿ ಅವರು ಬಂದ ಮೇಲೆ ಇಲ್ಲಿ ನಮ್ಮ ದೇಶಕ್ಕೆ ತಯಾರು ಮಾಡೋ ಯೋಗ್ಯತೆ ಇಲ್ಲ ಅಂತ ಅನ್ಕೋಬಿಟ್ಟಿದ್ರು. ಅದನ್ನು ಹೇಳ್ಬಿಡಿ ಸರ್, ಯಾಕಾಗಿಲ್ಲ 15 ರೂಪಾಯಿ ಇಂಜಿನ್ ಕೂಡ ತಯಾರು ಮಾಡೋ ತಾಕತ್ ಬಂದಿದೆ. ರೀಸೆಂಟ್ ಆಗಿ ಶ್ರೀಹರಿಕೋಟಾದಿಂದ ಭಾರತದಲ್ಲೇ ತಯಾರಿಸಿದ ರಾಕೆಟ್ ಇಂಜಿನ್ ಅನ್ನ ಉಪಯೋಗಿಸಿ ಸ್ಯಾಟಲೈಟ್ ನ ಉಡಾವಣೆ ಮಾಡೋ ಕೆಲಸ ಮಾಡಿದ್ರು. ಏನ್ ಮಾಡ್ತೀರಿ, ಕೆಲವರಿಗೆ ಅಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ, ಕೊಟ್ರೋಚಿ ಅಂತ ಒಬ್ಬ ಕೊಟ್ರೋಚಿ ಮಾಮ ಬಂದಿದ್ದ, ನೆಂಟಸ್ಥಾನ ಜೊತೆಗೆ ಬಂದ್ಬಿಟ್ಟಿದ್ದ. ಇಲ್ಲಿ ಯಾರು ನೆಂಟಸ್ಥಾನ ಮಾಡಿದ್ರು ಅಂತ ಗೊತ್ತಿದೆಯಲ್ಲ. ಈಗ ಕೆಲವರು ಬೀಗರು ಬಂದವರು ಹೋಗೋದೇ ಇಲ್ಲ. ಆ ಕೊಟ್ರೋಚಿ ಮಾಮನು ಬೀಗನ್ ರೀತಿ ಬಂದ್ಬಿಟ್ಟಿದ್ದ. ಬಂದವನು ಇಲ್ಲೇ ಕೂತ್ಕೊಂಡು ಎಲ್ಲ ಡೀಲನ್ನು ಕೊಟ್ರೋಚಿ ಮಾಮ ಮಾಡೋನು. ಇಲ್ಲಿ ತಯಾರು ಮಾಡಿದ್ರೆ ಕಮಿಷನ್ ಸಿಗಲ್ಲ. ಎಲ್ಲ ಸ್ಥಾಪನೆ ಇಲ್ಲಿ ಯಾವಾಗಂತ ಕೇಳ್ಕೊಂಡ್ಬಿಡಿ. ಇಲ್ಲಿ ತಯಾರು ಮಾಡಿದ್ರೆ ಈಗ ಅಂಕಿಅಂಶ ಕೊಡ್ಲಿ. ಈಗ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಅಂಕಿಅಂಶಗಳು ಹೇಳಕ್ಕಾಗಲ್ಲ ಸದನದಲ್ಲಿ. ಮಾಮ ನಿಮಗ್ ಮಾವ ಆಗಲ್ಲ ಬಿಡಿ, ನೀವು ಚಿಂತೆ ಮಾಡಬೇಡಿ. ಕೊಟ್ರೋಚಿ ಮಾಮ ಬೇರೆ ಯಾರ ಮಾವನೋ ಬಿಡಿ ಸರ್. ಹೇಳಿ, ಇಸ್ರೋ ಯಾವಾಗ ಸ್ಟಾರ್ಟ್ ಆಯ್ತು, NL ಯಾವಾಗ ಸ್ಟಾರ್ಟ್ ಆಯ್ತು, HAL ಸ್ಟಾರ್ಟ್ ಆಗಿದೆ ಯಾವಾಗ, ಏರೋ ಇಂಡಿಯಾ ಯಾವಾಗಿಂದ ಪ್ರಾರಂಭ ಆಯ್ತು ಹೇಳಿ. BML ಯಾವಾಗ ಸ್ಟಾರ್ಟ್ ಆಯ್ತು, BEL ಯಾವಾಗ ಸ್ಟಾರ್ಟ್ ಆಯ್ತು ಹೇಳಿ. ಅದೆಲ್ಲಾನು ಎಲ್ಲ ಪಬ್ಲಿಕ್ ಸೆಕ್ಟರ್ ಯೂನಿಟ್. ನೇಮ್ ಒನ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಯು ಹ್ಯಾವ್ ಸ್ಟಾರ್ಟೆಡ್ ಇನ್ ದ ಲಾಸ್ಟ್ 9 years ಸರ್. ಒಂದೇ ಒಂದು ಹೇಳ್ಬಿಡ್ಲಿ. ಪ್ರಿಯಾಂಕ್ ಇಂತ ಒಂದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಸ್ಟಾರ್ಟ್ ಮಾಡಿದೀವಿ, ಲಕ್ಷಾಂತರ ಜನಕ್ಕೆ ಯುವಕರಿಗೆ ನೌಕರಿ ಕೊಡಿಸ್ತಿದೀವಿ ಅಂತ ಹೇಳ್ಬಿಡ್ಲಿ, ನಾವು ಕುತ್ಕೊಂತೀವಿ. ಅಧ್ಯಕ್ಷರೇ, ಒಂದೇ ಹೇಳ್ಬಿಡಿ. ಕೆಲವರು ಆತ್ಮನಿರ್ಭರ್ ಭಾರತ್, ಆತ್ಮನಿರ್ಭರ್ ಭಾರತ್ ರೀ ಅಧ್ಯಕ್ಷರೇ, ನಿರುದ್ಯೋಗ ಕೆಲವರಿಗೆ 1940ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಸ್ಥಾಪಿಸಿದ HAL ಕೂಡ ನಮ್ದು ಅಂತ ಹೇಳ್ಕೊಳ್ತಾರೆ. HAL ಸ್ಥಾಪಿಸಿದ್ದು ಜಯಚಾಮರಾಜೇಂದ್ರ ಒಡೆಯರ್ 1940ರಲ್ಲಿ. ದೇಶಕ್ಕೆ ಸ್ವತಂತ್ರನೇ ಬಂದಿರಲಿಲ್ಲ. ಅದಕ್ಕೆ ಸ್ವತಂತ್ರ ಬಂದಿರಲಿಲ್ಲ. ಸೈನ್ಸಿಗೆ ಏನು ಇಲ್ವೇ ಇರಲಿಲ್ಲ. ನೀವು ಸ್ವಲ್ಪ ಎತ್ ನೋಡಿ, ನಿಮ್ಮ ಸ್ಲೀವ್ ಎತ್ ನೋಡಿ. ವ್ಯಾಕ್ಸಿನೇಷನ್ ಎಲ್ಲ ಮಾತಾಡ್ತಾ ಇದ್ದೀರಾ. ತಾಳ್ಮೆ ಇರಲಿ. ಅಂದ್ರೆ ಒಂದು ಕೋವಿಡ್ ಟೆಸ್ಟಿಗೆ ಅಮೆರಿಕದಲ್ಲಿ 12,000 ರೂಪಾಯಿ ಬೀಳುತ್ತೆ. ನಮ್ಮಲ್ಲಿ ಫ್ರೀ ಟೆಸ್ಟ್. ಎಷ್ಟು ಸರಿ ಟೆಸ್ಟ್ ಮಾಡಿದ್ರು ಫ್ರೀ. ಅಂದ್ರೆ ಈಗ ಒಂದು PPE ಕಿಟ್ಟು ಇಲ್ಲದೆ ಇದ್ದಂತ ಒಂದು ದೇಶ 138 ಕೋಟಿ ಜನರಿಗೆ 2 ಡೋಸ್ 3 ಡೋಸ್ ವ್ಯಾಕ್ಸಿನ್ ಹಾಕಿದ್ದಲ್ದೆ ಫ್ರೀ ಟೆಸ್ಟ್ ಮಾಡಿಸಿ ₹1 ದುಡ್ಡು ತಗೊಳ್ಳೋದಂತೆ ನೋಡ್ಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಜೀವ ಇತ್ತು ಜೀವನ ಹೇ ಅಂತ ಪ್ರಧಾನ ಮಂತ್ರಿಗಳು ಹೇಳಿದ್ರು. ಜೀವ ಇದ್ರೆ ಜೀವನ ಇಲ್ಲದೆ ಇದ್ರೆ ಅದಕ್ಕೆ ಆದ್ಯತೆ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡ್ತು ಅಧ್ಯಕ್ಷರೇ. ಆಮೇಲೆ ಈಗ ಯೋಜನೆಗಳು ಕೂಡ ಬಡವರಿಗೆ ಬಲ ಕೊಡೋ ಯೋಜನೆಗಳು, ಕೇಂದ್ರ ಮತ್ತು ರಾಜ್ಯದ ಯಾವುದೇ ಯೋಜನೆಗಳು ಜಾತಿ ಕೇಂದ್ರಿತವಾಗಿರ್ತಕ್ಕಂಥ ಯೋಜನೆಗಳಲ್ಲ. ಯಾವುದೇ ಯೋಜನೆಗಳು ಜಾತಿ ಕೇಂದ್ರಿತ ಯೋಜನೆಗಳಲ್ಲ. ಒಂದು ಹಿಂದೆ ಸರ್ಕಾರ ಒಂದು ಯೋಜನೆ ತಂದಿತ್ತು, ಬಡವರಿಗೆ ಹೆಣ್ಮಕ್ಳಿಗೆ ಮದುವೆ ಮಾಡೋ ಯೋಜನೆ ಅಲ್ಲ ಅದು. ಒಂದು ಕೋಮಿನ ಕೆಲವು ಜನರಿಗೆ ಮಾತ್ರ ಮದುವೆ ಮಾಡೋ ಯೋಜನೆ, ಹೆಸರು ಶಾದಿ ಭಾಗ್ಯ. ನಾನು ಕೊಟ್ಟೆ, ಶಾದಿ ಭಾಗ್ಯ ನಾನು ಕೊಟ್ಟೆ ಅನ್ನೋರು. ಯಾರಿಗೆ ಕೊಟ್ಟಿದ್ರು? ಎಲ್ಲಾ ಬಡವರಿಗೂ ಕೊಟ್ಟಿದ್ರಾ? ಕೊಟ್ಟಿರ್ಲಿಲ್ಲ. ಈಗ ನಮ್ಮ ಯಾವುದೇ ಯೋಜನೆಗಳು, ನಮ್ಮನ್ನ ಬಿಜೆಪಿ ಕಮ್ಯುನಲ್ ಪಾರ್ಟಿ, ನೀವು ಪಟ್ಟಿ ತೆಗೀರಿ, ಕೇಂದ್ರದ ಯೋಜನೆ ಪಟ್ಟಿ ತೆಗೀರಿ, ರಾಜ್ಯದ ಯೋಜನೆ ಪಟ್ಟಿ ತೆಗೀರಿ. ನಿಮ್ಮ ಜಾತಿ ಯಾವುದು ಅಂತ ಕೇಳಿಲ್ಲ. ಬಡವ ಹೌದೋ ಅಲ್ವೋ? ಜನ್ಧನ್ ಖಾತೆ ಕೊಟ್ವಿ ಇಡೀ ದೇಶದಲ್ಲಿ 45 ಕೋಟಿ ಜನರಿಗೆ. ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ. ಅವ್ರ ಖಾತೆಗೆ ದುಡ್ಡು ಹಾಕಿದ್ರು, ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ. ಕಿಸಾನ್ ಸಮ್ಮಾನ್ ಯೋಜನೆ ಕೊಟ್ಟರು, ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ. ಹಾಲಿಗೆ ಇಲ್ಲಿ ಕರ್ನಾಟಕದಲ್ಲಿ ಸಬ್ಸಿಡಿ ಕೊಡ್ತಾ ಇದೀವಿ, ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ. ರೈತ ವಿದ್ಯಾನಿಧಿ ಕೊಡ್ತಾ ಇದೀವಿ, ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ. ಬಡವರಿಗೆ ಶೌಚಾಲಯ ಕೊಟ್ವಿ, ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ. ಉಜ್ವಲ ಯೋಜನೆ ಗ್ಯಾಸ್ ಕನೆಕ್ಷನ್ ಕೊಟ್ವಿ, ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ. ಎಲ್ರಿಗೂ ಕೊಟ್ಟ ಬಿಜೆಪಿ, ಎಲ್ರಿಗೂ ಕೊಟ್ಟ ಬಿಜೆಪಿ. ಅಧ್ಯಕ್ಷರೇ, ಎಲ್ರಿಗೂ ಮಾತಾಡ್ತಾರೋ ಇಲ್ಲಿ ವಿಧಾನಸಭೆಯಲ್ಲಿ ಮಾತಾಡ್ತಾರೋ, ಎಲ್ರಿಗೂ ಕೊಟ್ಟ ಕೇಂದ್ರ ಸರ್ಕಾರದನ್ನೆಲ್ಲ ತಗೊಂಡ್ಬಂದಿಲ್ಲ. ಎಲ್ರಿಗೂ ಕೊಟ್ಟ ಬಿಜೆಪಿ ಕಮ್ಯುನಲ್ಲು. ಜಾತಿ ಮೇಲೆ ರಾಜಕಾರಣ ಮಾಡಿದ ಸೋ ಕಾಲ್ಡ್ ಪಾರ್ಟಿ ಸೆಕ್ಯುಲರ್.
ಸೋ ಕಾಲ್ಡ್ ಪಾರ್ಟಿ ಸೆಕ್ಯುಲರ್. ನಾವೇನಾದ್ರೂ ಎಲ್ಲ ನಾವು ಜಾತಿನೇ ಕೇಳಿಲ್ಲ, ಎಲ್ಲ ಬಡವರು ಹೌದೋ ಅಲ್ವೋ ಅಷ್ಟೇ ಖಾತ್ರಿ ಮಾಡ್ಕೊಂಡಿರೋದು. ಇವ್ರು ಕೇಳಿದ್ದೆಲ್ಲ ಜಾತಿ. ಅಂದ್ರೆ ಯಾರು ಕಮ್ಯುನಲ್ ಯಾರು ಸೆಕ್ಯುಲರು? ಅಂದ್ರೆ ನಮ್ಮ ಸರ್ಕಾರ ಜಾತಿಯ ಆಧಾರದ ಮೇಲೆ ನಡೆಯುವ ಸರ್ಕಾರ ಅಲ್ಲ, ಜಾತಿಯ ಆಧಾರದಲ್ಲಿ ನಡೆಯುವ ಸರ್ಕಾರ ಅಲ್ಲ. ಈ ಮನಸ್ಥಿತಿ, ಒಡೆದಾಳುವ ಮನಸ್ಥಿತಿಯ ಜನ ತನ್ನ ಯೋಜನೆಗಳಲ್ಲೂ ಜಾತಿ ನುಡುಕಿದ್ರು, ಯೋಜನೆಗಳಲ್ಲೂ ಜಾತಿನ ತಂದ್ರು, ಯೋಜನೆಗಳಲ್ಲೂ ಜಾತಿ ತಂದಿದ್ದಲ್ದಲೇನೆ ಚುನಾವಣೆ ಸಂದರ್ಭದಲ್ಲಿ ಜಾತಿ ಒಡೆಯುವಂತ ಷಡ್ಯಂತ್ರನೂ ಮಾಡಿದ್ರು. ವೀರಶೈವ ಲಿಂಗಾಯತ ಅಂತ ಒಡೆಯೋ ಷಡ್ಯಂತ್ರ ಮಾಡಿದವರು ನಾವ ಒಡೆಯೋ ಷಡ್ಯಂತ್ರ ಮಾಡಿದ್ದು. ಆ ಜನ ತನ್ನ ಅನುಕೂಲಕ್ಕೆ ಬೇಕಾದಾಗ ಅಹಿಂದ ಮಾಡ್ತಾರೆ, ಆಮೇಲೆ ವೀರಶೈವ ಲಿಂಗಾಯತ ಅಂತ ಒಡೆಯೋ ಕೆಲಸ ಮಾಡ್ತಾರೆ. ಅದಲ್ದ ಮಾಡಿದ್ದಲ್ದಲೇನೆ ಈಗ ಭಾಷಣ ನೋಡ್ಬೇಕು ಅಧ್ಯಕ್ಷ, ಒಬ್ಬರು ನಾಯಕರ ಭಾಷಣ, ಅದಿನ್ನು ಏನು ಭಾಷಣ ಅಂತ ಹೇಳಿದ್ರೆ, ನಾನು ಹಿಂದುತ್ವ ಇಲ್ಲ, ಹಿಂದುತ್ವ, ನಾನು ಹಿಂದೂ, ನಮ್ಮಪ್ಪ ಹಿಂದೂ, ನಮ್ಮ ತಾತ ಹಿಂದೂ, ಆದರೆ ಹಿಂದುತ್ವವಾದಿಗಳಿದಾರಲ್ಲ ಅವರೆಲ್ಲ ಭಯೋತ್ಪಾದಕರು. ಅಂದ್ರೆ ಯಾರು ಭಯೋತ್ಪಾದಕರಿದಾರೋ ಅವರಿಗೆ ಬೆಂಬಲ, ಧೈರ್ಯ ಇಲ್ಲ ಇವರಿಗೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿಗೆ ಬೆಂಕಿ ಹಾಕಿದವ್ರ ಮೇಲೆ ಕ್ರಮ ತಗೊಳ್ಳೋ ಧೈರ್ಯ ಇಲ್ಲ. ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಲ್ಲಿ ಇದೆ ಯಾರು ರೂವಾರಿಗಳು ಅಂತ ಹೇಳಿ, ಅವ್ರದೇ ಪಕ್ಷದ ನಾಯಕರು, ಕ್ರಮ ತಗೊಳ್ಳೋ ಧೈರ್ಯ ಇಲ್ಲ. ದಲಿತ ಶಾಸಕರ ಮನೆಗೆ ಬೆಂಕಿ ಹಾಕಿದ್ರು, ಅವ್ರ ಬಗ್ಗೆ ಇವ್ರು ಭಯೋತ್ಪಾದಕರು ಅಂತ ಹೇಳೋ ಧೈರ್ಯ ಇಲ್ಲ. ಕುಕ್ಕರ್ ಬಾಂಬ್ ಹಾಕಿದವ್ರನ್ನ ಅವ್ರ ಪರವಾಗಿ ಏನು ಮಾತಾಡ್ತೀರಿ, ಇನ್ನೊಬ್ರು ಏನು ಕೇಳ್ತೀರಿ? ದೇ ಆರ್ ಆಲ್ ಅವರ್ ಬ್ರದರ್ಸ್. ಭಯೋತ್ಪಾದಕರು ಅಂತ ಹೇಳೋ ಧೈರ್ಯ ಇಲ್ಲ. ಯಾವ ಒಂದು ಸನಾತನ ಧರ್ಮ ಸರ್ವೇ ಜನೋ ಸುಖಿನೋ ಭವಂತೋ ಅನ್ನೋ ಮಂತ್ರವನ್ನು ಜಗತ್ತಿಗೆ ಕೊಡ್ತೋ, ಯಾವ ಸನಾತನ ಧರ್ಮ ವಸುದೈವ ಕುಟುಂಬಕಂ ಅನ್ನೋ ಮಂತ್ರವನ್ನು ಜಗತ್ತಿಗೆ ಕೊಡ್ತೋ, ಆ ವಿಚಾರಧಾರಿಗಳನ್ನು ಭಯೋತ್ಪಾದಕರು ಅಂತ ಹೇಳ್ತಾರೆ. ಭಯೋತ್ಪಾದಕರ ಜೊತೆಗೆ ಸಂಬಂಧ ನೀವು ಯೋಚನೆ ಮಾಡಿ ಅಧ್ಯಕ್ಷರೇ. ಅಫ್ಜಲ್ ಗುರು ಅಂತ ಒಬ್ಬ ಪಾರ್ಲಿಮೆಂಟ್ ಮೇಲೆ ಭಯೋತ್ಪಾದನೆ ಮಾಡಿದಂಥ ಒಬ್ಬ ಭಯೋತ್ಪಾದಕ, ಅವನನ್ನ ಸುಪ್ರೀಂ ಕೋರ್ಟ್ನ ತೀರ್ಪಿನ ಆಧಾರದಲ್ಲಿ ಗಲ್ಲಿಗೇರಿಸ್ತು. ಅವನ ಜನ್ಮದಿನದ ದಿನ ಒಂದಷ್ಟು ಜನ JNUನಲ್ಲಿ ಸೇರಿ ಅಫ್ಜಲ್ ಹಮೇ ಶರ್ಮಿಂದಾ ಹೇ, ತೇರೆ ಕಾತಿಲ್ ಜಿಂದಾ ಹೇ. ಅಂದ್ರೆ ಯಾರು ತೇರೆ ಕಾತಿಲ್ ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಸಂವಿಧಾನ, ಭಾರತ ಸರ್ಕಾರ. ಅವನನ್ನು ಗಲ್ಲಿಗೇರಿಸಿದ್ದಕ್ಕೆ ಅಫ್ಜಲ್ ಹಮೇ ಶರ್ಮಿಂದಾ ಹೇ, ತೇರೆ ಕಾತಿಲ್ ಜಿಂದಾ ಹೇ. ಅಲ್ಲಿಂದ ಮುಂದೋಗಿ ಅವ್ರು ಹೇಳ್ತಾರೆ, ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ. ಅವರಿಗೆ ಇವ್ರು ಸಪೋರ್ಟು. ಅದೇ ಜನ CAA ನಿಂತ್ಕೊಂಡ್ರು, ಅದೇ ಜನರಿಗೆ ಇವ್ರು ಸಪೋರ್ಟ್ ಮಾಡಿದ್ರು, ಅದೇ ಜನ ಆರ್ಟಿಕಲ್ 370 ವಿರೋಧಿಸಿದ್ರು, ಅದೇ ಜನರಿಗೆ ಇವ್ರು ಸಪೋರ್ಟ್ ಮಾಡಿದ್ರು. ಅಂದ್ರೆ ಭಯೋತ್ಪಾದಕರ ಜೊತೆಗೆ ಸಂಬಂಧ ದೇಶಭಕ್ತರನ್ನ ಅಪಮಾನಿಸುವಂತ ಕೆಲಸ, ದೇಶಭಕ್ತರನ್ನ ಅಪಮಾನಿಸುವ ಕೆಲಸ, ಭಯೋತ್ಪಾದಕರ ಜೊತೆಗೆ ಸಂಬಂಧ ಇಟ್ಕೊಳ್ಳೋ ಕೆಲಸ. ಅಂದ್ರೆ ಇದನ್ನ ನೀವು ಆಲೋಚನೆ ಮಾಡಿ ಅಧ್ಯಕ್ಷರೇ. ಒಂದು ಪಕ್ಷಕ್ಕೆ ನೀತಿ, ಒಂದು ಪಕ್ಷದ ನೇತೃತ್ವ, ಒಂದು ಪಕ್ಷದ ನಿಯತ್ತು ಚುನಾವಣೆ ಮೇಲೂ ಪರಿಣಾಮ ಬೀರಬೇಕು, ಚುನಾವಣೆ ಮೇಲೂ ಕೂಡ ಪ್ರಭಾವ ಬೀರಬೇಕು. ಒಂದು ಪಕ್ಷದ ನೀತಿ ಏನು, ಒಂದು ಪಕ್ಷದ ನೇತೃತ್ವ ಯಾವುದಿದೆ, ಯಾರು STPI ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ತಗೊಂಡ್ಕೊಂಡವ್ರು ಯಾರು, ಅವರು ಸರಣಿ ಹತ್ಯೆಗೆ ಕಾರಣಕರ್ತರಾದವರು ಯಾರು, ತನ್ನದೇ ಶಾಸಕನ ಕತ್ತಿ ಬೀಸಿದಂತ ಒಂದು ಸಂಘಟನೆ ಧೈರ್ಯ ಇಲ್ಲ ಇವರಿಗೆ ಅವ್ರನ್ನ ವಿರೋಧಿಸೋದಕ್ಕೆ. ಅವ್ರ ಸಿದ್ಧಾಂತ ಭಯೋತ್ಪಾದಕ ಸಿದ್ಧಾಂತ ಅಂತ ಹೇಳೋ ಧೈರ್ಯ ಇಲ್ಲ. ಆದ್ರೆ ಯಾರು ಸರ್ವಧರ್ಮ ಸಮಭಾವ ಹೇಳುತ್ತೆ, ಯಾವ್ದು ಬಹುತ್ವ ಒಪ್ಕೊಳ್ಳುತ್ತೆ, ಆ ಸನಾತನ ಧರ್ಮವನ್ನು ಅಪಮಾನಿಸುವ ಕೆಲಸ. ಒಂದ್ಸರಿ ಜಾತಿ ಒಡೆದು ನೋಡಿದ್ರು, ಇನ್ನೊಂದ್ಸರಿ ಎತ್ಕಟ್ಟಿ ನೋಡಿದ್ರು, ಯೋಜನೆಗಳಲ್ಲಿ ಕೋಮುವಾದ ತಂದು ನೋಡಿದ್ರು. ಈಗ ಹಿಂದೂ ಬೇರೆ ಹಿಂದುತ್ವ ಬೇರೆ. ಇದೇ ಜನ ನಾನು ಹೇಳ್ತಾರೆ ಭಾರತ ಬೇರೆ ಭಾರತೀಯತೆ ಬೇರೆ ಅಂತ ಹೇಳಿ. ಅಂದ್ರೆ ಭಾರತ ಬೇರೆ ಭಾರತೀಯತೆ ಬೇರೆ ಆಗಕ್ಕಾಗುತ್ತಾ? ಅಂದ್ರೆ ಹಿಂದೂ ಬೇರೆ ಹಿಂದುತ್ವ ಬೇರೆ ಆಗ್ಲಿಕ್ಕೆ ಸಾಧ್ಯನಾ? ಅದಕ್ಕೆ ನಾನು ಹೇಳಿದೆ ಅಧ್ಯಕ್ಷರೇ, ಹಿಂದೂ ಅಂದ್ರೆ ಜೀವ ದೇಹ, ಹಿಂದುತ್ವ ಅಂದ್ರೆ ಜೀವ.
ಹಿಂದುತ್ವ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಆತ್ಮ ಇಲ್ಲ ಅಂತ ಹೇಳಿ, ಆತ್ಮ ಇಲ್ಲದೆ ಇದ್ರೆ ಪ್ರೇತಾತ್ಮ ಇರಬೇಕು. ಪ್ರೇತಾತ್ಮ ನಮ್ಮ ದೇಶದಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಜಿನ್ನದೋ ಟಿಪ್ಪುದೋ ಪ್ರೇತಾತ್ಮ ಆವರಿಸ್ಕೊಂಡಿರ್ಬೇಕು. ಅದಕ್ಕೆ ಯಾರಿಗೆ ಜೀವಂತ ಶವ ಆಗಿರ್ತಾರೆ ಅವನು ಹಿಂದುತ್ವ ಇಲ್ಲ ಅಂತ ಹೇಳ್ತಾರೆ. ನಾನು ಹಿಂದುತ್ವ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ. ಯಾರಿಗೆ ಜೀವಂತಿಕೆ ಇರುತ್ತೆ ಅವನು ಹಿಂದೂವೂ ಆಗಿರ್ತಾನೆ, ಹಿಂದುತ್ವನೂ ಆಗಿರುತ್ತೆ. ಅಂದ್ರೆ ಸನಾತನ ಪರಂಪರೆಗೆ ಅಪಮಾನಿಸುವಂತ ಕೆಲಸ. ಅದಕ್ಕಾಗಿ ಆ ಸನಾತನ ಪರಂಪರೆಗೆ ಅಪಮಾನಿಸುವ ಕೆಲಸ ಇದೆಯಲ್ಲ, ಆ ನೀತಿಗೆ ಕರ್ನಾಟಕದಲ್ಲಿ ಜಾಗ ಇರಬಾರ್ದು ಅಂತ ಹೇಳಿದ್ರೆ, ದೇಶ ಮೊದಲು ಅನ್ನೋ ತತ್ವ, ಸರ್ವೇ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನುವಂಥ ಆರ್ಥಿಕ ನೀತಿ ಯೋಜನೆ, ಅದನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಡಬಲ್ ಇಂಜಿನ್ ಸರ್ಕಾರ, ಅದು ಬಿಜೆಪಿ ಸರ್ಕಾರ. ಆ ಡಬಲ್ ಇಂಜಿನ್ ಸರ್ಕಾರದ ಆಶಯಗಳನ್ನು ಕೂಡ ರಾಷ್ಟ್ರಪತಿಗಳು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಮತ್ತು ನಾವೇನು ಒಳ್ಳೇದು ಮಾಡಿದೆವೋ, ಯಾವ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿದೆವೋ ಆ ಯೋಜನೆಗಳನ್ನು ಕೂಡ ತನ್ನ ಮಾತಿನಲ್ಲಿ ಅದನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಧ್ಯಕ್ಷರೇ. ಇಷ್ಟು ವಿಷಯವನ್ನು ತಮ್ಮ ಮುಂದೆ ಇಡ್ತಾ ಈ ರಾಜ್ಯಪಾಲರು ಮಾಡಿರ್ತಕ್ಕಂಥ ಭಾಷಣ ಅದು ನಮ್ಮ ಸರ್ಕಾರದ ಅಭಿವೃದ್ಧಿಯ ರಿಪೋರ್ಟ್ ಕಾರ್ಡು, ಅಂಕಿಅಂಶಗಳ ವಾಸ್ತವಿಕತೆಯನ್ನು ಒಳಗೊಂಡಿರ್ತಕ್ಕಂಥ ರಿಪೋರ್ಟ್ ಕಾರ್ಡು. ಆ ರಿಪೋರ್ಟ್ ಕಾರ್ಡನ್ನು ಈ ಸದನದ ಮೂಲಕ ರಾಷ್ಟ್ರಪತಿಗಳು ಜನತೆಯ ಮುಂದೆ ರಾಜ್ಯಪಾಲರು ಜನತೆಯ ಮುಂದಿಟ್ಟಿದ್ದಾರೆ. ಈ ಸದನದ ಮೂಲಕ ರಾಜ್ಯಪಾಲರು ಜನತೆಯ ಮುಂದಿಟ್ಟಿದ್ದಾರೆ. ಆ ಜನತೆಯ ಮುಂದಿಟ್ಟಿರ್ತಕ್ಕಂಥ ರಿಪೋರ್ಟ್ ಕಾರ್ಡು, ಆ ರಿಪೋರ್ಟ್ ಕಾರ್ಡನ್ನು ಹಿಡ್ದೇನೆ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ, ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತೇವೆ. ಮತ್ತೆ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತದೊಂದಿಗೆ ಆಡಳಿತ ಪಕ್ಷವಾಗಿ ಮತ್ತೆ ಇಲ್ಲಿಗೆ ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರ ಒಂದು ರಾಜ್ಯಪಾಲರ ಒಂದು ಭಾಷಣಕ್ಕೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಅಧ್ಯಕ್ಷ. ಧನ್ಯವಾದಗಳು. ಶ್ರೀಯುತ ರಾಜೀವ್ ಅವರು ಅನುಮೋದಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ದಿನಾಂಕ 10/2/2023 ಶುಕ್ರವಾರ ಘನತೆವೆತ್ತ ಈ ರಾಜ್ಯದ ರಾಜ್ಯಪಾಲರು ದಯಪಾಲಿಸಿರುವಂತಹ ಈ ಭಾಷಣದ ಮೇಲೆ ಮಾನ್ಯ ಹಿರಿಯ ಸದಸ್ಯರಾಗಿರುವಂತಹ ಸಿ.ಟಿ. ರವಿ ಅವರು ತಮ್ಮ ಪ್ರಖರವಾದಂತಹ ವಿಚಾರಧಾರೆಗಳ ಮೂಲಕ ಈ ಒಂದು ನಿರ್ಣಯವನ್ನ ಏನು ಮಂಡಿಸಿದ್ದಾರೆ, ಸನ್ಮಾನ್ಯ ಸಿ.ಟಿ. ರವಿ ಅವರು ಮಂಡಿಸಿರುವಂತಹ ನಿರ್ಣಯವನ್ನ ನಾನು ಇವತ್ತು ಅನುಮೋದಿಸಿ ಮಾತನಾಡ್ತಾನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇನ್ನು 25 ವರ್ಷಗಳಿಗೆ 2047ಕ್ಕೆ ನಾವೆಲ್ಲರೂ ಕೂಡ ಈ ದೇಶ ಸ್ವಾತಂತ್ರ್ಯವನ್ನ ಪಡೆದು ಶತಮಾನೋತ್ಸವವನ್ನ ಆಚರಣೆ ಮಾಡ್ತವೆ. ಅದಕ್ಕಾಗಿ ಇನ್ನು 25 ವರ್ಷಗಳ ಕಾಲ ಇದು ನಮಗೆ ಅಮೃತವಾದಂತಹ ಕಾಲ. ಈ ಅಮೃತ ಕಾಲದಲ್ಲಿ ಜಗತ್ವಂದ್ಯ ಭಾರತವನ್ನ ನಿರ್ಮಾಣ ಮಾಡಬೇಕು. ಅದಕ್ಕೆ ಪ್ರತಿಯೊಬ್ಬ ಭಾರತೀಯ ಕೂಡ ಜೊತೆಯಾಗಿ ಕೈ ಜೋಡಿಸಬೇಕು ಅನ್ನುವಂತಹ ಕರೆಯನ್ನ ಸನ್ಮಾನ್ಯ ರಾಷ್ಟ್ರಪತಿಗಳು ಕೊಟ್ಟಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಭಾರತ ಒಂದು ಕಾಲದಲ್ಲಿ ವಿದೇಶಿಗರ ದೃಷ್ಟಿಯಲ್ಲಿ ಭಾರತ ಅಂದ್ರೆ ಇದೊಂದು ಬಡವರ ದೇಶ, ಭಾರತ ಅಂದ್ರೆ ಕೊಳಗೇರಿಗಳ ದೇಶ ಅನ್ನುವಂತಹ ಭಾವನೆ ಇತ್ತು. ಆದರೆ ಇವತ್ತು ಎಲ್ಲಾ ಜಗತ್ತಿನ ರಾಷ್ಟ್ರಗಳು ಒಟ್ಟಾಗಿ ಹೇಳ್ತಾ ಇದ್ದಾವೆ, ಜಗತ್ತಿನಲ್ಲಿ ಶಾಂತಿ ನಿರ್ಮಾಣ ಆಗಬೇಕು ಅಂದ್ರೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಭಾರತದ ನಾಯಕತ್ವದಲ್ಲಿ ಒಂದಾಗಬೇಕು, ಈ ಭೂಮಿಯಿಂದ ಈ ಜಗತ್ತಿನಿಂದ ಭಯೋತ್ಪಾದನೆಯನ್ನ ಹೊರಗಟ್ಟಬೇಕು ಅನ್ನುವಂತಹ ಕೂಗನ್ನ ಕೂಗ್ತಾ ಇದ್ದಾವೆ. ಅಂದ್ರೆ ಭಾರತ ವಿಕಸಿತ ಆಗ್ತಾ ಇದೆ.
ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಜಾಗತಿಕವಾಗಿ ಭಾರತ 11ನೇ ಸ್ಥಾನದಲ್ಲಿ ಇತ್ತು. ಆದರೆ ಇವತ್ತು ಪಕ್ಕದ ಶ್ರೀಲಂಕಾ, ಪಾಕಿಸ್ತಾನದ ಪರಿಸ್ಥಿತಿ ಆಹಾರಕ್ಕಾಗಿ ಹಾಹಾಕಾರವನ್ನು ನಾವು ನೋಡ್ತಾ ಇದ್ದೇವೆ. ಕೋವಿಡ್ನಿಂದ ನರಳುವಂತಹ ರಾಷ್ಟ್ರಗಳಲ್ಲಿ ಮುಂದುವರೆದ ರಾಷ್ಟ್ರಗಳು ಇನ್ನೂ ಕೋವಿಡ್ನ ಆ ಹೊಡೆತದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅಮೆರಿಕ, ಫ್ರಾನ್ಸ್, ಜಪಾನ್, ಜರ್ಮನಿಯಂತಹ ದೇಶಗಳು ಇವತ್ತು ಆ ಕೋವಿಡ್ನ ಮಹಾಮಾರಿಯಿಂದ ಹೊರಗೆ ಬರಲಿಕ್ಕೆ ತಲ್ಲಣಿಸುವಂತಹ ಸಂದರ್ಭದಲ್ಲಿ ವಿ ಆರ್ ದಿ 5th ಲಾರ್ಜೆಸ್ಟ್ ಎಕಾನಮಿ ಆಫ್ ದ ವರ್ಲ್ಡ್. ಹೇಗೆ ಸಾಧ್ಯ ಆಯಿತು ಸನ್ಮಾನ್ಯ ಸಭಾಧ್ಯಕ್ಷರೇ? ಸಮರ್ಥವಾದಂತಹ ನಾಯಕತ್ವ ದೇಶಕ್ಕೆ, ರಾಜ್ಯಕ್ಕೆ ಸಿಕ್ಕಾಗ ರಾಜ್ಯ ಮತ್ತೆ ದೇಶವನ್ನ ಹೇಗೆ ಕೊಂಡೊಯ್ಯಬಹುದು ಅನ್ನೋದನ್ನ ನಾವು ಗಮನಿಸಿದ್ದೇವೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಮೊನ್ನೆ ರಾಜ್ಯಪಾಲರು ದಯಪಾಲಿಸಿರುವಂತಹ ಭಾಷಣದಲ್ಲಿ ಅದರ ಉಲ್ಲೇಖವನ್ನ ಮಾಡಿದ್ದಾರೆ. ನನ್ನ ಸರ್ಕಾರವು ರೈತರು, ಕಾರ್ಮಿಕರು, ಬಡವರು, ದುರ್ಬಲ ವರ್ಗದವರು ಮತ್ತು ಅವಕಾಶ ವಂಚಿತರ ಕಲ್ಯಾಣ ಮತ್ತು ಅಭಿವೃದ್ಧಿಗೆ ಬದ್ಧವಾಗಿದೆ. ಜೊತೆಗೆ ಅಭಿವೃದ್ಧಿ ಪಥದಲ್ಲಿ ಮುಂಚೂಣಿಯ ರಾಜ್ಯವಾಗಿ ದಾಪುಗಾಲಿಡುತ್ತದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಭಾರತ ದೇಶದಲ್ಲಿ ಯಾವ ರಾಜ್ಯಗಳು ಕೂಡ ಮಾಡದೇ ಇರುವಂತಹ ತೀರ್ಮಾನಗಳನ್ನು ಕರ್ನಾಟಕ ರಾಜ್ಯ ಮಾತ್ರ ಮಾಡಿದೆ. ಉದಾಹರಣೆಗೆ, ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆಗೆ ಪೂರಕವಾಗಿ 4,000 ರೂಪಾಯಿ ಕೊಡ್ತಾ ಇರುವಂಥದ್ದು ಭಾರತ ದೇಶದ ಯಾವ ರಾಜ್ಯಗಳು ಕೂಡ ಕೊಡ್ತಾ ಇಲ್ಲ. ಸನ್ಮಾನ್ಯ CT ರವಿ ಅವರು ಹೇಳಿದ ಹಾಗೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಇದು ಎಲ್ಲಾ ಜಾತಿಯ ಎಲ್ಲಾ ವರ್ಗದ ರೈತರ ಮಕ್ಕಳಿಗೆ 10,79,000 ವಿದ್ಯಾರ್ಥಿಗಳಿಗೆ DBT ಮೂಲಕ ಹಣ, ವೇತನ, ಅವರಿಗೆ ಸ್ಕಾಲರ್ಶಿಪ್ ವರ್ಗಾವಣೆ ಆಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಅದೇ ರೀತಿ ರೈತ ಶಕ್ತಿ ಯೋಜನೆ 53,22,000 ರೈತರಿಗೆ 386 ಕೋಟಿ ರೂಪಾಯಿಗಳನ್ನು DBT ಮೂಲಕ ಟ್ರಾನ್ಸ್ಫರ್ ಮಾಡಿರುವಂತಹ ಹೆಗ್ಗಳಿಕೆ ಅದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರಕ್ಕೆ ಸಲ್ಲತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ರೈತ ತಾನು ಸ್ವಾವಲಂಬಿ ಆಗಬೇಕು. ಹಾಗಾಗಿ ತಾನು ಬೆಳೆದಂತಹ ಉತ್ಪನ್ನಕ್ಕೆ ಅಲ್ಲಿಯೇ ಮೌಲ್ಯವರ್ಧನೆ ಆಗಬೇಕು, ಅಲ್ಲಿಯೇ ಸಂಸ್ಕರಣ ಘಟಕಗಳು ಆಗಬೇಕು. ರೈತರೇ ನೇರವಾಗಿ ಭಾರತದ ಮಾರುಕಟ್ಟೆಯಿಂದ ವಿದೇಶದ ಮಾರುಕಟ್ಟೆಯವರೆಗೆ ಅವಕಾಶವನ್ನ ಕಲ್ಪಿಸಿಕೊಡುವಂತಹ FPO ಯೋಜನೆ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಯೋಜನೆಯನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಏನು ಘೋಷಣೆಯನ್ನ ಮಾಡಿದ್ರು, ಕರ್ನಾಟಕದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು 750 ಅಮೃತ FPOಗಳನ್ನ ಘೋಷಣೆ ಮಾಡೋದ್ರ ಮೂಲಕ ರೈತರಿಗೆ ಸ್ವಾಭಿಮಾನವನ್ನ ಕೊಡುವಂತಹ, ಸ್ವಾಭಿಮಾನದ ಬದುಕನ್ನ ಕಲ್ಪಿಸುವಂತಹ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಸದನ ಇದು ಇಲ್ಲಿ ಇಲ್ಲದವರ ಧ್ವನಿ ಆಗಬೇಕು. ಯಾರು ಸದನದ ಒಳಗಿದ್ದಾರೆ ಅವರ ಪರವಾಗಿ ಮಾತನಾಡುವಂಥದ್ದು ದೊಡ್ಡ ಸಾಧನೆ ಅಲ್ಲ. ಯಾರು ಇಲ್ಲಿ ಇಲ್ಲವೋ ಅಂಥವರ ಬಗ್ಗೆ ಈ ಸದನ ಧ್ವನಿಯನ್ನ ಕೊಟ್ರೆ ಇದು ಜನತೆಯ ಸರ್ಕಾರ, ಇದು ಜೀವಂತ ಸರ್ಕಾರ, ಇದು ಹೃದಯ ಇರುವಂತಹ ಸರ್ಕಾರ ಅಂತ ಹೇಳಿ ಮತದಾರ ಮಾತನಾಡ್ಕೊಳ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬಹಳ ದೊಡ್ಡ ದೊಡ್ಡ ಜಾತಿಗಳ ಬಗ್ಗೆ ನಾವೆಲ್ಲವೂ ಮಾತಾಡ್ತೇವೆ, ಆದರೆ ಧ್ವನಿ ಇಲ್ಲದ ಜಾತಿಗಳು ಇದ್ದಾವೆ. ದಕ್ಕಲಿಗ ಅನ್ನುವಂತಹ ಒಂದು ಜಾತಿ, ಆ ದಕ್ಕಲಿಗ ಜಾತಿಯ ಕುಟುಂಬಗಳು ಇಡೀ ಕರ್ನಾಟಕದಲ್ಲಿ ಇರುವಂಥದ್ದು ಕೇವಲ 485. ಒಟ್ಟು ಜನಸಂಖ್ಯೆ 1780 ಮಾತ್ರ.
ಈ ದಕ್ಕಲಿಗ ಕುಟುಂಬಗಳನ್ನ ಗುರುತಿಸಿ ವಿಶೇಷವಾದಂತಹ ಯೋಜನೆಯ ಮೂಲಕ ಅವರಿಗೆಲ್ಲರಿಗೂ ಸೂರನ್ನ ಕಲ್ಪಿಸಿಕೊಡುವಂತಹ ಕೆಲಸವನ್ನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮಾಡಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಏನು ದಕ್ಕಲಿಗದ ವೃತ್ತಿ ಏನು? ಅಧ್ಯಕ್ಷರೇ ಕೇಳಲಿಲ್ಲ. ದಕ್ಕಲಿಗ ಸಮಾಜದ ವೃತ್ತಿ ಏನು? ಇನ್ನೊಂದ್ಸರಿ ಹೇಳಿ ಅಧ್ಯಕ್ಷ. ದಕ್ಕಲಿಗ ಸಮಾಜದ ವೃತ್ತಿ ಏನು ಅಂದೆ? ಸನ್ಮಾನ್ಯ ಸಭಾಧ್ಯಕ್ಷರೇ, ಕಸುಬು. ಅವರಿಗೆ ಸ್ವಂತ ಜಾಗ ಇಲ್ಲ, ಸ್ವಂತ ಮನೆ ಇಲ್ಲ, ಹಾಗೇ ಅಲದಾಡ್ತಾ ಭಿಕ್ಷೆ ಬೇಡ್ತಾ ಮನೆ ಮನೆ ಅಲ್ದಾಡ್ತಾ ಬದುಕುವಂಥವ್ರು. ಅವರು ಎಂತಹ ಹೀನ ಪರಿಸ್ಥಿತಿಯಲ್ಲಿ ಹಿಂದೆ ಬದುಕ್ತಿದ್ರು ಅಂದ್ರೆ, ದೊಡ್ಡ ದೊಡ್ಡ ಸಭೆ ಸಮಾರಂಭಗಳು ನಡೆದಾಗ ಊಟ ಮಾಡಿ ಚೆಲ್ಲಿದ ಎಲೆ, ಆ ಎಲೆಯನ್ನ ಅದರಲ್ಲಿ ಮಿಕ್ಕಿದ ಆಹಾರವನ್ನ ತಿಂದು ಬದುಕ್ತಾ ಇತ್ತು ಈ ಸಮಾಜ. ಅಂತಹ ಈಗೆಲ್ಲ ಅವರಿಗೆ ಸೌಲಭ್ಯಗಳು ಸಿಗ್ತಾ ಇದ್ದಾವೆ, ಆದರೆ ಅಂತಹ ಸಮಾಜವನ್ನ ಗುರುತಿಸುವಂತಹ ಕೆಲಸ ಈ ಸರ್ಕಾರ ಮಾಡಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಂಗಳೂರು ನಗರ ಸ್ವಚ್ಛವಾದಂತಹ ನಗರ, ಸುಂದರವಾದ ನಗರ ಅಂತ ಹೇಳ್ತವೆ. ಬೆಂಗಳೂರು ಉದ್ಯಾನ ನಗರಿ ಅಂತ ಹೇಳಿ ಕರೀತೇವೆ. ಬೆಂಗಳೂರು ನಗರ ಸ್ವಚ್ಛವಾಗಿ ಇರಲಿಕ್ಕೆ ಯಾರು ಕಾರಣಕರ್ತರು? ದಶಮಾನಗಳಿಂದ ಬೆಂಗಳೂರಿನಲ್ಲಿ ಪೌರ ಕಾರ್ಮಿಕರನ್ನ ದುಡಿಸ್ಕೊಂಡ್ವಿ, ಆದರೆ ಅವರ ಬೆವರಿಗೆ ಗೌರವವನ್ನ ಕೊಡುವಂತಹ ಕೆಲಸ ಯಾವ ಸರ್ಕಾರದಿಂದನೂ ಆಗಿರಲಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, 11,400 ಪೌರ ಕಾರ್ಮಿಕರನ್ನ ಖಾಯಂಗೊಳಿಸೋದ್ರ ಮೂಲಕ ಇನ್ನು ಮುಂದೆ ಅವರನ್ನ ಪೌರ ಕಾರ್ಮಿಕರು ಅಂತ ಹೇಳಿ ಕರಿಬಾರದು, ಪೌರ ನೌಕರರು ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಅವರೆಲ್ಲರಿಗೂ ಕೂಡ ನೇಮಕಾತಿ ಆದೇಶವನ್ನ ಹಂಚಿಕೆ ಮಾಡ್ತಲ್ಲ, ಇದು ಬಸವರಾಜ ಬೊಮ್ಮಾಯಿ ಅವರ ಹೃದಯವಂತಿಕೆಯ ಸರ್ಕಾರ ಅಂತ ಹೇಳಿ ನಾನು ಈ ಸದನದಲ್ಲಿ ಹೇಳ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸ್ಮಶಾನವನ್ನ ಕಾಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 148 ಜನ ಸ್ಮಶಾನವನ್ನ ಕಾಯೋದ್ರ ಮೂಲಕನೇ ಅವರ ಜೀವನವನ್ನ ನಡೆಸ್ಕೊಳ್ತಿದ್ರು. ಆದರೆ ಅವರನ್ನ ಸ್ಪರ್ಶಿಸುವಂತಹ, ಅವರ ಹೃದಯದ ನೋವನ್ನ ಕೇಳುವಂತಹ ಕೆಲಸವನ್ನ ಯಾವ ಸರ್ಕಾರವೂ ಮಾಡಿರಲಿಲ್ಲ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ 148 ಜನ ಸ್ಮಶಾನ ಕಾಯುವಂಥವರನ್ನು ಕೂಡ ನೌಕರರನ್ನಾಗಿ ತೀರ್ಮಾನ ತಗೊಂಡಿದ್ದಕ್ಕಾಗಿ ಈ ಸರ್ಕಾರವನ್ನ ನಾನು ಅಭಿನಂದಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ರಾಜ್ಯದಲ್ಲಿ ಅಲೆಮಾರಿಗಳು ಇದ್ದಾರೆ. ಅಲೆಮಾರಿಗಳು SC ಪಟ್ಟಿಯಲ್ಲಿದ್ದಾರೆ, ST ಯಲ್ಲಿ ಇದ್ದಾರೆ, OBC ಯಲ್ಲಿ ಇದ್ದಾರೆ. ಉದಾಹರಣೆಗೆ ಚೆನ್ನದಾಸರ್, ಹಕ್ಕಿ ಪಿಕ್ಕಿ ಜನಾಂಗ, ಹೆಳವರ, ದೊಂಬಿದಾಸರ್, ಪಾಸಿಪರ್ದಿ, ಮೂಲದಾಸರ್, ಬಹುರೂಪಿ, ಇಂತಹ ಸಮಾಜಗಳನ್ನ, ಸವಿತಾ ಸಮಾಜವನ್ನ, ವಿಶ್ವಕರ್ಮ ಸಮಾಜವನ್ನ, ಇವುಗಳನ್ನೆಲ್ಲ ಗುರುತಿಸುವಂತಹ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ. ಹಾಗಾಗಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರಕ್ಕೆ ನಾನು ಇಂತಹ ಹೃದಯ ವೈಶಾಲ್ಯದ ಸರ್ಕಾರ ಇದು ಮುಂದುವರಿಬೇಕು ಅನ್ನುವಂತಹ ಅಭಿಮತವನ್ನ ನಾನು ವ್ಯಕ್ತಪಡಿಸ್ತೇನೆ. ಮಾಳಿ ಮಾಲಗಾರ ಸಮಾಜ ಬಹಳಷ್ಟು ವರ್ಷದಿಂದ ಈ ಸಮಾಜವನ್ನ ಯಾರೂ ಕೂಡ ಗುರುತಿಸಿರಲಿಲ್ಲ. ಮಾಳಿ ಮಾಲಗಾರ ಸಮಾಜಕ್ಕೆ ನಾನೊಂದು ಅಭಿವೃದ್ಧಿಗಾಗಿ ನಿಗಮವನ್ನ ಘೋಷಣೆ ಮಾಡ್ತಾನೆ ಅನ್ನುವಂತಹ ವಾಗ್ದಾನವನ್ನ ಮಾಡೋದ್ರ ಮೂಲಕ ಈ ಬಜೆಟ್ನಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮಾಳಿ ಮಾಲಗಾರ ಸಮಾಜದ ಅಭಿವೃದ್ಧಿಗಾಗಿ ಒಂದು ನಿಗಮವನ್ನ ಕೂಡ ಘೋಷಣೆ ಮಾಡ್ತಾರೆ ಅನ್ನುವಂತಹ ಆಶಾಭಾವನೆಯನ್ನ ನಾನು ವ್ಯಕ್ತಪಡಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮನಃಶಾಸ್ತ್ರದಲ್ಲಿ ಸ್ಟಾಕ್ ಹೋಮ್ ಸಿಂಡ್ರೋಮ್ ಅನ್ನುವಂತಹ ಪದದ ಉಲ್ಲೇಖ ಆಗುತ್ತೆ.
ಸ್ಟಾಕ್ ಹೋಮ್ ಸಿಂಡ್ರೋಮ್ ಏನು ಅಂತ ಹೇಳಿದ್ರೆ, ಒಂದೇ ಸುಳ್ಳನ್ನ ಪದೇ ಪದೇ ಹೇಳ್ತಾ ಇದ್ರೆ ಜನ ಅದನ್ನ ಸತ್ಯ ಅಂತ ಹೇಳಿ ನಂಬಲಿಕ್ಕೆ ಶುರು ಮಾಡ್ತಾರೆ. ಇದು ಮಾನಸಿಕವಾಗಿ ಅವರ ಮೇಲೆ ಒತ್ತಡವನ್ನ ಪರೋಕ್ಷವಾಗಿ ಹೇರುವಂಥದ್ದು. ಇದಕ್ಕೆ ಸ್ಟಾಕ್ ಹೋಮ್ ಸಿಂಡ್ರೋಮ್ ಅಂತ ಹೇಳಿ ಮನಃಶಾಸ್ತ್ರದಲ್ಲಿ ಕರೀತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳಷ್ಟು ಜನ ಬಿಜೆಪಿಯನ್ನ ಯಾವಾಗಲೂ ಕೂಡ ಆರೋಪ ಮಾಡ್ತಾ ಇರ್ತಾರೆ. ಬಿಜೆಪಿ ಅಂದ್ರೆ ಸಂವಿಧಾನ ವಿರೋಧಿ ಧೋರಣೆಯನ್ನ ಇರುವಂತಹ ಪಕ್ಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮೀಸಲಾತಿಯನ್ನ ವಿರೋಧಿಸುವಂತಹ ಪಕ್ಷ ಬಿಜೆಪಿ. ಈ ಒಂದು ಆರೋಪವನ್ನ ನಾವು ಕೇಳ್ತಾ ಇರ್ತವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾತೆತ್ತಿದ್ರೆ ಸಂವಿಧಾನ ವಿರೋಧಿ ಧೋರಣೆ ಇದೆ, ಸಂವಿಧಾನ ವಿರೋಧಿ ಧೋರಣೆ ಇದೆ ಅಂತ ಹೇಳ್ತಾರೆ. ಇತ್ತೀಚೆಗೆ ರಾಷ್ಟ್ರಪತಿ ಚುನಾವಣೆ ನಡೀತು. ರಾಷ್ಟ್ರಪತಿ ಇವತ್ತು ನಮಗೆಲ್ಲರಿಗೂ ಹೆಮ್ಮೆ. ಈ ದೇಶದ ಒಬ್ಬ ಆದಿವಾಸಿ ಮಹಿಳೆ ಈ ದೇಶದ ರಾಷ್ಟ್ರಪತಿ ಆಗಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಸೌಂದರ್ಯ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಈ ದೇಶದ ಅತ್ಯುನ್ನತವಾದಂತಹ ಹುದ್ದೆಯನ್ನ ಅಲಂಕರಿಸಬಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಅಂತಹ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿದ್ದಕ್ಕಾಗಿ ನಾವು ಆಗಾಗ ನೆನಪು ಮಾಡ್ಕೊಳ್ತಾ ಇರ್ತವೆ. ಆದರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಷ್ಟ್ರಪತಿ ಚುನಾವಣೆಯಲ್ಲಿ ದ್ರೌಪದಿ ಮುರ್ಮು ಅವರ ವಿರುದ್ಧವಾಗಿ ಎಲ್ಲಾ ಪಕ್ಷಗಳು ಸೇರಿ ಯಶವಂತ್ ಸಿನ್ಹಾ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ವು. ಯಶವಂತ್ ಸಿನ್ಹಾ ಅವರ ಒಂದು ಪಾರ್ಲಿಮೆಂಟಿನ ಮುಂದೆ ಮತದಾರರಿಗೆ ಅಪೀಲ್ ಮಾಡಿಕೊಳ್ಳುವಂತಹ ಒಂದು ವಿಡಿಯೋವನ್ನ ಅವರು ಬಿಟ್ಟಿದ್ರು. ಇವತ್ತು ಕೂಡ ತಾವು ಆ ಯೂಟ್ಯೂಬ್ನಲ್ಲಿ ಅದನ್ನು ನೋಡಬಹುದು. 2 ನಿಮಿಷ 30 ಸೆಕೆಂಡ್ಗಳ ಆ ವಿಡಿಯೋದಲ್ಲಿ ಯಶವಂತ್ ಸಿನ್ಹಾ ಅವರು ಚುನಾವಣೆಗೆ ಯಾರೆಲ್ಲ ಮತದಾರರು ಇದ್ದಾರೆ ಅವರಿಗೆ ಅಪೀಲ್ ಮಾಡ್ತಾರೆ. ಆ ಅಪೀಲ್ನಲ್ಲಿ 8 ಬಾರಿ ಸಂವಿಧಾನ ಅನ್ನುವಂತಹ ಪದವನ್ನ ಬಳಸ್ತಾರೆ ಯಶವಂತ್ ಸಿನ್ಹಾ ಅವರು. ಅವರು ಬಳಸುವಂತಹ ಪದದಲ್ಲಿ ಪ್ರಜಾಪ್ರಭುತ್ವವನ್ನ ಉಳಿಸೋದಕ್ಕಾಗಿ, ಸಂವಿಧಾನವನ್ನ ಉಳಿಸೋದಕ್ಕಾಗಿ ಅಂತಸ್ಸಾಕ್ಷಿಯ ಮತವನ್ನ ನನಗೆ ಹಾಕಿ ಅಂತ ಹೇಳಿ ಯಶವಂತ್ ಸಿನ್ಹಾ ಅವರು ಆ ವಿಡಿಯೋದಲ್ಲಿ ಅಪೀಲ್ ಮಾಡ್ತಾರೆ. ಒಬ್ಬ IAS ಅಧಿಕಾರಿ ಈ ರೀತಿ ಬಳಸಿದಾನೆ ಅಂದಾಗ ನಾನೊಂದು ಸ್ವಲ್ಪ ಇದರ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ಹೇಳಿ ಕೆಲಸವನ್ನ ಪ್ರಾರಂಭ ಮಾಡಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಮಾತನಾಡುವಂತಹ ಹಕ್ಕಿದೆ. ಯಾರನ್ನ ಬೇಕಾದರೂ ವಿರೋಧ ಮಾಡುವಂತಹ, ವಿರೋಧಿಸುವಂತಹ ಹಕ್ಕು ಇದೆ. ಪ್ರಧಾನಮಂತ್ರಿಯ ರಾಜೀನಾಮೆಯನ್ನ ಕೇಳಬಹುದು, ಮುಖ್ಯಮಂತ್ರಿಯ ರಾಜೀನಾಮೆಯನ್ನ ಕೇಳಬಹುದು, ವಿರೋಧ ಪಕ್ಷದ ನಾಯಕರನ್ನ ಟೀಕಿಸಬಹುದು, ಒಬ್ಬ ಶಾಸಕರನ್ನ, ಒಬ್ಬ ಸಂಸದರನ್ನ, ಒಬ್ಬ ಸಚಿವರನ್ನ ಟೀಕೆ ಮಾಡಬಹುದು. ಪತ್ರಿಕಾ ಸ್ವಾತಂತ್ರ್ಯ ಇದೆ. ಏನೂ ಇಲ್ಲ ಅಂತ ಹೇಳಿದ್ರೆ ಈ ವ್ಯವಸ್ಥೆ ನನ್ನ ವಿರುದ್ಧ ಹೋಗ್ತಾ ಇದೆ, ನನ್ನ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದ್ದಾವೆ ಅಂದ್ರೆ ನಾನು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬಲ್ಲೆ, ನನ್ನ ಫಂಡಮೆಂಟಲ್ ರೈಟ್ಸ್ ಅನ್ನ ನಾನು ಕ್ಲೇಮ್ ಮಾಡಬಲ್ಲೆ ಅನ್ನುವಂತಹ ಆತ್ಮವಿಶ್ವಾಸ ಇವತ್ತು ಎಲ್ಲರಿಗೂ ಇದೆ. ಆದರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅದೊಂದು ಕರಾಳ ಅಧ್ಯಾಯ ಅಂತ ಹೇಳಿ ನಾವು ಕರೀತೇವೆ. ಅವತ್ತು ಮಾಧ್ಯಮಗಳನ್ನ ಅಕ್ಷರಶಃ ಸೆನ್ಸಾರ್ ಮಾಡಿದ್ರು, ಮುದ್ರಣಾಲಯಗಳನ್ನ ಮುಚ್ಚಿ ಹಾಕಿದ್ರು, 11 ಲಕ್ಷದಷ್ಟು ಜನರನ್ನ ಜೈಲಿಗೆ ಅಟ್ಟಿದ್ರು. ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೋತ್ತರ ಅವಧಿಯನ್ನೇ ಕಿತ್ತು ಹಾಕಿದ್ರು. ಸುಪ್ರೀಂ ಕೋರ್ಟಿನ ಅಧಿಕಾರವನ್ನ ಕಿತ್ಕೊಂಡಿದ್ರು. ಇವತ್ತು ನಾವೆಲ್ಲ ಜೋರಾಗಿ ಹೋರಾಟವನ್ನ ಮಾಡ್ತವೆ. ಚೀನ್ ಕರ್ ಆಜಾದಿ ಲೇಂಗೆ,
ಸ್ವಾತಂತ್ರ್ಯವನ್ನ ಕಿತ್ಕೊಳ್ತವೆ ಅಂತ ಹೇಳಿ ನಾವು ಘೋಷಣೆ ಕೂಗ್ತವೆ, ಆದರೆ ಅಕ್ಷರಶಃ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕನ್ನ, ಅಧಿಕಾರವನ್ನ, ಸ್ವಾತಂತ್ರ್ಯವನ್ನ ಕಿತ್ಕೊಂಡಿದ್ರು. ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಕರಾಳ ಛಾಯೆ ಎಮರ್ಜೆನ್ಸಿ ಜಾರಿಗೆ ಬಂದಿತ್ತು. ಸನ್ಮಾನ್ಯ ಸಭಾಧ್ಯಕ್ಷರೇ, 1975ರಲ್ಲಿ ಈ ದೇಶದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ಜಾರಿಗೆ ತಂದಿದ್ರು. 2025ಕ್ಕೆ 50 ವರ್ಷ ಆಗತ್ತೆ. ಬಹುತೇಕ ಈಗಿನ ಯುವಕರಿಗೆ ಎಮರ್ಜೆನ್ಸಿ ಬಗ್ಗೆ ಗೊತ್ತಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ. ಇವತ್ತಿನ ಹೋರಾಟಗಾರರು ಅವತ್ತಿನ ದಿನಗಳನ್ನ ನೆನಪು ಮಾಡಿಕೊಳ್ಳುವಂಥದ್ದು ಕಡಿಮೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತೊಮ್ಮೆ ಅಂತಹ ಪರಿಸ್ಥಿತಿ ಬರಬಾರದು. ಪ್ರಜಾಪ್ರಭುತ್ವ ಗಟ್ಟಿಯಾಗಿರಬೇಕು ಅಂದ್ರೆ ಈ ದೇಶದ ಪ್ರತಿಯೊಬ್ಬ ಯುವಕ, ಈ ದೇಶದ ಪ್ರತಿಯೊಬ್ಬ ಚಿಂತಕ, ಈ ದೇಶದ ಪ್ರತಿಯೊಬ್ಬ ಕಾರ್ಮಿಕ, ರೈತ, ಪ್ರತಿಯೊಬ್ಬ ದಲಿತ, ಪ್ರತಿಯೊಬ್ಬ ವಿದ್ಯಾರ್ಥಿ ಎಮರ್ಜೆನ್ಸಿಯ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಎಮರ್ಜೆನ್ಸಿಯನ್ನ ತಿಳಿದುಕೊಳ್ಳುವಂಥದ್ದು ಬಹಳ ಅವಶ್ಯಕ ಅಂತ ಹೇಳಿ ನಾನು ಭಾವಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಮೇಲೆ ಎಮರ್ಜೆನ್ಸಿಯನ್ನ ಜಾರಿಗೊಳಿಸಿದ್ರು? ಎಮರ್ಜೆನ್ಸಿಯನ್ನ ಜಾರಿಗೊಳಿಸುವಂತಹ ಅವಶ್ಯಕತೆ ಏನಿತ್ತು? ಎಮರ್ಜೆನ್ಸಿ ಜಾರಿಗೆ ಬರೋದನ್ನ ಆ ಸಂದರ್ಭದಲ್ಲಿ ತಡೆಯಬಹುದಾಗಿತ್ತಲ್ಲ. ಅದನ್ನ ತಡೆಗಟ್ಟುವಲ್ಲಿ ಸೋತವರು ಯಾರ್ಯಾರು? ಇದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಬಹಳ ಅನಿವಾರ್ಯ ಅಂತ ನಾನು ಭಾವಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 1971ರ ಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಯ್ಬರೇಲಿಯಿಂದ ಗೆದ್ದು ಬರ್ತಾರೆ. ಅವರ ವಿರುದ್ಧ ಇದ್ದಂತಹ ಅಭ್ಯರ್ಥಿ ರಾಜ್ ನಾರಾಯಣ್ ಅವರು ಚುನಾವಣೆಯಲ್ಲಿ ಸೋಲ್ತಾರೆ. ಆದರೆ ವಾತಾವರಣ ಹಾಗಿರಲಿಲ್ಲ. ನಾನು ಗೆಲ್ಲಬಹುದಾಗಿತ್ತು, ನಾನು ಯಾಕೆ ಸೋತೆ? ಅದಕ್ಕಾಗಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಪಿಟಿಷನ್ ಅನ್ನ ಫೈಲ್ ಮಾಡ್ತಾರೆ. 6 ಆರೋಪಗಳನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರ ಮೇಲೆ ಅವರು ಹೇರ್ತಾರೆ. ಮೊದಲನೇ ಆರೋಪ, ಯಶ್ಪಾಲ್ ಕಪೂರ್ ಅವತ್ತು ಸರ್ಕಾರದಲ್ಲಿ ಕಾರ್ಯದರ್ಶಿಯಾಗಿದ್ದ, ಆತ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಚುನಾವಣಾ ಏಜೆಂಟ್ ಆಗಿದ್ದ. ಎರಡನೇದು, ರಾಜ್ ನಾರಾಯಣ್ಗೆ ಬರಬೇಕಾದಂತಹ ಓಟನ್ನ ಒಡೆಯೋದಕ್ಕಾಗಿ ಸ್ವಾಮಿ ಅದ್ವೈತಾನಂದ ಅಂತಹ ವ್ಯಕ್ತಿಯನ್ನ, ಒಬ್ಬರನ್ನ ಪಕ್ಷೇತರವಾಗಿ ನಿಲ್ಲಕ್ಕೆ ಕುಮ್ಮಕ್ಕು ಕೊಟ್ಟರು. ಆತನಿಗೆ 50,000 ರೂಪಾಯಿಯನ್ನ ಕೊಟ್ಟು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರನ್ನ ಎಲೆಕ್ಷನ್ಗೆ ನಿಲ್ಲಿಸಿದ್ರು. ಮೂರನೇ ಆರೋಪ, ವಾಯುಸೇನೆಯ ವಿಮಾನಗಳನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾವಣಾ ಪ್ರಚಾರಕ್ಕಾಗಿ ದುರ್ಬಳಕೆಯನ್ನ ಮಾಡಿಕೊಂಡ್ರು. ನಾಲ್ಕನೇ ಆರೋಪ, ಅವತ್ತಿನ SP ಮತ್ತು DC ಅಧಿಕಾರವನ್ನ ದುರುಪಯೋಗ ಮಾಡಿ ಅವರ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ರು. 5ನೇ ಆರೋಪ, ಮತದಾರರಿಗೆ ಆಮಿಷವನ್ನ ಒಡ್ಡಿದ್ರು. 6ನೇ ಆರೋಪ, ಏನು ನಿಗದಿ ಮಾಡಿದ ವೆಚ್ಚ ಇತ್ತು ಅದಕ್ಕಿಂತ ಹೆಚ್ಚಿನ ಹಣವನ್ನ ಖರ್ಚು ಮಾಡಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾವಣೆಯನ್ನ ಗೆದ್ದಿದ್ದಾರೆ ಅಂತ. ಅಲಹಾಬಾದ್ ಹೈಕೋರ್ಟ್ ವಿಚಾರಣೆಯನ್ನ ನಡೆಸಿ ಜೂನ್ 12, 1975ರಂದು ಆದೇಶವನ್ನ ಹೊರಡಿಸುತ್ತೆ. ಅದರಲ್ಲಿ ಮೇಲಿನ ಆರೋಪಗಳನ್ನ ಎಲ್ಲವನ್ನೂ ಹೇಳಲ್ಲ, ಆದರೆ ಆರೋಪ ಸಾಬೀತಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಗೆದ್ದಿರುವುದು ಅಸಿಂಧು. ಹಾಗಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನ ಮಾಡುತ್ತೆ. ಅದು ಜೂನ್ 12, 1975. ಅದರ ಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗ್ತಾರೆ. ಆದರೆ ವಿಚಾರಣೆಯನ್ನ ಕೈಗೆ ಎತ್ಕೊಂಡಂತಹ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ನೀಡಿರುವಂತಹ ಆದೇಶಕ್ಕೆ ಪೂರ್ಣವಾಗಿ ತಡೆಯಾಜ್ಞೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಪಾರ್ಷಿಯಲ್ ಸ್ಟೇಯನ್ನ ಕೊಡಬಹುದು. ಅದು ಏನು ಅಂದ್ರೆ,
ಸುಪ್ರೀಂ ಕೋರ್ಟ್ ವಿಚಾರಣೆ ಮುಗಿಯುವವರೆಗೆ ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿ ಮುಂದುವರಿಯಬಹುದು. ಆದರೆ ಸಂಸತ್ತಿನ ಕಲಾಪದಲ್ಲಿ ಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಭಾಗವಹಿಸಬಾರದು. ಇದರ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಹೋರಾಟ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಬಹುತೇಕ ಜೂನ್ 24-25ನೇ ತಾರೀಕು ದೆಹಲಿಯಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರು ಬಹಳ ದೊಡ್ಡ ಹೋರಾಟವನ್ನು ಕೈಗೊಳ್ತಾರೆ. ಅವತ್ತೇ ಸುಮಾರು 5 ಲಕ್ಷದಷ್ಟು ಜನ ಅಲ್ಲಿ ಸೇರಿದ್ರು ಅಂತ ಹೇಳಿ. ಅವತ್ತು ಜಯಪ್ರಕಾಶ್ ನಾರಾಯಣ್ ಅವರ ಫೇಮಸ್ ಸ್ಲೋಗನ್ ಕುರ್ಚಿ ಖಾಲಿ ಕರೋ ಕಿ ಜನತಾ ಆತಿ ಹೈ ಅಂತ. ಶ್ರೀಮತಿ ಇಂದಿರಾ ಗಾಂಧಿ ಸುಪ್ರೀಂ ಕೋರ್ಟ್ ಸಂಪೂರ್ಣ ಸ್ಟೇಯನ್ನ ಕೊಡದೇ ಇದ್ರೂ ಕೂಡ ನೈತಿಕವಾಗಿ ನೀವು ಚುನಾವಣೆಯನ್ನ ಗೆದ್ದಿರುವಂಥದ್ದು ಅಸಿಂಧು ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಹೇಳಿದಾಗಲೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ರಾಜೀನಾಮೆ ಕೊಡೋದರ ಬದಲಾಗಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತರ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ತುರ್ತು ಪರಿಸ್ಥಿತಿ ಜಾರಿಗೆ ಬಂದಿದ್ದು ಜೂನ್ 25, 1975. ಜೂನ್ 25ನೇ ತಾರೀಕು ರಾತ್ರಿ 11 ಗಂಟೆಗೆ ಅವತ್ತಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರ ಮನೆಗೆ ಶ್ರೀಮತಿ ಇಂದಿರಾ ಗಾಂಧಿ ಹೋಗ್ತಾರೆ. ತುರ್ತು ಪರಿಸ್ಥಿತಿಯನ್ನ ಹೇರ್ತಾ ಇದ್ದೇನೆ, ಲೆಟರ್ ಕಳಿಸ್ಕೊಡ್ತೇನೆ, ಅಂಕಿತವನ್ನ ಹಾಕಿ ಅಂತ ಹೇಳ್ತಾರೆ. ಅವಾಗ ಫಕ್ರುದ್ದೀನ್ ಅಲಿ ಅಹಮದ್ ಪ್ರಶ್ನೆಯನ್ನ ಮಾಡಬಹುದಾಗಿತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ, ನೀವು ಇದನ್ನ ಕ್ಯಾಬಿನೆಟ್ನಿಂದ ಚರ್ಚೆ ಮಾಡಿದೀರಾ, ಕ್ಯಾಬಿನೆಟ್ನ ಒಪ್ಪಿಗೆಯನ್ನ ನೀವು ಪಡ್ಕೊಂಡಿದ್ದೀರಾ ಅಂತ ಹೇಳಿ ಕೇಳಬಹುದಾಗಿತ್ತು. ಫಕ್ರುದ್ದೀನ್ ಅಲಿ ಅಹಮದ್ ಅವತ್ತು ರಾಷ್ಟ್ರಪತಿಯಾಗಿ ಆ ಕೆಲಸವನ್ನ ಮಾಡಲಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಸಂವಿಧಾನ ರಾಷ್ಟ್ರಪತಿಗೆ ಪ್ರದತ್ತವಾದಂತಹ ಅಧಿಕಾರವನ್ನ ಕೊಡುತ್ತೆ. ಒಂದು, ತಾನು ಅಂಕಿತ ಹಾಕೋದನ್ನ ತಿರಸ್ಕಾರ ಮಾಡಬಹುದು. ಎರಡನೇದು, ಸ್ಪಷ್ಟೀಕರಣವನ್ನ ಕೇಳಬಹುದು. ಮೂರನೇದು, ಅಂಕಿತ ಹಾಕೋದನ್ನ ತಡೆ ಹಿಡಿಯಬಹುದು. ಫಕ್ರುದ್ದೀನ್ ಅಲಿ ಅಹಮದ್ ಅವತ್ತು ಆ ಕೆಲಸವನ್ನ ಮಾಡಿದ್ರೆ ತುರ್ತು ಪರಿಸ್ಥಿತಿ ಜಾರಿಗೆ ಬರ್ತಿರ್ಲಿಲ್ವೇನೋ. ಆದರೆ ಕ್ಯಾಬಿನೆಟ್ನ ಒಪ್ಪಿಗೆ ಇಲ್ಲದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಳಿಸಿರುವಂತಹ ಒಂದು ನೋಟ್ ಮೇಲೆ ಫಕ್ರುದ್ದೀನ್ ಅಲಿ ಅಹಮದ್ ಸೈನನ್ನ ಹಾಕ್ಬಿಡ್ತಾರೆ. ಈ ಕಡೆ ಸಹಿಯನ್ನ ಪಡ್ಕೊಳ್ಳುವಂತಹ ಕೆಲಸ ನಡೆದಿರುತ್ತೆ. ಜಯಪ್ರಕಾಶ್ ನಾರಾಯಣ್ ಅವರು ದೆಹಲಿಯ ಮೈದಾನದಲ್ಲಿ ದೊಡ್ಡ ಚಳವಳಿಯನ್ನ ಮಾಡಿ ದೆಹಲಿಯ ಗಾಂಧಿ ಪೀಸ್ ಫೌಂಡೇಶನ್ ನಲ್ಲಿ ರಾತ್ರಿ ಮಲಗಿರ್ತಾರೆ. ರಾತ್ರಿ 11 ಗಂಟೆಗೆ ಪೊಲೀಸರು ಬಂದು ಜಯಪ್ರಕಾಶ್ ನಾರಾಯಣ್ ಅವರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಅವರ ದಸ್ತಗಿರಿಯನ್ನ ಮಾಡ್ಕೊಳ್ತಾರೆ. ಆ ಕಡೆ ಲೀಗಲೈಸ್ ಮಾಡುವಂತಹ ಕೆಲಸ ನಡೆದಿತ್ತು. ಈ ಕಡೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ವಿರುದ್ಧ ಯಾರ್ಯಾರು ಚಳವಳಿಯನ್ನ ಮಾಡ್ತಾ ಇದ್ರು ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ನಡೆದಿತ್ತು. ಜಯಪ್ರಕಾಶ್ ನಾರಾಯಣ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಸುದ್ದಿ ಗೊತ್ತಾದ ತಕ್ಷಣ ಚಂದ್ರಶೇಖರ್ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ. ಇನ್ಸ್ಪೆಕ್ಟರ್ ಹೇಳ್ತಾರೆ, ನೀನು ಬಂದಿದ್ದು ಒಳ್ಳೇದೇ ಆಯ್ತು, ನಿನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಹುಡುಕ್ತಾ ಇದ್ರು, ಅವ್ರ ಕೈಗೆ ನೀನು ಸಿಕ್ಕಿರ್ಲಿಲ್ಲ, ಯು ಆರ್ ಅಂಡರ್ ಅರೆಸ್ಟ್. ಅವರ ಜೊತೆಗೆ ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, JB ಕೃಪಲಾನಿ ಮುಂತಾದಂತಹ ನಾಯಕರನ್ನ ಅರೆಸ್ಟ್ ಮಾಡ್ತಾರೆ. ದೆಹಲಿಯಲ್ಲಿ ಎಷ್ಟು ಪ್ರಿಂಟಿಂಗ್ ಪ್ರೆಸ್ಗಳು ಇದ್ವು, ಅವರಿಗೆಲ್ಲರಿಗೂ ಕರೆಂಟ್ ಸಪ್ಲೈಯನ್ನ ನಿಲ್ಲಿಸ್ಬಿಡ್ತಾರೆ. ಶ್ರೀಮತಿ ಇಂದಿರಾ ಗಾಂಧಿ ರಾಷ್ಟ್ರದ ಜನತೆಗೆ ಹೇಳಬೇಕಲ್ಲ, ನಾನು ಎಮರ್ಜೆನ್ಸಿಯನ್ನ ಜಾರಿಗೆ ತಂದಿದ್ದೇನೆ ಅಂತ ಹೇಳಿ ರಾಷ್ಟ್ರದ ಜನತೆಗೆ ಹೇಳಬೇಕಲ್ಲ. ಕಾರ್ಯದರ್ಶಿಗೆ ಹೇಳ್ತಾರೆ, ಬಹಳ ಸಿಂಪಲ್ ಆಗಿ ಡ್ರಾಫ್ಟ್ ಮಾಡಿಕೊಡು,
ಅಂದ್ರೆ ಭಾರತದ ಜನತೆ ಇದನ್ನು ಕೇಳಿದಾಗ ಕನ್ಫ್ಯೂಸ್ ಆಗಬಾರ್ದು, ಸಿಂಪಲ್ ಆಗಿ ಅದನ್ನ ಡ್ರಾಫ್ಟ್ ಮಾಡು ಅಂತ ಹೇಳಿ ಸೆಕ್ರೆಟರಿಗೆ ಹೇಳ್ತಾರೆ. ರಾತ್ರಿ 3 ಗಂಟೆಗೆ ಅವತ್ತಿನ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಫೋನ್ ಮಾಡಿ PM ಆಫೀಸ್ನಿಂದ ಹೇಳ್ತಾರೆ, ಬೆಳಿಗ್ಗೆ 6 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ನೀವು ಬರಬೇಕು ಅಂತ. ಸುಮಾರು ಒಂದು 8 ಜನ ಸಚಿವರು ಕ್ಯಾಬಿನೆಟ್ ಮೀಟಿಂಗಿಗೆ 6 ಗಂಟೆಗೆ ಬರ್ತಾರೆ. 6 ಗಂಟೆಗೆ ಕ್ಯಾಬಿನೆಟ್ ಸಚಿವರು ಬಂದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು, ಬಹಳಷ್ಟು ಜನ ಸಚಿವರು ಏನು ಯೋಚನೆ ಮಾಡಿದ್ರು ಅಂದ್ರೆ, ಅಲಹಾಬಾದ್ ಹೈಕೋರ್ಟ್ನ ತೀರ್ಪಿನಿಂದಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಜೀನಾಮೆಯನ್ನ ಕೊಡಬಹುದು, ಘೋಷಣೆ ಮಾಡೋದಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಅನ್ಕೊಂಡು ಬಂದಿರ್ತಾರೆ. ಬೆಳಿಗ್ಗೆ ಪ್ರವಚನ ಏನಿದು? ಇಂದಿರಾ ಗಾಂಧಿ ಅವ್ರನ್ನ ಕರೆಸಿ ಸ್ವಲ್ಪ ಸ್ಪಷ್ಟೀಕರಣ ಕೇಳಿಸಿ. ಪಾಪ ಇವರೆಲ್ಲ ಹೇಳ್ತಾವ್ರೆ, ಎಲ್ಲ ಎದುರುಗಡೆ ನೋಡ್ದಂಗೆ ಮಾತಾಡ್ತಾವ್ರೆ. ಅದು ಆಗೋಗಿರೋ ವಿಷಯನ ಇವರೇ ಎದುರುಗಡೆ ನೋಡ್ದಂಗೆ ಮಾತಾಡ್ತಾವ್ರೆ. ಇದು ಸರಿನಾ? ಇದು ಸಭಾಧ್ಯಕ್ಷರು ಇದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ಎಮರ್ಜೆನ್ಸಿ ಕೃಷ್ಣಪ್ಪನವರು ಬಹಳ ಸಂವೇದನಾಶೀಲರು. ಅವರು ಎಲ್ಲದಕ್ಕೂ ಎದ್ದು ನಿಲ್ಲಲ್ಲ, ಅವರು ಬಹಳ ಸೂಕ್ಷ್ಮವಾಗಿ ಮಾತನಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಲ್ಲಿಯವರೆಗೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಜಾರಿಯಲ್ಲಿ ಇರುತ್ತೋ, ಎಲ್ಲಿಯವರೆಗೆ ಈ ದೇಶದ ಸಂವಿಧಾನದ ಬಗ್ಗೆ, ಈ ದೇಶದ ರಾಜಕೀಯ ವ್ಯವಸ್ಥೆಯ ಬಗ್ಗೆ ನಾವು ಮಾತನಾಡ್ತೇವೋ, ಆ ಪ್ರತಿ ಕ್ಷಣದಲ್ಲಿ ಎಮರ್ಜೆನ್ಸಿ ಬಗ್ಗೆ ನಾವು ನೀವು ತಿಳ್ಕೊಳ್ಳೇಬೇಕು. ಇದು ಎಮರ್ಜೆನ್ಸಿ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೀವಿ. ಏನ್ ಜೂನ್ 25, 75 ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಅದೆಲ್ಲ ಆಗಿರೋ ಕತೆ. ಮತ್ತೆ ಅಷ್ಟೊಂದು ಸ್ಟೋರಿ ಹೇಳೋ ಅವಶ್ಯಕತೆ ಇಲ್ಲ. ಏನು ಎಮರ್ಜೆನ್ಸಿ ವಿಷಯ ಏನಾಯ್ತು, ಎಮರ್ಜೆನ್ಸಿಯಿಂದ ಏನು ತೊಂದರೆ ಆಯ್ತು ಅಷ್ಟು ಮಾತ್ರ ಹೇಳೋದಕ್ಕೆ ಸೀಮಿತ ಮಾಡ್ಕೊಳ್ಳಿ. ಜಯಪ್ರಕಾಶ್ ನಾರಾಯಣ ಅವ್ರನ್ನು ಇಲ್ಲಿ ಸ್ಪಷ್ಟೀಕರಣ ಕೊಡೋಕೆ ಕರೆಯೋಕ್ಕಾಗಲ್ಲ. ಸದಸ್ಯರು ಅಲ್ಲದವ್ರ ವಿಷಯ ಮಾತಾಡ್ಲೇಬಾರ್ದು ಅಂತ ಸಭಾಧ್ಯಕ್ಷರು ಹೇಳ್ತಾರೆ. ನೀವು ಸುಮ್ಮನೆ ಎಲ್ಲಾರ ವಿಷಯ ಹೇಳ್ಕೊಂಡು ಜಯಪ್ರಕಾಶ್ ನಾರಾಯಣ ಕರೀತೀರಾ? ಈಗ ಪ್ರಕೃತಿನಲ್ಲಿ ಕರೀತೀರಾ? ನಾನು ಹೇಳೋದು ವಿಷಯ, ಸಭಾಧ್ಯಕ್ಷರೇ, ಇದು ನಾನು ಹೇಳೋದು ವಿಷಯ ಏನ್ ಬೇಕೋ ಅಷ್ಟು ಹೇಳಿ, ಹೆಸರುಗಳೆಲ್ಲ ಉಪಯೋಗಿಸೋ ಅವಶ್ಯಕತೆ ಇರಲಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿಚಾರ ಸಭಾಧ್ಯಕ್ಷರೇ, ಒಂದೇ ನಿಮಿಷ, ಒಂದ್ ಸ್ವಲ್ಪ ಹಳೆಯ ಕಡತಗಳನ್ನ ತೆಗಿಸಿ ನೋಡ್ಬೇಕು ಸಭಾಧ್ಯಕ್ಷರೇ. ಯಾಕಂದ್ರೆ ಬಹುಶಃ ಈ ಸರ್ಕಾರ ಬಂದ ಮೇಲೆ 4ನೇ ಬಾರಿ ರಾಜ್ಯಪಾಲರ ಭಾಷಣ. ಈ ವಂದನಾ ನಿರ್ಣಯ ಮಂಡಿಸಬೇಕಾದ್ರೆ ಇದೇ ಎಮರ್ಜೆನ್ಸಿ, ಇದೇ ಹಳೆ ಆಡಳಿತ ಕೇಳಿ 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 ಸಾಕಾಗಿದೆ. ರೈತರು ಸಾಯ್ತಾ ಇದ್ದಾರೆ, ಕೂಲಿ ಕಾರ್ಮಿಕರಿಗೆ ತೊಂದರೆ ಇದೆ. ಅದ್ರ ಬಗ್ಗೆ ಬೆಳಕು ಚೆಲ್ಲೋದು ಬಿಟ್ಟು ಪ್ರತಿ ವಂದನಾ ನಿರ್ಣಯದಲ್ಲಿ ಎಮರ್ಜೆನ್ಸಿ ಬಗ್ಗೆ ನಾವು ಮಾತಾಡಿದ್ರೆ ನಾವೇನು ಅದಕ್ಕೆ ಬಂದು ಕೂತಿರೋದು ಇಲ್ಲೆಲ್ಲರೂ. ಆಯ್ತು, ಮೊದಲನೇ ಭಾಷಣದಲ್ಲಿ ಮಾತಾಡಿದ್ರೆ ಮುಗೀತು. ನೀವು ಕಡತ್ ತೆಗಿಸ್ ನೋಡ್ರಿ, ಸೇಮ್ ರಿಪೀಟೆಡ್ ಸ್ಪೀಚಸ್ ಫ್ರಮ್ ದಟ್ ಸೈಡ್. ಆಯ್ತು, ಮಾಡಬಾರ್ದು ನೀವು ಸಭಾಧ್ಯಕ್ಷ. ನನ್ನ ಹಕ್ಕನ್ನ ಕರ್ಟೇಲ್ ಮಾಡೋದಕ್ಕಾಗೋದಿಲ್ಲ. ವಿಷಯಕ್ಕೆ ಬಂದ್ಬಿಡಿ. ಅವರು ಅಲ್ಲ, ನಾನು ಹೇಳ್ತಾ ಇರುವಂತದ್ದು ಪಿಟಿಗೆ ಹಾಕಿದ್ದೀರಿ. ಇವಾಗ ವಂದನಾ ನಿರ್ಣಯಕ್ಕೆ ತಾವು ಮೇನ್ ಸಬ್ಜೆಕ್ಟ್ ಬಂದ್ಬಿಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪೇಜ್ ಕಮಿಟಿ ಹೇಳುತ್ತೆ, ನಾನು ಕೌಲನ್ ಶಕ್ತರ್ನ ಓದ್ಕೊಂಡು ಸದನದಲ್ಲಿ ಮಾತನಾಡುವಂಥವ್ನು. ರಾಜ್ಯಪಾಲರ ಭಾಷಣದ ವ್ಯಾಪ್ತಿ ಏನು ಅನ್ನೋದನ್ನ ನಾನು ಸರಿಯಾಗಿ ತಿಳ್ಕೊಂಡಿದ್ದೇನೆ. ಬೇರೆ ಸಂದರ್ಭದಲ್ಲಿ ಇದರ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಇಲ್ಲ. ರೂಲ್ 69 ಇದನ್ನು ಮಾತಾಡೋದಕ್ಕೆ ಬರಲ್ಲ, ರೂಲ್ 65 ಇದನ್ನು ತರೋದಕ್ಕೆ ಬರಲ್ಲ. ಪೇಜ್ ಕಮಿಟಿಯನ್ನ ಅವ್ರು ತೆಗೆದು ಓದ್ಲಿ, ಪೇಜ್ ಕಮಿಟಿ ರಿಪೋರ್ಟ್ ಏನು ಹೇಳುತ್ತೆ ಅಂತ ಹೇಳಿ. ರಾಷ್ಟ್ರಪತಿಯ ಭಾಷಣ ಮತ್ತೆ ರಾಜ್ಯಪಾಲರ ಭಾಷಣದಲ್ಲಿ ಮಾತನಾಡುವಂಥದ್ದು ಸ್ಕೈ ಇಸ್ ದ ಲಿಮಿಟ್. ನೀವು ತಿಳ್ಕೊಳ್ಳಿ ದಯವಿಟ್ಟು. ಕೌಲನ್ ಶಕ್ತರ್ನ ತರಿಸಿ ಓದಿ. ನಾನು ಕೌಲನ್ ಶಕ್ತರ್ ವ್ಯಾಪ್ತಿಯ ಒಳಗೆ ಈ ವಿಷಯವನ್ನ ಮಂಡಿಸ್ತಾ ಇದ್ದಾನೆ. ನೀವು ರೂಲಿಂಗ್ ಅನ್ನ ಬೇಕಾದ್ರೂ ಕೊಡಬಹುದು. ನಾನು ಎಲ್ಲಾದ್ರೂ ಕೌಲನ್ ಶಕ್ತರ್ನ ತಪ್ಪಿ ಹೋಗಿದ್ದೇನೆ, ನಾನು ಪೇಜ್ ಕಮಿಟಿ ರಿಪೋರ್ಟ್ ಅನ್ನ ತಪ್ಪಿ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾಕೆಂದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ದೇಶದಲ್ಲಿ ಸಂವಿಧಾನ ವಿರೋಧಿಗಳು ಅಂತ ಹೇಳಿಸ್ಕೊಂಡು ಸಾಕಾಗಿದೆ. ಆದ್ರೆ ಸಂವಿಧಾನದ ನಿಜವಾದ ವಿರೋಧಿಗಳು ಯಾರಾಗಿದ್ರು ಈ ದೇಶದ ಜನತೆಗೆ ಗೊತ್ತಾಗಬೇಕಲ್ಲ. ಹಾಗಾಗಿ ಪೇಜ್ ಕಮಿಟಿಯ ವ್ಯಾಪ್ತಿಯ ಒಳಗೆ ನಾನು ಮಾತನಾಡ್ತಾ ಇದ್ದಾನೆ. ಅವ್ರೇನಾದ್ರೂ ಇದ್ರೆ ಅವ್ರು ಮಾತನಾಡುವಾಗ ಹೇಳಿ ಸನ್ಮಾನ್ಯ ಸಭಾಧ್ಯಕ್ಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಹೇಳ್ತಾ ಇರುವಂತದ್ದು ಸಂವಿಧಾನ ಅಡ್ರೆಸ್ ಅಲ್ಲಿ ಲಿಮಿಟ್ ಇದೆ ಅಂತ ನಾನು ಹೇಳ್ತಾ ಇಲ್ಲ.
ಸಮಯದ ಒಂದು ಇದಕ್ಕೆ ಮತ್ತು ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಬೇರೆ ಬೇರೆಯವರೆಲ್ಲರೂ ಕೂಡ ಹೆಸರುಗಳನ್ನ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಲಿಮಿಟ್ ಮಾಡ್ಕೊಂಬಿಟ್ಟು ನೀವು ವಿಷಯಕ್ಕೆ ಬಂದ್ಬಿಟ್ಟು ಅದು ಒಳ್ಳೇದು ಅಂತೇಳಿ. ಯಾಕಂದ್ರೆ ತಾವು ಮುಂದುವರಿಸಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಅನುಮೋದಿಸ್ತಾ ಇದ್ದೇನೆ. CT ರವಿ ಅವರು ತಗೊಂಡಷ್ಟು ಟೈಮ್ ಅಂತೂ ನಾನು ತಗೊಳ್ಳೋದಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸೊ ಅವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನು ಕ್ಯಾಬಿನೆಟ್ ಅನ್ನ ಕರೀತಾರೆ, ಕ್ಯಾಬಿನೆಟ್ನಲ್ಲಿ ಇಷ್ಟೇ ಹೇಳ್ತಾರೆ, ಜೆಂಟ್ಲ್ಮನ್, ಎಮರ್ಜೆನ್ಸಿ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಅಂಡ್ ಅರೆಸ್ಟೆಡ್ Mr. Jayaprakash Narayan, Raji Desai, Atal Bihari Vajpayee, Lal Krishna Advani, JP Kripalani, Chandrasekhar and others. ಕ್ಯಾಬಿನೆಟ್ನ ಸಚಿವರು ಅವತ್ತು ಒಬ್ಬರೂ ಕೂಡ ಪ್ರಶ್ನೆಯನ್ನು ಕೇಳೋದಿಲ್ಲ. ಶಾ ಕಮಿಟಿ ರಿಪೋರ್ಟ್ ಪಾರ್ಲಿಮೆಂಟ್ನಲ್ಲಿ ಪ್ಲೇಸ್ ಆಗಿರುವಂತಹ ರಿಪೋರ್ಟ್ ಇದು. ಶಾ ಕಮಿಟಿ ರಿಪೋರ್ಟಿನ ಮೇಲೆ ನಾನು ಮಾತನಾಡ್ತಾ ಇದ್ದೇನೆ. ಮಂಡನೆ ಆಗಿರುವಂತಹ ರಿಪೋರ್ಟ್ ಇಟ್ಕೊಂಡು ನಾನು ಮಾತನಾಡ್ತಾ ಇರುವಂಥದ್ದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಶಾ ಕಮಿಟಿ ರಿಪೋರ್ಟ್ ಇಟ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಯಾರು ಬೇಕಾದರೂ ತರಿಸಿ ಅದನ್ನು ಓದಬಹುದು. ಅಷ್ಟು ಹೇಳಿದ ಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ಗೆ ಹೋಗ್ತಾರೆ. ಎಲ್ಲರೂ 8 ಗಂಟೆಗೆ ರೇಡಿಯೋ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಹೇಳಿ ಇದು ಮಾಡಿದಾಗ ಆ ರೇಡಿಯೋದಲ್ಲಿ ಬರುವಂಥದ್ದು ಆಂಕರ್ಸ್ ಧ್ವನಿ ಅಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಶ್ರೀಮತಿ ಇಂದಿರಾ ಗಾಂಧಿ ಅವರ ಧ್ವನಿ ಬರುತ್ತೆ. ಭಾಯಿನೋ और बहनों, राष्ट्रपति जी ने आपातकाल घोषणा की है, इससे आतंकित होने का कोई कारण नहीं है. The president has proclaimed emergency. This is nothing to panic about. ಇಷ್ಟೇ ಹೇಳುವಂಥದ್ದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಆ ನಂತರದಲ್ಲಿ ಈ ದೇಶದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, 10 ಲಕ್ಷ ಜನರನ್ನ ಅರೆಸ್ಟ್ ಮಾಡಿದ್ರು. ಪತ್ರಿಕೆಗಳು ಸೆನ್ಸಾರ್ಗೆ ಒಳಗಾದವು. ಪಾರ್ಲಿಮೆಂಟಿನ ಅಧಿಕಾರ ಏನಿತ್ತು, ಪ್ರಶ್ನೋತ್ತರ ಅವಧಿಯನ್ನ ಸಸ್ಪೆಂಡ್ ಮಾಡಿದ್ರು. ಯಾರು ಕೂಡ ಪ್ರಶ್ನೆಯನ್ನ ಕೇಳಬಾರದು ಅಂತ ಹೇಳಿ ನ್ಯಾಯಾಂಗದ ಅಧಿಕಾರ ಕಿತ್ಕೊಂಡ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಷ್ಟ ಆಗಿದ್ರೆ ರಾಜು, ಈಗ ಸದನ್ನಲ್ಲಿ ಈ ಕಡೆ ಅಪೋಸಿಷನ್ದವರು ಯಾರೂ ಇಲ್ಲ, ನಮ್ಮಿಬ್ರು ಬಿಟ್ರೆ. ಅಲ್ಲ, ಪ್ರಶ್ನೆ ಅದು ಅಲ್ಲ. ಸಿ, ಒಂದು ಆಡಳಿತ ಪಕ್ಷದವ್ರು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಅದಕ್ಕೆ ಗೌರವ ಕೊಡೋಂಥ ಇದು ಆಗಬೇಕು. ಅವ್ರಿಗೆ ಒಂದು 10 ನಿಮಿಷ ಮುಂದಕ್ಕೆ ಹಾಕಿಬೇಕಾದ್ರೆ ಅವ್ರಿಗೆ ಕರೆಸಿ ಒಂದು ಸ್ವಲ್ಪ ಇದು ಮಾಡಿ. ಇಲ್ಲ ಅಲ್ಲ, ಈಗ ನೋಡಿ, ಇದು ಕರೆಕ್ಟಾ ಅಧ್ಯಕ್ಷರೇ? ಈಗ ಅವರು ಯಾಕೋ ಬೇಜಾರು ಮಾಡ್ಕೊಂಡು ಆ ಕಡೆ ಹೋಗಿದಾರ. ಅದಕ್ಕೆ ನಾಯನ್ ಅನ್ನೋದು ಇರ್ಲಿ, ಮಾತಾಡ್ಲಿ ಯಾವುದೇ ವಿಷಯದಲ್ಲಿ. ಆದ್ರ ಈಗ ನಾವಿಬ್ಬರೇ ಇದ್ದೀವಿ, ಗೊತ್ತಾ ಅಧ್ಯಕ್ಷರೇ? ಈಗ ಪ್ರೊವಿಷನ್ಸು, ಸ್ಕೈಸ್ ದ ಲಿಮಿಟು ಇವೆಲ್ಲ ಇದೆ ಸತ್ಯ. ಆದರೆ ವಿ ಹ್ಯಾವ್ ಟು ಲಿಮಿಟ್ ಅವರ್ ಸೆಲ್ವ್ಸ್. ಗವರ್ನರ್ ಏನ್ ಮಾತಾಡಿದ್ದಾರೆ, ಪ್ರಸ್ತುತ ಪರಿಸ್ಥಿತಿ ಏನಿದೆ, ಅದ್ರಿಗೆ ಏನೇನು ಸಾಧನೆ ಮಾಡಿದ್ದಾರೆ ಅನ್ನೋದು ಹೇಳಲಿ. ಮಾಡಲಿಲ್ಲ ಅಂದ್ರೂ ಹೇಳಲಿ ಸಾಧನೆ, ಆ ಪ್ರಶ್ನೆ ಬೇರೆ. ಆದ್ರೆ ಹಿಂಗೇ ಮಾತಾಡ್ಕೊಂತ ಹೋದ್ರೆ ಇನ್ ಹೆಂಗೆ ಇದು ನಡೆಯೋದು? ಸಭಾಧ್ಯಕ್ಷರೇ, ತಾವು ಸೂಚನೆ ಕೊಟ್ಟಿದ್ರಿ ನೇರವಾಗಿ ಮುಖ್ಯ ಸಬ್ಜೆಕ್ಟಿಗೆ ಬರ್ರಿ ಅಂತ. ಮುಖ್ಯ ಸಬ್ಜೆಕ್ಟಿಗೆ ಬಂದು ಉಳಿದವ್ರಿಗೆ ಅವಕಾಶ ಸಿಕ್ಕರೆ ಒಳ್ಳೇದಾಗ್ತದಂತ ನಿಮ್ಗೆ ಹೇಳಿಕ್ ಬಯಸ್ತೀನಿ. ಬರ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸತ್ಯವನ್ನ ಅರಗಿಸಿಕೊಳ್ಳುವಂತಹ ಅಲ್ಲ, ನಿಮ್ಮ ಮಾತಿಗೆ ನನ್ನ ಸಹಮತ ಇದೆ. ಬಟ್ ಟೈಮ್ ಲಿಮಿಟ್ ಯಾಕಂದ್ರೆ ಅವರೆಲ್ಲರೂ ಬೆಳಗಿಂದ ಕಾಯ್ತಾ ಇದ್ದಾರೆ ಅನ್ನೋ ಒಂದೇ ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ವಿಷಯಕ್ಕೆ ಬಂದ್ಬಿಟ್ರೆ ಸೊ ದಟ್ ವಿ ಕ್ಯಾನ್ ಕಮ್ ಕ್ಲೋಸರ್ ಟು ದ. ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಬರ್ತೀನಿ, ಆದ್ರೆ ಅರಗಿಸಿಕೊಳ್ಳೋದಕ್ಕೆ ಆಗಲ್ಲ. ಸಂವಿಧಾನ ವಿರೋಧಿ ಕೆಲಸವನ್ನ ಯಾರು ಮಾಡಿದ್ದಾರೆ? ಪ್ಲಾಟ್ಫಾರ್ಮ್ ಅಲ್ಲಿ ಚರ್ಚೆ ಮಾಡೋಣ ಸಭಾಧ್ಯಕ್ಷರೇ. ಬೇರೆ ಪ್ಲಾಟ್ಫಾರ್ಮ್ ಇದೆ. ಸಂವಿಧಾನದ ಬಗ್ಗೆ ಚರ್ಚೆ ಮಾಡಕ್ ಒಂದು ಪ್ಲಾಟ್ಫಾರ್ಮ್ ಮಾಡ್ಲಿ. ಈಗ ರೈತರ ಸಮಸ್ಯೆ, ಬೆಳೆಗಳು ಹಾಳಾಗ್ತಾ ಇದಾವೆ, ವಿದ್ಯುತ್ ಸಮಸ್ಯೆ ಇದೆ, ಬಸ್ಸಿನ ಕೊರತೆ ಇದೆ, ಶಾಲೆಗಳ ಕೊಠಡಿಗಳ ಕೊರತೆ ಇದೆ. ಇದ್ರ ಬಗ್ಗೆ ಗಮನ ಸೆಳೆಬೇಕಾಗಿದೆ. ಸಂವಿಧಾನ ಉಳಿಸೋದು ಅಳಿಸೋದು ಅವ್ರೇನ್ ಮಾಡಿದ್ದಾರೆ, ನಾವೇನ್ ಮಾಡಿದ್ವಿ, ಅದು ಬೇರೆ ವೇದಿಕೆಯಲ್ಲಿ ಚರ್ಚೆ ಮಾಡೋಣ. ಈ ಸೂಕ್ತ ಅಲ್ಲ ಇದು ಸಭೆ ನಡೀತಾ ಇರೋದು ಸಭಾಧ್ಯಕ್ಷರೇ. ನೇರವಾಗಿ ಸಬ್ಜೆಕ್ಟಿಗೆ ಬರ್ಲಿ. ಅಲ್ಲ,
ಸತ್ಯವನ್ನ ಅರಗಿಸ್ಕೊಳ್ಬೇಕು ಅಂದ್ರೆ ಬಹಳ ದೊಡ್ಡ ಧೈರ್ಯ ಬೇಕಾಗತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ. ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. ಬೇರೆ ಸಂದರ್ಭದಲ್ಲಿ ಈ ಸದನದಲ್ಲಿ ಎಮರ್ಜೆನ್ಸಿ ಬಗ್ಗೆ ನಿಮಗೆ ಮಾತಾಡಲಿಕ್ಕೆ ಅವಕಾಶನೇ ಸಿಗೋದಿಲ್ಲ. ನೀವು ಏನಾದರೂ ಈ ಸದನದಲ್ಲಿ ಎಮರ್ಜೆನ್ಸಿ ಬಗ್ಗೆ ಮಾತನಾಡ್ತೀನಿ ಅಂದ್ರೆ ನೀವು ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡಲಿಕ್ಕೆ ನಿಮಗೆ ಅವಕಾಶ ಸಿಗುವಂಥದ್ದು. ನಾನು ಹೇಳುವಂಥದ್ದು, ಇವತ್ತಿನ ಯುವಕರಿಗೆ ಇದು ಗೊತ್ತಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ. ಎಮರ್ಜೆನ್ಸಿ ಅನ್ನುವಂಥದ್ದು ಏನಾಗಿತ್ತು, ಹೇಗೆ ಜಾರಿಗೆ ಬಂತು, ಆಮೇಲೆ ಏನು ರಿಪರ್ಕ್ಯೂಷನ್ ಆಯಿತು, ಇದು ಈ ರಾಜ್ಯದ ಯುವಕರಿಗೆ ಗೊತ್ತಾಗಬೇಕು, ಈ ರಾಜ್ಯದ ಜನತೆಗೆ, ಚಿಂತಕರಿಗೆ ಗೊತ್ತಾಗಬೇಕು. ನಾವೆಲ್ಲ ಆಜಾದಿ ಚೀನ್ಕರ್ ಲೇಂಗೆ ಅಂತ ಹೇಳಿ ಇವತ್ತು ಘೋಷಣೆ ಕೂಗ್ತೀವಲ್ಲ, ಆಜಾದಿಯನ್ನ ಪ್ರತಿಯೊಬ್ಬರದ್ದು ಹೇಗೆ ಕಿತ್ಕೊಂಡಿದ್ರು ಅಂತ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಂವಿಧಾನದ 38 ಮತ್ತೆ 39ನೇ ತಿದ್ದುಪಡಿಗಳ ಬಗ್ಗೆ ನಾನು ಮಾತಾಡಿ ಇದಕ್ಕೆ ಮುಗಿಸ್ತೀನಿ. ಅವ್ರು ಎಂಟರ್ ಆಗಲಿಲ್ಲ ಅಂದ್ರೆ, ಅವ್ರು ಎಂಟರ್ ಆದ್ರೆ ಮತ್ತೆ ಡೀಟೇಲ್ ನಾನು ಹೋಗಲೇಬೇಕಾಗತ್ತೆ, ಅನಿವಾರ್ಯ. ಸನ್ಮಾನ್ಯ ಸಭಾಧ್ಯಕ್ಷರೇ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದ್ರು. ಅವರ ವಿರೋಧಿಗಳು ಅರೆಸ್ಟ್ ಆದ್ರು, ಪತ್ರಿಕೆಯನ್ನ ಸೆನ್ಸಾರ್ ಮಾಡಿದ್ರು. ಆ ನಂತರದಲ್ಲಿ ಸದನದಲ್ಲಿ ಅದರ ಬಗ್ಗೆ ಯಾರು ಪ್ರಶ್ನೆನೇ ಮಾಡಬಾರದು ಅಂತ ಹೇಳಿ ಪ್ರಶ್ನೋತ್ತರ ಅವಧಿಯನ್ನೇ ರದ್ದು ಮಾಡಿದ್ರು. ಆದರೆ ಇಂದಿರಾ ಗಾಂಧಿ ಅವರಿಗೆ ಒಂದು ತೂಗುಗತ್ತಿ ಇತ್ತಲ್ಲ, ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿರುವಂಥದ್ದು ಎನಿ ಟೈಮ್ ಸ್ಟೇ ವೆಕೇಟ್ ಆಗಬಹುದು, ಎಮರ್ಜೆನ್ಸಿಯನ್ನ ಯಾವಾಗ ಬೇಕಾದರೂ ಸ್ಟೇ ಕೊಡಬಹುದು. ಈ ವಿಷಯದಲ್ಲಿ ಹಾಗಾಗಿ ಶ್ರೀಮತಿ ಇಂದಿರಾ ಗಾಂಧಿಗೆ ಇದ್ದಂತಹ ಆತಂಕ ದೂರ ಮಾಡಿಕೊಳ್ಳಿಕ್ಕೆ ಸಂವಿಧಾನದ 38 ಮತ್ತೆ 39ನೇ ತಿದ್ದುಪಡಿಯನ್ನ ಜಾರಿಗೆ ತಂದರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನವರೆಗೆ ಈ ಸಂವಿಧಾನದ 105ಕ್ಕಿಂತ ಹೆಚ್ಚು ತಿದ್ದುಪಡಿಗಳು ಆಗಿದ್ದಾವೆ. ಆರ್ಟಿಕಲ್ 368 ಹೇಳುತ್ತೆ ಯಾವ ಕಾರಣಕ್ಕಾಗಿ ತಿದ್ದುಪಡಿಯನ್ನ ಮಾಡಬೇಕು ಅಂತ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಜಗತ್ತಿನ, ಬರೀ ಭಾರತದ ಸಂವಿಧಾನ ನಾನು ಹೇಳ್ತಾ ಇಲ್ಲ, ಇಡೀ ಜಗತ್ತಿನ ಸಂವಿಧಾನದಲ್ಲಿ ತಿದ್ದುಪಡಿಗಳು ಆಗ್ತವೆ. ಆದರೆ ಒಬ್ಬ ವ್ಯಕ್ತಿಯನ್ನ ರಕ್ಷಣೆ ಮಾಡಲಿಕ್ಕಾಗಿ, ಒಬ್ಬ ವ್ಯಕ್ತಿಯ ಅಧಿಕಾರವನ್ನ ಉಳಿಸೋದಕ್ಕಾಗಿ ಈ ಜಗತ್ತಿನಲ್ಲೇ ಯಾವುದಾದರೂ ಸಂವಿಧಾನದ ತಿದ್ದುಪಡಿ ಆಗಿದೆ ಅಂತ ಹೇಳಿದ್ರೆ ಅದು ಭಾರತ ಸಂವಿಧಾನದ 38 ಮತ್ತೆ 39ನೇ ತಿದ್ದುಪಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕೇವಲ ಇಂದಿರಾ ಗಾಂಧಿಯನ್ನ ರಕ್ಷಣೆ ಮಾಡಲಿಕ್ಕಾಗಿ, ಕೇವಲ ತುರ್ತು ಪರಿಸ್ಥಿತಿಯನ್ನ ಜಾರಿಯನ್ನ ಕಂಟಿನ್ಯೂ ಮಾಡೋದಕ್ಕಾಗಿ, ಶ್ರೀಮತಿ ಇಂದಿರಾ ಗಾಂಧಿಯ ಅಧಿಕಾರವನ್ನ ಉಳಿಸೋದಕ್ಕಾಗಿ ಸಂವಿಧಾನದ ತಿದ್ದುಪಡಿ ಮಾಡಿದ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, 38ನೆಯ ತಿದ್ದುಪಡಿ ಏನಿತ್ತು, ಅವತ್ತು ರಾಷ್ಟ್ರಪತಿ ಪ್ರಧಾನಮಂತ್ರಿಯ ಲೆಟರ್ ಹೆಡ್ ಮೇಲೆ ಎಮರ್ಜೆನ್ಸಿಯನ್ನ ಜಾರಿ ಮಾಡಿದ್ರು. ಅದಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಇರಲಿಲ್ಲ ಆ ಸಂದರ್ಭದಲ್ಲಿ. ಅದನ್ನ ಲೀಗಲೈಸ್ ಹೆಂಗ್ ಮಾಡಿದ್ರು ಅಂದ್ರೆ, ಸಂವಿಧಾನದ 38ನೇ ತಿದ್ದುಪಡಿಯನ್ನ ಮಾಡೋದ್ರ ಮೂಲಕ ಇಲ್ಲಿ ಸಂವಿಧಾನದಲ್ಲಿ ಏನು ಸೇರುತ್ತೆ ಅಂದ್ರೆ, ರಾಷ್ಟ್ರಪತಿಯ ಸಮಾಧಾನವೇ ಅಂತಿಮ ಹಾಗೂ ನಿರ್ಣಾಯಕ, ಹಾಗೂ ಅದನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. 38ನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಇದನ್ನ ಅಮೆಂಡ್ಮೆಂಟ್ ಮಾಡ್ಕೊಳ್ತಾರೆ. ಎರಡನೇದಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಏನು ಫಂಡಮೆಂಟಲ್ ರೈಟ್ಸ್ಗಳು ಇದ್ವಲ್ಲ, ಫಂಡಮೆಂಟಲ್ ರೈಟ್ಸ್ ಅನ್ನ ಕಿತ್ಕೊಂಡ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಹೇಳಿದ್ರು, ನಿಮಗೆ ಯಾವುದು ಬಹಳ ಇಷ್ಟವಾದ ಆರ್ಟಿಕಲ್ ಅಂತ ಹೇಳಿದ್ರೆ, ಈ ದೇಶದ ಒಬ್ಬ ನಾಗರಿಕನ ಮೂಲಭೂತ ಹಕ್ಕುಗಳು ಚ್ಯುತಿಗೊಂಡಾಗ ಆತ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಅಧಿಕಾರವನ್ನ ನಾನು ಕೊಟ್ಟಿದ್ದೇನೆ, ಇದು ನನಗೆ ತೃಪ್ತಿ ತಂದಿದೆ, ಇದನ್ನ ನಾನು ಸಂವಿಧಾನದ ಆತ್ಮ ಅಂತ ಹೇಳ್ತಾನೆ, ಇಟ್ ಇಸ್ ಅ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳಿದ್ರಲ್ಲ, ಆ ಆತ್ಮವನ್ನ ಕಿತ್ಕೊಂಡಿದ್ದು ಸಂವಿಧಾನದ 38ನೇ ತಿದ್ದುಪಡಿಯಲ್ಲಿ. ಅದೇ ತಿದ್ದುಪಡಿಯಲ್ಲಿ ಸೇರಿಸ್ತಾರೆ, ತುರ್ತು ಪರಿಸ್ಥಿತಿಯ ಘೋಷಣೆ ಜಾರಿಯಲ್ಲಿರುವಾಗ ಸಂವಿಧಾನದ 359ನೇ ಅನುಚ್ಛೇದದ 3ನೇ ಭಾಗದಿಂದ ಪ್ರದತ್ತವಾದ ಹಕ್ಕುಗಳನ್ನು ಮೊಟಕುಗೊಳಿಸುವ ಅಥವಾ ಅಮಾನತಿನಲ್ಲಿಡುವ ಅಧಿಕಾರವನ್ನು ರಾಷ್ಟ್ರಪತಿಗೆ ವಹಿಸಲಾಗಿದೆ.
ಇಲ್ಲಿ ಎಮರ್ಜೆನ್ಸಿಯನ್ನ ಪ್ರಶ್ನೆ ಮಾಡಬಾರ್ದು, ಫಂಡಮೆಂಟಲ್ ರೈಟ್ ಅನ್ನ ಯಾರೂ ಕೂಡ ಕ್ವಶನ್ ಮಾಡಬಾರ್ದು ಅಂತ 38ನೇ ತಿದ್ದುಪಡಿಯಲ್ಲಿ ತಂದ್ರು. 39ನೇ ತಿದ್ದುಪಡಿಯಲ್ಲಿ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಕೇಸುಗಳು ಇದ್ವಲ್ಲ, ಆ ಕೇಸುಗಳು ಇವರ ವಿರುದ್ಧವಾಗಿ ಏನೂ ಆಗಬಾರದು ಅನ್ನುವಂತಹ ತಿದ್ದುಪಡಿ 39ನೇ ತಿದ್ದುಪಡಿ. 39ನೇ ತಿದ್ದುಪಡಿಯಲ್ಲಿ ಏನಂತ ಸೇರಿಸ್ತಾರೆ ಅಂದ್ರೆ, ಪ್ರಧಾನಮಂತ್ರಿಯ ಚುನಾವಣೆಯ ಬಗ್ಗೆ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸತಕ್ಕದ್ದಲ್ಲ. ಅಂದ್ರೆ ನ್ಯಾಯಾಂಗಕ್ಕೆ ಏನು ಸ್ವತಂತ್ರ ಅಧಿಕಾರ ಇತ್ತಲ್ಲ, ಆ ಅಧಿಕಾರವನ್ನ ಕಿತ್ತುಕೊಂಡ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಂವಿಧಾನದ ಮೇಲೆ ಬಹಳ ದೊಡ್ಡ ಆಕ್ರಮಣ ಏನಾದರೂ ಆಗಿತ್ತು ಅನ್ನೋದಾದ್ರೆ ಅದು 38 ಮತ್ತೆ 39ನೇ ತಿದ್ದುಪಡಿಯಿಂದ. ಹಾಗಿದ್ರೆ ಇವತ್ತಿಗೂ ಆ ತಿದ್ದುಪಡಿ ಜಾರಿಯಲ್ಲಿದೆಯಾ? ಇವತ್ತಿಗೂ ನಾವು ಅದೇ ಸಂವಿಧಾನದ ತಿದ್ದುಪಡಿ ಅಂಡರ್ನಲ್ಲೇ ಇದ್ದೀವಾ? ಸನ್ಮಾನ್ಯ ಸಭಾಧ್ಯಕ್ಷರೇ, ಮುಂದೆ ಜನತಾ ಸರ್ಕಾರ ಬಂತು, ಮೊರಾರ್ಜಿ ದೇಸಾಯಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರು. ಆ ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇದ್ರು, ಲಾಲ್ ಕೃಷ್ಣ ಅಡ್ವಾಣಿ ಅವರಿದ್ರು. 44ನೇ ತಿದ್ದುಪಡಿಯನ್ನ ಮಾಡ್ತಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ. 44ನೇ ತಿದ್ದುಪಡಿಯ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಮೂಲ ಸಂವಿಧಾನವನ್ನ ವಾಪಸ್ ತಂದ್ರು. 44ನೇ ತಿದ್ದುಪಡಿಯಲ್ಲಿ ಹಿಂದೆ ಎಮರ್ಜೆನ್ಸಿ ಕಾಲದಲ್ಲಿ ಮಾಡಿದಂತಹ ಎಲ್ಲ ತಿದ್ದುಪಡಿಯನ್ನ ವಾಪಸ್ ತಗೊಳ್ಳೋದ್ರ ಮೂಲಕ ನ್ಯಾಯಾಂಗಕ್ಕೆ ಆ ಸ್ವತಂತ್ರ ಅಧಿಕಾರವನ್ನ ಮತ್ತೆ ಸೆಕ್ಯೂರ್ ಮಾಡೋದ್ರ ಮೂಲಕ, ಅಂದ್ರೆ ಈ ಸಂವಿಧಾನವನ್ನ ಉಳಿಸುವಂತಹ ಕೆಲಸ ಅದು 44ನೇ ತಿದ್ದುಪಡಿಯಲ್ಲಿ ಆಯಿತು. ಸನ್ಮಾನ್ಯ ಸಭಾಧ್ಯಕ್ಷರೇ, 44ನೇ ತಿದ್ದುಪಡಿ ನಮಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗಟ್ಟಿ ಮಾಡಲಿಕ್ಕೆ ಎಷ್ಟು ದೊಡ್ಡ ಕೊಡುಗೆಯನ್ನ ಕೊಟ್ಟಿದೆ ಅಂದ್ರೆ, ಒಂದು 44ನೇ ತಿದ್ದುಪಡಿ ಹೇಳುತ್ತೆ, ಇನ್ನು ಮುಂದೆ ಎಮರ್ಜೆನ್ಸಿಯನ್ನ ಜಾರಿಗೆ ತರಬೇಕು ಅಂದ್ರೆ ಇಂದಿರಾ ಗಾಂಧಿ ತರ ಒಂದು ಲೆಟರ್ ಮೇಲೆ ರಾಷ್ಟ್ರಪತಿ ಸಹಿ ಮಾಡಬಾರ್ದು, ಯೂನಿಯನ್ ಗವರ್ನಮೆಂಟ್ ಮೊದಲು ಡಿಸಿಷನ್ ಮಾಡಬೇಕು. 44ನೇ ತಿದ್ದುಪಡಿ ಮಾಡುವಂಥದ್ದು. ಎರಡನೇದಾಗಿ, ರಾಷ್ಟ್ರಪತಿಯ ಅಂಕಿತ ಆಗಿ 30 ದಿನದ ಒಳಗಾಗಿ ಪಾರ್ಲಿಮೆಂಟಿನ ಒಪ್ಪಿಗೆಯನ್ನ ತಗೊಳ್ಬೇಕು. ಅದು ಯಾವ ಒಪ್ಪಿಗೆ? ಸಿಂಪಲ್ ಮೆಜಾರಿಟಿ ಅಲ್ಲ, 2/3 ಮೆಜಾರಿಟಿ. ಆನಂತರ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನುವಂತಹ ಪದವನ್ನ ತೆಗೆದುಹಾಕಿ ಆರ್ಮಡ್ ರೆಬೆಲಿಯನ್, ಸಶಸ್ತ್ರ ದಂಗೆ ಭಾರತದಲ್ಲಿ ಎದ್ದಾಗ ಮಾತ್ರ ಅದನ್ನ ಆಂತರಿಕವಾಗಿ 352ನ ಜಾರಿಗೆ ತರಬಹುದು. 4ನೇದು ಸನ್ಮಾನ್ಯ ಸಭಾಧ್ಯಕ್ಷರೇ, ಎಮರ್ಜೆನ್ಸಿ ಈ ದೇಶದಲ್ಲಿ ಜಾರಿಗೆ ಬಂದ್ರೆ ಅದನ್ನ ನ್ಯಾಯಾಲಯದಲ್ಲಿ ಯಾರು ಬೇಕಾದರೂ ಪ್ರಶ್ನೆಯನ್ನ ಮಾಡಬಹುದು. 5ನೇದು, ಏನು ಇಂದಿರಾ ಗಾಂಧಿ ಅವರು ಮೂಲಭೂತ ಹಕ್ಕುಗಳನ್ನೇ ಕಿತ್ಕೊಂಡಿದ್ರು, 44ನೇ ತಿದ್ದುಪಡಿಯ ಮೂಲಕ ಯಾವುದೇ ಸಂದರ್ಭದಲ್ಲಿಯೂ ಕೂಡ, ತುರ್ತು ಪರಿಸ್ಥಿತಿ ಜಾರಿಯಲ್ಲಿ ಇದ್ದಾಗಲೂ ಕೂಡ ಆರ್ಟಿಕಲ್ 2021 ಬದುಕುವ ಹಕ್ಕನ್ನ, ಜೀವಿಸುವ ಹಕ್ಕನ್ನ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಕಿತ್ಕೊಳ್ಬಾರದು. ಅಂದ್ರೆ ಅವತ್ತು ಕಾಂಗ್ರೆಸ್ಸಿನ ಆಳ್ವಿಕೆಯಲ್ಲಿ ಏನು ಸಂವಿಧಾನದ ಮೂಲ ಸ್ವರೂಪದ ಮೇಲೆ ಆಕ್ರಮಣ ಆಗಿತ್ತು, ಅದನ್ನ ಮತ್ತೆ ರಕ್ಷಣೆ ಮಾಡುವಂತಹ ಬಹಳ ದೊಡ್ಡ ಕೆಲಸವನ್ನ ಯಾರಾದರೂ ಮಾಡಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ಸೇತರ ಸರ್ಕಾರ ಜಾರಿಗೆ ಬಂದಾಗ ಅದನ್ನ ಮಾಡಿದೆ. ಹಾಗಾಗಿ ಇವತ್ತೇನು ಕಾಂಗ್ರೆಸ್ನವರು ನಾವು ಸಂವಿಧಾನದ ಪರವಾಗಿ ಇರೋರು, ಸಂವಿಧಾನದ ಮೌಲ್ಯವನ್ನ ಎತ್ತಿ ಹಿಡಿಯೋರು ಅಂತ ಹೇಳ್ತಾರಲ್ಲ, ಇವರಿಗೆ ಯಾವುದೇ ನೈತಿಕತೆ ಇಲ್ಲ. ಸಂವಿಧಾನದ ಮೇಲೆ ಬಹಳ ದೊಡ್ಡ ಅನ್ಯಾಯವನ್ನ ಮಾಡಿದ ಅಪಕೀರ್ತಿ ಅದು ಸನ್ಮಾನ್ಯ ಅವತ್ತಿನ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತೆ ಅವತ್ತಿನ ಹಿರಿಯರಿಗೆ ಏನು ಎಮರ್ಜೆನ್ಸಿಯನ್ನ ಅವತ್ತು ಸಪೋರ್ಟ್ ಮಾಡಿ ಮೌನವಾಗಿ ಕೂತಿದ್ರು, ಅವರು ಈ ಕಳಂಕವನ್ನು ಹೊತ್ತುಕೊಳ್ಬೇಕು ಅನ್ನುವಂತಹ ಒಂದು ನಿವೇದನೆಯನ್ನ ಈ ಸದನದ ಮೂಲಕ ಪ್ರಜಾಪ್ರಭುತ್ವದ
ವ್ಯವಸ್ಥೆಯಲ್ಲಿ ಅತ್ಯಂತ ಕರಾಳ ಛಾಯೆಯನ್ನು ತಂದಂತಹ, ತುರ್ತು ಪರಿಸ್ಥಿತಿಯನ್ನು ತಂದಂತಹ ಸನ್ನಿವೇಶ, ಅದು ಬಹಳ ದೊಡ್ಡ ಈ ಮಾನವ ಕುಲದ ಮೇಲೆ ಮಾಡಿರುವಂತಹ ಆಕ್ರಮಣ ಅನ್ನುವಂತಹ ಆರೋಪ. ಆ ಆರೋಪಕ್ಕೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಕ್ಷಮೆಯನ್ನ ಕೇಳಿಲ್ಲ. ತುರ್ತು ಪರಿಸ್ಥಿತಿಯನ್ನ ಈ ದೇಶದಲ್ಲಿ ತಂದಿದ್ದು ತಪ್ಪು, ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳಿ ಇವತ್ತಿಗೂ ಕೂಡ ಈ ದೇಶದ ಕ್ಷಮೆಯನ್ನ ಕಾಂಗ್ರೆಸ್ ಕೇಳಿಲ್ಲ. ಅದನ್ನ ಕ್ಷಮೆ ಕೇಳಬೇಕು ಅನ್ನುವಂತಹ ಒತ್ತಾಯವನ್ನ ನಾನು ಮಾಡ್ತಾನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಖಂಡಿಕೆ 17ರಲ್ಲಿ ರಾಜ್ಯಪಾಲರು SC/STಗಳ ಮೀಸಲಾತಿಯನ್ನ ಹೆಚ್ಚು ಮಾಡುವುದರ ಕುರಿತಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರ, ನನ್ನ ಸರ್ಕಾರವು ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾಗಿರುವ ಸಮುದಾಯವನ್ನು ಮೇಲೆತ್ತಲು ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಇದರನ್ವಯ ಶಿಕ್ಷಣ ಮತ್ತು ನೇಮಕಾತಿಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ 15% 17%, ಪರಿಶಿಷ್ಟ ಪಂಗಡದವರಿಗೆ 3% 7% ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಐತಿಹಾಸಿಕ ಕ್ರಮ ಕೈಗೊಳ್ಳಲಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ದಶಕಗಳ ಬೇಡಿಕೆ ಆಗಿತ್ತು. ಜನಸಂಖ್ಯೆ ಆಧಾರಿತವಾಗಿ ನಮಗೆ ಮೀಸಲಾತಿಯನ್ನ ಕೊಡಿ ಅನ್ನುವಂಥದ್ದು ದಶಕಗಳ ಬೇಡಿಕೆ ಆಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ, ಈ ದೇಶದಲ್ಲಿ 65 ವರ್ಷಗಳಷ್ಟು ಆಳ್ವಿಕೆಯನ್ನ ಮಾಡಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ದಲಿತರ ಬೇಡಿಕೆಯನ್ನ ಈಡೇರಿಸುವಂತಹ ಯಾವುದೇ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ದಲಿತರ ಮೂಗಿಗೆ ತುಪ್ಪವನ್ನ ಹಚ್ಚುವಂತಹ ಕೆಲಸವನ್ನ ಅಷ್ಟೇ ಮಾಡಿದ್ರು. ಆದರೆ ಜನಸಂಖ್ಯೆಗೆ ಆಧಾರಿತವಾಗಿ ಅವರಿಗೆ ಮೀಸಲಾತಿಯನ್ನ ಕೊಟ್ಟಿದ್ದಂತಹ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ BJP ಸರ್ಕಾರ ಅಂತ ಹೇಳಿ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯಲ್ಲಿ ಮೀಸಲಾತಿಯನ್ನ ಕುರಿತು ಅವತ್ತು ಯಾರೆಲ್ಲ ಮೀಸಲಾತಿಗೆ ವಿರೋಧ ಇದ್ರು ಅನ್ನೋದನ್ನ ವ್ಯಕ್ತಪಡಿಸಿದ್ದಾರೆ. ಇದು ದಿನಾಂಕ 25 ಆಗಸ್ಟ್ 1949 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟನ್ನು, ಆ ಡೇಟಿನ ಡಿಬೇಟನ್ನು ಯಾರು ಬೇಕಾದರೂ ಓದಬಹುದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ, ಅನುಸೂಚಿತ ಜಾತಿಯವರುಗಳಿಗೆ ಸಂಬಂಧಪಟ್ಟಂತೆ ಅವರನ್ನು ಇತರ ಅಲ್ಪಸಂಖ್ಯಾತರನ್ನು ನಡೆಸಿಕೊಂಡ ರೀತಿಯಲ್ಲಿಯೇ ನಡೆಸಿಕೊಂಡಿಲ್ಲ. ಮೈನಾರಿಟಿಗಳಿಗೆ ಅವತ್ತು ಎಷ್ಟು ಸೌಲಭ್ಯ ಇತ್ತು ಅಷ್ಟು SC/STಗಳಿಗೆ ಇರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂಥದ್ದು. ಉದಾಹರಣೆಗೆ, ನನಗೆ ತಿಳಿದಿರುವಂತೆ ಮುಸಲ್ಮಾನರಿಗೆ ವಿಶೇಷ ಮೀಸಲಾತಿಯು 1892ರಲ್ಲಿಯೇ ಪ್ರಾರಂಭವಾಯಿತು. 1892ನಲ್ಲಿ ಮೈನಾರಿಟೀಸ್ಗೆ ರಿಸರ್ವೇಷನ್ ಈ ದೇಶದಲ್ಲಿ ಪ್ರಾರಂಭ ಆಯಿತು. ಹಾಗೆ ಹೇಳಬೇಕಾದರೆ ಆಗ ಪ್ರಾರಂಭವನ್ನು ಮಾಡಲ್ಪಟ್ಟಿತು. ಆದುದರಿಂದ ಮುಸ್ಲಿಮರು ನಿಖರವಾಗಿ ಹೆಚ್ಚು ಕಡಿಮೆ 60 ವರ್ಷಗಳೇ ಈ ಸವಲತ್ತುಗಳನ್ನು ಅನುಭವಿಸಿದರು. ಕ್ರಿಶ್ಚಿಯನ್ನರು ಈ ಸವಲತ್ತನ್ನ 1920ರ ಸಂವಿಧಾನದಲ್ಲಿ ಪಡೆದರು. ಅಂದರೆ 28 ವರ್ಷಗಳು ಅನುಭವಿಸಿದರು. ಅನುಸೂಚಿತ ಜಾತಿಯವರು ಇದನ್ನು ಪಡೆದದ್ದು 1935ರ ಸಂವಿಧಾನದಿಂದ ಮಾತ್ರ. ಈ ವಿಶೇಷ ಮೀಸಲಾತಿಯ ಸೌಲಭ್ಯವು ಪ್ರಾರಂಭವಾದದ್ದು 1937ನೇ ವರ್ಷದಿಂದ ಅಧಿನಿಯಮವು ಜಾರಿಗೆ ಬಂದಾಗ. ದುರದೃಷ್ಟದಿಂದ ಅವರಿಗೆ ಈ ಸೌಲಭ್ಯವನ್ನು ಅನುಭವಿಸಲು ದೊರೆತದ್ದು 2 ವರ್ಷಗಳು ಮಾತ್ರ. 1939ರಿಂದ ನಿಖರವಾಗಿ ಈ ಕ್ಷಣದವರೆಗೆ ಅಥವಾ 1946ರವರೆಗೆ ಸಂವಿಧಾನವು ನಿಲಂಬನಗೊಳಿಸಲ್ಪಟ್ಟಿತ್ತು ಮತ್ತು ಆ ಅನುಸೂಚಿತ ಜಾತಿಯವರುಗಳಿಗೆ 1935ರ ಅಧಿನಿಯಮದಿಂದ ಲಭ್ಯವಾಗಿದ್ದ ಸವಲತ್ತುಗಳು ಅವರ ಕೈ ತಪ್ಪಿತು.
ಈ ಸದನವು ಅನುಸೂಚಿತ ಜಾತಿಯವರುಗಳಿಗೆ ಮೀಸಲಾತಿಯನ್ನು ಇನ್ನೂ ಸ್ವಲ್ಪ ಹೆಚ್ಚು ಕಾಲಾವಧಿಯವರೆಗೆ ಕೊಟ್ಟಿದ್ದರೆ ಸಮಂಜಸವಾಗುತ್ತಿತ್ತು ಮತ್ತು ಉದಾರವಾಗುತ್ತಿತ್ತು ಎಂದು ನನಗೆ ಅನಿಸುತ್ತದೆ. ಮುಂದುವರೆದು ಹೇಳ್ತಾರೆ ಅಂಬೇಡ್ಕರ್ ಅವರು, ನಾನು ಯಾರ ಮೇಲೂ ದೋಷಾರೋಪಣೆಯನ್ನು ಮಾಡುತ್ತಿಲ್ಲ, ಆದರೆ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟು ಜನಾಂಗಗಳ ಮೀಸಲಾತಿಯ ವಿಷಯವಾಗಿ ಮಾತನಾಡಿದ ಎಲ್ಲರೂ ಅತ್ಯಂತ ಸಣ್ಣ ವಿವರಗಳಿಗೂ ಎಚ್ಚರಿಕೆಯಿಂದ ಗಮನ ಕೊಟ್ಟು ಅದು 10 ವರ್ಷಗಳಲ್ಲಿ ಕೊನೆಗೊಳ್ಳಬೇಕು ಎಂದು ಹೇಳಿದ್ದಾರೆ. ಎಡ್ಮಂಡ್ ಬರ್ಕನ ಮಾತುಗಳಲ್ಲಿ ನಾನು ಅವರಿಗೆ ಹೇಳಬಹುದಾದದ್ದೆಂದರೆ, ದೊಡ್ಡ ಸಾಮ್ರಾಜ್ಯಗಳು ಮತ್ತು ಅಲ್ಪಮತಿಗಳು ಒಟ್ಟಿಗೆ ನಾಶವಾಗುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಹೇಳುವಂತಹ ಮಾತು, ದೊಡ್ಡ ಸಾಮ್ರಾಜ್ಯಗಳು ಮತ್ತೆ ಅಲ್ಪಮತಿಗಳು ಒಟ್ಟಿಗೆ ನಾಶವಾಗುತ್ತಾರೆ. ಅವತ್ತಿನ ಡಿಬೇಟನ್ನು ತೆಗೆದು ಓದಿದ್ರಿ ಅಂದರೆ ಅವತ್ತು ಮೀಸಲಾತಿಯನ್ನು ಯಾರ್ಯಾರು ವಿರೋಧ ಮಾಡಿದ್ರು ಅನ್ನೋದು ಆ ದಿನಾಂಕದದ್ದು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಹಾಗಿದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ಸಾಮ್ರಾಜ್ಯಗಳು ಮತ್ತೆ ಅಲ್ಪಮತಿಗಳು ಇದನ್ನ ಕುರಿತು ಯಾರನ್ನ ಕುರಿತು ಹೇಳಿದ್ರು? ಇದಕ್ಕಾಗಿ ನಾನು ಸೆಲೆಕ್ಟೆಡ್ ವರ್ಕ್ಸ್ ಆಫ್ ಜವಾಹರ್ಲಾಲ್ ನೆಹರು ಅನ್ನುವಂತಹ ಪುಸ್ತಕದಿಂದ ಸ್ವಲ್ಪ ಉಲ್ಲೇಖವನ್ನು ತಗೊಳ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಜವಾಹರ್ಲಾಲ್ ನೆಹರು ಅವರು ಟು ಲೇಡಿ ಮೌಂಟ್ ಬ್ಯಾಟನ್ ಜನವರಿ 16, 1952ಕ್ಕೆ ಎಡ್ವಿನಾ ಮೌಂಟ್ ಬ್ಯಾಟನ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಮೈ ಡಿಯರ್ ಎಡ್ವಿನಾ, do you remember my telling you about the 100 days which were going to be a difficult period for me? How I look forward to the beginning of February when those 100 days would be over. ಎಡ್ವಿನಾ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಜವಾಹರ್ಲಾಲ್ ನೆಹರು ಅವರು ಮುಂದುವರೆದು ಹೇಳ್ತಾರೆ, ಆನ್ ದ ಅದರ್ ಹ್ಯಾಂಡ್, ಇನ್ ದ ಬಾಂಬೆ ಸಿಟಿ and to large extent in Bombay province, our success has been far greater than expected. Ambedkar has been dropped out. The socialists combined with Ambedkar's party and thereby lost their repute with the public. Ambedkar has combined with Hindu communalists. ರಾಜು ಅವರೇ, ಸ್ವಲ್ಪ ನೋಟ್ಸ್ ಓದೋದೊಂದು ಸ್ವಲ್ಪ ಯು ಕಮ್ ಇನ್ ಟು ದ ರಿಯಾಲಿಟಿ ಆಗ್ಲಿ ಅಧ್ಯಕ್ಷ, ಸ್ವಲ್ಪ ಇಮಿಡಿಯೇಟ್ ಆಗಿ, ಯಾಕಂದ್ರೆ ಟೈಮು ರನ್ ಆಗ್ತಾ ಇದೆ. ಅವರೆಲ್ಲರೂ ಯಾಕಂದ್ರೆ ಸೈಟೇಷನ್ಸ್ ಮಂಡಿಸೋದಕ್ಕೆ ಮತ್ತೆ ಅನುಮೋದಿಸೋದಕ್ಕೆ ಟೈಮ್ ಲಿಮಿಟ್ ಇಲ್ಲ. ತಾವು ಗಮನಿಸಿದಿರಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಆದ್ರೆ ನಾನು ಅದರೊಳಗೆ ನಾನು ನನ್ನ ಮಾತನ್ನ ಮುಂದುವರಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜವಾಹರ್ಲಾಲ್ ನೆಹರು ಕಮ್ಯುನಲಿಸ್ಟ್ ಅನ್ನುವಂತಹ ಪದವನ್ನ ಯಾಕೆ ಬಳಸಿದ್ರು? ಇದನ್ನ ನಾವು ಆಲೋಚನೆ ಮಾಡಬೇಕಲ್ಲ. ಯಾಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜವಾಹರ್ಲಾಲ್ ನೆಹರು ಅವರು ಕಮ್ಯುನಲಿಸ್ಟ್ ಅಂತ ಹೇಳಿದ್ರು? ಇದಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ, ನಾವು ಅವಿತಿಟ್ಟ ಅಂಬೇಡ್ಕರ್ ಅನ್ನುವಂತಹ ಪುಸ್ತಕಕ್ಕೆ ನಾವು ಹೋಗಬೇಕಾಗತ್ತೆ. ಅವಿತಿಟ್ಟ ಅಂಬೇಡ್ಕರ್ ಪುಸ್ತಕದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ, ದತ್ತೋಪಂತ್ ಠೇಂಗಡಿ ಅವರು ಕಾರ್ಮಿಕ ನಾಯಕರಾಗಿದ್ದರು. ಸ್ವದೇಶಿ ಜಾಗರಣ ಮಂಚ್, ಭಾರತೀಯ ಮಜ್ದೂರ್ ಸಂಘ್, ಭಾರತೀಯ ಕಿಸಾನ್ ಸಂಘದ ಸ್ಥಾಪಕರಾಗಿದ್ದರು. ಅಂಬೇಡ್ಕರ್ ಅವರ ಅನುಯಾಯಿಯಲ್ಲಿ ಇವರು ಒಬ್ಬರಾಗಿದ್ದರು. ಇವರು ಸನ್ಮಾನ್ಯ ಕೊನೆಯ ದಿನಗಳವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ಇದ್ದರು. ಇವರು ಜೊತೆಯಲ್ಲಿ ಇದ್ದು
ಚುನಾವಣೆಯಲ್ಲಿ ಅವರ ಏಜೆಂಟ್ರಾಗಿ ಕೆಲಸ ಮಾಡಿದ್ರು. ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೆಲ್ಲಿಸೋದಕ್ಕೆ ಅವತ್ತು ಯಾರೆಲ್ಲ ಪ್ರಯತ್ನ ಪಟ್ಟಿದ್ರು, ಆದರೆ ನಿಜವಾಗಿ ಯಾರು ಬೆಂಬಲವನ್ನ ಕೊಡಬೇಕಾಗಿತ್ತು ಅವರು ಬೆಂಬಲವನ್ನ ಕೊಟ್ಟಿರಲಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಹಾಗಾಗಿ ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೊತೆಯಾಗಿ ನಿಂತವರು ಯಾರು, ಅದಕ್ಕಾಗಿ ಇಷ್ಟು ದೊಡ್ಡ ಆರೋಪವನ್ನ ಇವರು ಮಾಡಿದ್ರ ಅನ್ನುವಂತಹ ಪ್ರಶ್ನೆಯನ್ನ ನಾನು ಕೇಳ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಸದನದಲ್ಲಿ ಒಂದೇ ಸುಳ್ಳನ್ನ ಮತ್ತೆ ಮತ್ತೆ ಹೇಳೋದ್ರ ಮೂಲಕ ಜನತೆಯ ಭಾವನೆಗಳನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದೇ ಸದನದಲ್ಲಿ ಒಂದು ಬಾರಿ ಚರ್ಚೆಯಾಗಿತ್ತು. DR ಪಾಟೀಲ್ ಅನ್ನುವಂತಹ ಒಬ್ಬ ಆರೋಪಿಯನ್ನ ಪೊಲೀಸರು ದಸ್ತಗಿರಿ ಮಾಡಿದಾಗ ಮಾನ್ಯ ಗೃಹ ಸಚಿವರು ಆತ ಕಾಂಗ್ರೆಸ್ ಪಕ್ಷದವನು ಅಂತ ಹೇಳಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಬೆಳಿಗ್ಗೆಯಿಂದ ಇದ್ರು, ಈಗ ಇರಬೇಕಿತ್ತು ಅವರು ಇಲ್ಲಿ. ಪ್ರಿಯಾಂಕ್ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ, ಮಾನ್ಯ ಗೃಹ ಸಚಿವರ ಮೇಲೆ ಆರೋಪವನ್ನ ಮಾಡಿದ್ರು. DR ಪಾಟೀಲ್ ಅವನು ನಮ್ಮ ಪಕ್ಷದವನೇ ಅಲ್ಲ, ಗ್ರಾಮ ಪಂಚಾಯಿತಿ ಚುನಾವಣೆ ಅದು ಪಕ್ಷದ ಚಿಹ್ನೆ ಆಧಾರದ ಮೇಲೆ ನಿಲ್ಲತ್ತೇನ್ರಿ, ನಡೆಯತ್ತೇನ್ರಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವತ್ತು ಅವರ ಮೇಲೆ ಆರೋಪವನ್ನ ಮಾಡಿದ್ರು. ನನ್ನ ಎದುರು ದಾಖಲೆ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಸದನದಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿದ್ರು DR ಪಾಟೀಲ್ ನಮ್ಮ ಪಕ್ಷದವನು ಅಲ್ಲ ಅಂತ ಹೇಳಿ. ಇಲ್ಲಿ DR ಪಾಟೀಲ್ಗೆ ಕಾಂಗ್ರೆಸ್ಸಿನ ಬೋಸರಾಜ್ ಅವರು ಬಿ ಫಾರ್ಮ್ ಅಲ್ಲಿ ಸೈನ್ ಮಾಡಿ ತಾಲೂಕ್ ಪಂಚಾಯತಿಗೆ ಅಪ್ಲಿಕೇಶನ್ ಅನ್ನ ಬಿ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ರುದ್ರಗೌಡ ತಂದೆ ದೇವೇಂದ್ರಪ್ಪ, ಕ್ಷೇತ್ರ 19 ಗೌರ್ಬಿ, ಅನುಮೋದಿಸುವ ಅಭ್ಯರ್ಥಿಯ ಹೆಸರು ದೇವೇಂದ್ರಪ್ಪ ಗಿರೆಪ್ಪ, ಅಫ್ಜಲ್ಪುರ್, ಜಿಲ್ಲಾ ಕಲಬುರಗಿ. ಇದನ್ನ ಅವತ್ತು ಸದನದಲ್ಲಿ ಹೇಳಿದ್ರಲ್ಲ, ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು, ಅವ್ರು ನಮ್ಮ ಪಕ್ಷದವರಲ್ರಿ, ಪಂಚಾಯಿತಿಯಿಂದ ನಿಂತ್ರೆ ಅವ್ರಿಗೆ ಯಾಕ್ರಿ ಆರೋಪ ಮಾಡ್ತೀರಿ ಅಂತ. ಇವತ್ತು ನಾನು ಅವರಿಗೆ ಹೇಳ್ತಾನೆ, ಸದನದಲ್ಲಿ ಹೇಳಿದ ಮಾತನ್ನ ವಾಪಸ್ ತಗೊಳ್ತೀರಾ? ಸದನಕ್ಕೆ ಯಾವ ಕಾರಣದ ಮೇಲೆ, ಯಾವ ಆಧಾರದ ಮೇಲೆ ನೀವು ಸುಳ್ಳು ಆರೋಪವನ್ನ ನೀವು ಮಾಡಿದ್ರಿ ಅನ್ನುವಂಥದ್ದನ್ನ ಹೇಳ್ತಾ, ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಸರ್ಕಾರ ರೈತರ ಪರವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ಹಲವಾರು ಯೋಜನೆಗಳನ್ನ ಘೋಷಣೆ ಮಾಡೋದ್ರ ಮೂಲಕ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಯನ್ನ ಬದ್ಧವಾಗಿ ಇಟ್ಕೊಂಡು ಅಮೃತ ಯೋಜನೆಯ ಅಡಿಯಲ್ಲಿ SC STಗಳಿಗೆ ಸುಮಾರು 100 ಅಂಬೇಡ್ಕರ್ ಹಾಸ್ಟೆಲ್ಗಳನ್ನ, ಸುಮಾರು 1,000 ವಿದ್ಯಾರ್ಥಿಗಳ ಹಾಸ್ಟೆಲ್ಗಳನ್ನ ಕಟ್ಟುವಂತಹ ತೀರ್ಮಾನಕ್ಕೆ ಬಂದಿರುವಂತದ್ದು. ಎಲ್ಲ ಜನಪರ ತೀರ್ಮಾನಗಳನ್ನ ತೆಗೆದುಕೊಂಡಿದ್ದಕ್ಕಾಗಿ, ಇಂತಹ ಒಂದು ಭಾಷಣವನ್ನ ದಯಪಾಲಿಸಿದ್ದಕ್ಕಾಗಿ ಸನ್ಮಾನ್ಯ ರಾಜ್ಯಪಾಲರ ಭಾಷಣಕ್ಕೆ ಏನು CT ರವಿ ಅವರು ವಂದನಾ ನಿರ್ಣಯವನ್ನ ಮಂಡಿಸಿದ್ದಾರೆ, ಅದಕ್ಕೆ ನಾನು ಸಹ ಅನುಮೋದನೆಯನ್ನ ನೀಡ್ತಾನೆ ಅಂತ ಹೇಳಿ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಿಮಗೆ ವಂದಿಸ್ತಾನೆ. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾ ನಿರ್ಣಯದ ಚರ್ಚೆಯನ್ನ ನಾಳೆಗೆ ಮುಂದುವರಿಸೋಣ. ಗಮನ ಸೆಳೆಯುವ ಸೂಚನೆ, ರಾಜಾ ವೆಂಕಟಪ್ಪ ನಾಯ್ಕ್ ಇಲ್ಲ, ರಾಜಾ ವೆಂಕಟಪ್ಪ ನಾಯ್ಕ್ ಇದ್ದಾರೆ. ಇಲ್ಲ ಇಲ್ಲ, ಒಂದು ಎರಡಿದೆ ಅಷ್ಟೇ, ಒಂದು ಎರಡಿದೆ, ಒಂದೋ ಎರಡೋ ಇದೆ, ಮುಗಿಸ್ಬಿಡೋಣ, ಅದು ಮುಗಿದೋಗ್ಬಿಡುತ್ತೆ, ಮುಗಿಸ್ಬಿಡುತ್ತೆ. ರಾಜಾ ವೆಂಕಟಪ್ಪ ನಾಯ್ಕ್ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ, ಒಂದೋ ಎರಡೋ ಇದೆ, ಮುಗಿಸ್ಬಿಡೋಣ. ಹೇಳಿ, ನಾನು ಆಮೇಲೆ ಮಾತಾಡ್ತೀನಿ. ಬಂಡಪ್ಪ ಅವರೇ ಹೇಳ್ತೀನಿ, ಹೇಳಿ. ರಾಜಾ, ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರದ ನೂತನ ತಾಲೂಕು ಎಲ್ಲರೂ ಈಗ ಸ್ಟಾಪ್ ಮಾಡಿ 17th ಡೈರೆಕ್ಟ್ ಬಜೆಟ್ ಇಲ್ಲ ಬಿಡಿ, ಯಾರ್ದವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬಿಡ್ತೀವಿ. ಬೇಡ ಹಾಗೆಲ್ಲ ಮಾಡ್ಲಿಕ್ಕಿಲ್ಲ, ಇನ್ನೂ ಭಾಳ ಟೈಮ್ ಇದೆ. ಅಲ್ಲ ಅಧ್ಯಕ್ಷರೇ, ಹೇಳ್ತೀನಿ ನಾನು ನೀವು ಇಬ್ರು ಮಾತಾಡ್ಕೊಂಡೇ ಹೋಗೋಣ. ಈಗ ರಾಜಾ ವೆಂಕಟಪ್ಪ ನಾಯ್ಕ್ ಮಿನಿಸ್ಟರ್ ಇದ್ದಾರೆ, ನಿಮ್ ಉತ್ತರ ಬಂದು ಕೊಟ್ಟಿದಾರಲ್ಲ, ಏನಾರು ಏನು ಗಮನ ಸೆಳೆಯುವ ಸೂಚನೆಯಲ್ಲಿ ಇನ್ನೇನು? ಅದು ಏನು ಸ್ಟೇಡಿಯಂ ಲ್ಯಾಂಡ್ ಟ್ರಾನ್ಸ್ಫರ್ ಆಗ್ಬೇಕಾಗಿತ್ತು ಅಧ್ಯಕ್ಷರೇ, ಅದೇ ಅದು ಇನ್ನೂ ಮಾಡಿಲ್ಲ. ಅದಕ್ಕೆ ಈಗಾಗಲೇ 2 ಕೋಟಿ ರಿಸರ್ವ್ ಇಟ್ಟಿದೀವಿ ಅಧ್ಯಕ್ಷರೇ. ಏನ್ ಉತ್ತರ ಈಗ ಕೊಟ್ಟಿದ್ದಾರೆ
ಅದಕ್ಕೆ ದಯವಿಟ್ಟು ಸರ್ಕಾರದಿಂದ ಸರ್ಕಾರಕ್ಕೆ ಬದಲಾಗಬೇಕಿದು. ಇದಕ್ಕೆ ಮತ್ತೆ ಅಮೌಂಟ್ ತುಂಬಬೇಕಂತ ಏನ್ ನಾರಾಯಣಗೌಡ್ರೆ ಏನು ಅದನ್ನ, ಯಾಕಂದ್ರೆ ಬಹಳಷ್ಟು ಅಲ್ಲಿ ಎಲ್ಲ ತಾಲೂಕಿಗೆ ಆದ ಕಾರಣ ಸುತ್ತ ಎಲ್ಲ ಯೂತ್ಸ್ಗೆ ಅದರಲ್ಲಿ ಗೊತ್ತಾಯ್ತು ಕೇಳೋಣ. ಸಭಾಪತಿಗಳೇ, ಇದು ಅವರು ಕೋರಿ ಅಂತ ಜಮೀನು ಕೇಳಿರುವಂತ 8 ಎಕರೆ ಜಮೀನು ಸಭಾಧ್ಯಕ್ಷರೇ ತುಂಬಾ ಬೆಟ್ಟ ಗುಡ್ಡ ಇದೆ. ಇದು 20 ಕೋಟಿಗಿಂತ ಹೆಚ್ಚು ಲೆವೆಲಿಂಗ್ ಮಾಡೋದಕ್ಕೆ 20 ಕೋಟಿಗಿಂತ ಹೆಚ್ಚಾಗಿ ಹಣ ಬೇಕಾಗುತ್ತೆ. ಅದಕ್ಕಾಗಿ ಇವ್ರು ಬೇರೆ ಕಡೆ ಎಲ್ಲಾದ್ರೂ ಜಾಗವನ್ನ ಹುಡುಕೊಟ್ರು ಶೀಘ್ರದಲ್ಲಿ ನಾವು ಅದನ್ನ ಹಣ ಬಿಡುಗಡೆ ಮಾಡಿ ಅದನ್ನ ರಾಜಾ ವೆಂಕಟಪ್ಪನಾಯ್ಕ ಬೇರೆ ಕಡೆ ಜಾಗ ಇದೆಯಾ? ಬೇರೆ ಕಡೆ ಏನ್ ಬೇಕಾಗಿಲ್ಲ, ಅದು ಬೆಟ್ಟನೇ ಅಲಾಟ್ ಮಾಡ್ರಿ. ಅಲ್ರಿ 20 ಕೋಟಿ ಬೇಕಂತ ಲೆವೆಲ್ ಮಾಡ್ಲಿಕ್ಕೆ ಸ್ಟೇಡಿಯಂ ಅಂದ್ರೆ ಒಳಗಡೆನೆ ಮಾಡಕ್ಕೆ ಇರ್ತದ. ಸ್ಟೇಡಿಯಂ ಎಲ್ಲ ಇದು ಬೆಟ್ಟ ಗುಡ್ಡಗಳು ನೋಡಿ, ಇವ್ರನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಧಿಕಾರಿಗಳ ಜೊತೆ ಸಚಿವರೇ ಈಗ ಅಲರ್ಟ್ ಮಾಡ್ಬಿಡ್ರಿ ಆಯ್ತು, ಬೆಟ್ಟ ಇರ್ಲಿ ಗುಡ್ಡ ಇರ್ಲಿ. ಈಗ ನಾವು ಕೇಳೋದು ಯೂತ್ಸ್ಗೆ, ಸೀನಿಯರ್ ಸಿಟಿಜನ್ಸ್ಗೆ ನಾವು ಕೇಳೋದು. ಟೋಟಲಿ ಬೆಟ್ಟ ಇದೆ. ಓಕೆ, ಒಂದ್ ಕೆಲಸ ಮಾಡ್ರಿ ನೀವು ನಾರಾಯಣಗೌಡ್ರೆ, ಸಾಮಾನ್ಯ ಕ್ರೀಡಾ ಸಚಿವರೇ ರಾಜಾ ವೆಂಕಟಪ್ಪನಾಯ್ಕ ಒಂದ್ ನಿಮಿಷ ಕೇಳ್ರಿ. ಅವರು ಹೇಳ್ತಾ ಇರೋದು, ಫೋಟೋ ತೋರಿಸ್ತಾ ಇರೋದು ನೋಡಿದ್ರೆ ನನಗೂ ವ್ಯಾವಹಾರಿಕವಾಗಿ ಅದು ಕಷ್ಟ ಅನ್ಸುತ್ತೆ. ನೀವು ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ. ನೀವು ಇದು ಮುಗಿದ್ಮೇಲೆ ಅವ್ರ ಪಕ್ಕದಲ್ಲಿ ಕುಳಿತು ಒಂದ್ಸಲ ಅದು ಏನಿದೆ ಏನಿಲ್ಲ ಅಂತ ಒಂದ್ಸಲ ಅವ್ರಿಗೆ ಮನದಟ್ಟು ಮಾಡ್ಕೊಡಿ. ಅದು ಆವಾಗ ಸ್ವಲ್ಪ ಸರಿ ಆಗತ್ತೆ. ಅದು ನೀವು ಅದು ಮನದಟ್ಟು ಮಾಡ್ಕೊಡಿ, ಸರಿ ಆಗತ್ತೆ. ಓಕೆ, ರಾಜೇಗೌಡರು ಇಲ್ಲ, ದೇವಾನಂದ್ ಫೂಲ್ ಸಿಂಗ್ ಚೌಹಾಣ್ ಇಲ್ಲ, MY ಪಾಟೀಲ್ ಇಲ್ಲ, MY ಪಾಟೀಲ್ ಹೇಳ್ರಿ. ಅಲ್ಲ, ಒಟ್ಟಿಗೆ ಕುತ್ಕೊಳ್ರಿ, ಮಾತಾಡ್ರಿ. ಅಧ್ಯಕ್ಷರ ಜೊತೆ ನಿಮ್ಮನ್ನ ಮೀಟಿಂಗ್ ಕೂರ್ಸಿ ಅಲ್ಲಲ್ಲ ಸರ್, ಎಲ್ಲ ಆಫೀಸರ್ ಜೊತೆ ಕುಂತ್ಕೊಂಡು ಅದು ಏನ್ ತೀರ್ಮಾನ ಆಗುತ್ತೆ ಅದನ್ನ ಶೀಘ್ರದಲ್ಲಿ. ಓಕೆ, ಅವ್ರು ಮಾತಾಡೋಣ. ಹೇಳಿ MY ಪಾಟೀಲ್. ಅಫಜಲ್ಪುರ ಮತಕ್ಷೇತ್ರದಲ್ಲಿ ಕಲಬುರಗಿ ತಾಲೂಕಿನ ಕೆಲವು ಹಳ್ಳಿಗಳು ಬರ್ತಾವೆ, 30 ಹಳ್ಳಿಗಳು ಬರ್ತವೆ ನಮ್ಮ ಇದರಲ್ಲಿ. ಅಲ್ಲಿ ಆಸ್ಪತ್ರೆಗಳ ಕೊರತೆ ಇದೆ. ಯಾಕಂದರೆ 30 ಹಳ್ಳಿ ಅಂತಂದ್ರೆ ಸುಮಾರು 1 ಲಕ್ಷ ಜನರು ವಾಸಿಸ್ತಕ್ಕಂಥ ಆ ಪ್ರದೇಶ. ಈಗ ಹಳೆ ಮೈಸೂರು ಕಡೆ ನೋಡಿದಾಗ ಊರಿಗೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾಣಿಸ್ತವೆ. ಆದರೆ ನಮ್ಮಲ್ಲಿ ಭಾಳಷ್ಟು ಕಡಿಮೆ ಇವೆ. ಅದಕ್ಕಾಗಿ ನಾವು ಇವತ್ತು ತಮ್ಮ ಮೂಲಕ ಮಾನ್ಯ ಸಚಿವರಲ್ಲಿ ಕೇಳೋದೇನಂತಂದ್ರೆ, ನಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೌಲ್ಗ ಅಂಥೇಳಿ ಇದೆ. ಅದು ಕಲಬುರಗಿ ತಾಲೂಕಿನ ಹಳ್ಳಿ, ಅದು ಅಫಜಲ್ಪುರ ಮತಕ್ಷೇತ್ರಕ್ಕೆ ಬರ್ತದೆ. ಆದ್ದರಿಂದ ಅವರೆಲ್ಲ ಪಂಚಾಯತಿಯವರು ಭೂಮಿ ಕೊಟ್ಟಿದ್ದಾರೆ ಮತ್ತು ಪ್ರಾರಂಭ ಮಾಡಲಿಕ್ಕೆ ಕಟ್ಟಡ ಕೂಡ ಅವರು ಕೊಡ್ತೀವಿ ಅಂತೇಳಿ ಒಂದು ರೆಸೊಲ್ಯೂಷನ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ತಮ್ಮ ಮೂಲಕ ಮಾನ್ಯ ಮಂತ್ರಿಯವರಿಗೆ ನಾ ಕೇಳೋದೇನಂತಂದರೆ, ಶೀಘ್ರದಲ್ಲಿ ಇದೇ ವರ್ಷದಲ್ಲಿ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಿಕೊಟ್ರೆ ಚೆನ್ನಾಗಿರ್ತದೆ ಅಂಥೇಳಿ ನಾನು ಅವರಿಗೆ ಮಾನ್ಯ ಸಚಿವರಿಗೆ ಅವರ ಗಮನಕ್ಕೆ ನಿಮಗೆ ಉತ್ತರ ಕೊಟ್ಟಿದಾರಲ್ಲ? ಉತ್ತರ ಬಂದಿದೆ. ಅದೇ ಈ ಕವಲ್ಗ ಕೇದಲ್ಲಿ ಆಸ್ಪತ್ರೆ ಆಗ್ಬೇಕು ಅಂತ ನೀವು ಹೇಳೋದು. ಕವಲ್ಗ ಕೇದಲ್ಲಿ ಆಸ್ಪತ್ರೆ ಆಗ್ಬೇಕು ಅಂತ ಕೇಳೋಣ ಸಚಿವರು. ಸರ್, ಎವರಿ 20,000 ಒಂದು PHC ಪ್ರಕಾರ 4 PHC ಅಲ್ಲಿಗಿದೆ. 13, 17, 23, 29 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅವ್ರಿಗೆ ಸೌಲಭ್ಯ ಲಭ್ಯ ಇರೋದ್ರಿಂದ ತಕ್ಷಣಕ್ಕೆ ಇದು ಸರ್ಕಾರದ ಕನ್ಸಿಡರೇಷನ್ ಅಲ್ಲಿ ಇಲ್ಲ ಸರ್. ಓಕೆ, ಔರಾದು, ನಂದೂರು, ಡಂಗರ್ಗಾವ 13 ನಿಮ್ಮ ಕ್ಷೇತ್ರದಲ್ಲಿ 13 PHC ಇದೆ. ಇಲ್ಲ, ನಮ್ಮ ಕ್ಷೇತ್ರ ಅಲ್ರಿ, ಅದು ಕಲಬುರಗಿ ಕ್ಷೇತ್ರದ ತೋರಿಸಿದ್ದಾರೆ. ಅದು ಕೂಡ್ಕೊಂಡಿದೆ, ಅದು ಇದು ಕೂಡ್ಕೊಂಡಿದೆ ಅಷ್ಟೇ. ಆದ್ರೆ ಯಾವುದೋ ಬಹಳ ದೂರ ಇಲ್ಲ ಅಂತ ಅವ್ರು ಹೇಳೋದು. 25-30 ಕಿಲೋಮೀಟರ್ ಬರಲ್ಲ ಸರ್. 20,000 ಜನಸಂಖ್ಯೆ ಬರುವುದಿಲ್ಲ ಅಂತ ಇಲ್ಲ, 30 ಕಿಲೋಮೀಟರ್ ಅಂತರದ ಮೇಲೆ ಇವೆ. ಸಂಖ್ಯೆ ಹೈಕೋರ್ಟ್ ಆವರಣದಲ್ಲಿ ಒಂದು PHC ತೆರೆದಾರೆ ಇವರು. ಅಲ್ಲಿ ಯಾರು ಜನಗಳೇ ಇಲ್ಲ, ಏನೂ ಇಲ್ಲ, ಅಂತಲ್ಲಿ PHC ಮಾಡಿದಿರಿ.
ಅದಕ್ಕೆ ಅದು ಬರೋದಿಲ್ಲ ಅಂತಿದ್ದಾರೆ, ನೋಡೋಣ ಬೇರೆ ಇನ್ನು ಬೇರೆ ಯಾವ್ದಾದ್ರು ರೀತಿಯಲ್ಲಿ. ಯಾಕಂದ್ರೆ ಈಗ ಅನ್ನದಾನಿ ಅಧ್ಯಕ್ಷೆ ಒಂದ್ ನಿಮಿಷ, ಆ ಕ್ಷೇತ್ರ ಏನಾಗಿದೆ ಅಂತಂದ್ರೆ ಒಮ್ಮ ಶಾಬಾದ್ ಕ್ಷೇತ್ರಕ್ಕೆ ಹೋಗ್ತದೆ, ಒಮ್ಮ ರೂರಲ್ ಕ್ಷೇತ್ರಕ್ಕೆ ಹೋಗ್ತದೆ. ಈ ರೀತಿಯಾಗಿ ಅದು ಬೇರೆ ಬೇರೆ ಎಲೆಕ್ಷನ್ನಾಗಿ ಬೇರೆ ಬೇರೆ ಹೋಗ್ತಾ ಇದೆ. ಈಗ ಅಫ್ಜಲ್ಪುರಕ್ಕೆ ಬಂದ ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ, ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಓಕೆ, ಅನ್ನದಾನಿ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸದನದಲ್ಲಿ 2-3 ಬಾರಿ ಪ್ರಶ್ನೋತ್ತರವನ್ನು ಹಾಕೋದ್ರ ಮುಖಾಂತರ ಮತ್ತು ಗಮನ ಸೆಳೆಯೋ ಸಂದರ್ಭಗಳಲ್ಲಿ 3-4 ಬಾರಿ ನಾನು ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ. ಇದು ಬಹುಶಃ 4ನೇ ಬಾರಿ. ಪೂರ್ವಗಾಲಿ ಎತ್ತಿ ನೀರಾವರಿ ಕಾಮಗಾರಿ ಪ್ರಾರಂಭ ಆಗಿದ್ದು 2016ರಲ್ಲಿ, 18ಕ್ಕೆ ಪೂರ್ಣ ಆಗಬೇಕಾಗಿತ್ತು. ಆದರೆ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ, ಉತ್ತರ ಸರಿ ಇದೆ ಅಂತ ಅನ್ನಿಸ್ತದೆ. ಆದರೆ ಯಾಕಿನ್ನು ಪೂರ್ಣಗೊಳಿಸಿದಿನ ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸ್ತಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಪ್ರಶ್ನೆ. ಅದನ್ನ ಸರ್ಕಾರದ ಗಮನ ಸೆಳೀತಾ ಇದ್ದೇನೆ. ಓಕೆ, 2023 ಅಂತ ಹೇಳ್ಯಾರಲ್ಲ, ನಾವು ಕೊಟ್ಟಿದ್ದೀವಿ ಉತ್ತರದಲ್ಲೇ. 19ಗೆ ಮುಗಿಬೇಕಾಗಿತ್ತಿದ್ದು, 2 ವರ್ಷ ಕೋವಿಡ್ ಮತ್ತೆ ಮಳೆಗಾಲ ಜಾಸ್ತಿ ಆಗಿ ಅಲ್ಲಿ ಮೂಮೆಂಟ್ ಇಲ್ದಂಗಾಗಿ ರಸ್ತೆಗಳೆಲ್ಲ ಬ್ಲಾಕ್ ಆಗಿದೆ ಅಂತ ನಾವು ಮೆಟೀರಿಯಲ್ ಅದೆಲ್ಲ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲಿಲ್ಲ. ಜೊತೆಗೆ ಲ್ಯಾಂಡ್ ಅಕ್ವಿಸೇಷನ್ ಸ್ವಲ್ಪ ಡಿಲೇ ಆಯಿತು ಸರ್, ಈ ಭಾಗದಲ್ಲಿ ಲ್ಯಾಂಡ್ ಅಕ್ವಿಸೇಷನ್ ಆಗಲಿಲ್ಲ. ಹಾಗಾಗಿ ಈಗ 12,000 KVA ವಿದ್ಯುತ್ ಸಂಪರ್ಕ ಕೇಳ್ತಾ ಇದ್ದಾರೆ. ಅದಾದ ನಂತರ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟಿಂದ ಅದು ಇನ್ಸ್ಪೆಕ್ಷನ್ ಮಾಡಿ ಜೂನ್ ಅಂತ್ಯಕ್ಕೆ ಕೊಡ್ತೀವಿ ಅಂದಾನವ್ರೆ, ಇದನ್ನ ಕಮಿಷನ್ ಮಾಡಿ ಜೂನ್. ಸರ್, ಈಗ ನನಗೆ ಕಳೆದ ಅಧಿವೇಶನದಲ್ಲಿ ನಾನು ಕೇಳಿದಾಗ ನವೆಂಬರ್ಗೆ ಅದನ್ನ ನಾವು ಪೂರ್ಣಗೊಳಿಸಿ ಅದನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಮಳೆ ಬಂತು ಅಂತ, ಮಳೆ ಬಂದಿದ್ದಕ್ಕೆ ತಡ ಆಯ್ತು. ಮಳೆ ಬರ್ಲಿ ಮಾನ್ಯ ಅಧ್ಯಕ್ಷರೇ, ಈಗ ಎಲ್ಲಾ ಕೆಲಸನೂ ಪೂರ್ಣಗೊಂಡಿದೆ, ಅಲ್ಲೇನ್ ಬಾಕಿ ಏನಿಲ್ಲ. ದಯಮಾಡಿ ಈ ತಿಂಗಳು ಕೊನೆನೆಲ್ಲ ಮಾರ್ಚ್ನೆಲ್ಲ ಪ್ರಾರಂಭ ಮಾಡ್ಲಿಕ್ಕೆ ಮಾಡಿ. ಎಲ್ಲ ನಾನು ನೋಡಿದ್ದೇನೆ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಇನ್ಸ್ಪೆಕ್ಟರೇಟ್ಗೆ ಹೋಗಿದೆ ಸರ್. ದೇ ಟೇಕ್ 1 or 2 months ಫಾರ್ ಇನ್ಸ್ಪೆಕ್ಷನ್ ಮಾಡಿ ಅವ್ರು ಕ್ಲಿಯರೆನ್ಸ್ ಕೊಡದೆ ದೊಡ್ಡ ಟ್ರಾನ್ಸ್ಫಾರ್ಮರ್ಸ್ನ ಚಾರ್ಜ್ ಮಾಡಕ್ ಆಗಲ್ಲ. ಆ ಚಾರ್ಜ್ ಆದ ತಕ್ಷಣ ಅದನ್ನ ಕಮಿಷನ್ ಮಾಡ್ಕೊಡ್ತಾರೆ. ಅನ್ನದಾನ ನೀವ್ ಹೇಳಿದ್ರಿ ಯಾರಿಲ್ಲ ಅಂತಾರೆ. DT ರಾಜೇಗೌಡ್ರೆ. ಅಧ್ಯಕ್ಷರೇ, 1 ನಿಮಿಷ ದಯಮಾಡಿ ನವೆಂಬರ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಇದೇ ಸದನದಲ್ಲಿ ನೀರಾವರಿ ಮಂತ್ರಿಗಳು. ಹಂಗಾರೆ ಮಾತಿಗೆ ಗೌರವ ಇಲ್ವಾ ಸದನದಲ್ಲಿ? ಆಯ್ತಲ್ಲ, ಸ್ವಲ್ಪ ಯಾಕೆ ವಿಳಂಬ ಆಗ್ತಿದೆ? ಏನ್ ಸಮಸ್ಯೆ ಹೇಳಿ ಆಯ್ತಲ್ರಿ. ಯಾಕೆ ಮಾತು ಕೊಡ್ಬೇಕಾಗಿತ್ತು ಇವರು? ನವೆಂಬರ್ ಮಾಡ್ತೀನಿ ಅಂತ ಹೇಳಿ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ನವೆಂಬರ್ ಅಲ್ಲಿ ಮಾಡ್ತೀನಿ ಅಂತ ನೋಡಿ. ಆಯ್ತು ರಾಜೇಗೌಡ್ರು. ಮಾಡ್ಲಿಲ್ಲ ಅಂದ್ರೆ ನಾನಂತೂ ಧರಣ ಕೂರ್ತೀನಿ ಅಷ್ಟೇ. ಓಕೆ ರಾಜೇಗೌಡ್ರು ಮಾಡ್ಬೇಕಾಗುತ್ತೆ, ಧರಣ ಕೂರ್ತೇನೆ. ದಯಮಾಡಿ ಜೂನ್ ವರೆಗೂ ಕಾಯೋದೇನು ಅವಶ್ಯಕತೆ ಇಲ್ಲ ಮಾನ್ಯ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಮಾರ್ಚಿಗೆ ಮಾಡಿ ಇಲ್ಲ ಸರ್, ಈ ಮಾರ್ಚಿಗೆ ಮಾಡ್ಬೋದು ಮಾಡಿ. ಓಕೆ ರಾಜೇಗೌಡ್ರು, ಈ ಉತ್ತರ ಕೊಟ್ಟಿದಾರಲ್ಲ, ಇನ್ನೇನಿದೆ ಮತ್ತೆ ಸಂಶಯ? ಅಧ್ಯಕ್ಷರೇ, ಶೃಂಗೇರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ 100 ಹಾಸಿಗೆಗಳ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಪ್ರಕ್ರಿಯೆ ವಿಳಂಬವಾಗುತ್ತಿರುವ ಬಗ್ಗೆ ಹಾಗೂ ಬಾಳೆಹೊನ್ನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು 50 ಬೆಡ್ ಸಾಮರ್ಥ್ಯವುಳ್ಳ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆ ನೆನಗುದ್ದು ಬಿದ್ದಿದೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವೀಗಾಗಲೇ ಒಂದಕ್ಕೆ ಜೈಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೇರಿಸಿದ್ದಕ್ಕೆ ನಾನು ಸರ್ಕಾರವನ್ನ ಮತ್ತು ಮಂತ್ರಿಗಳನ್ನ ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ. ಏನಾಗಿದೆ, ಸರ್ಕಾರ ಪ್ರತಿ ಸರಿ ಅಲ್ಲೇನಾದ್ರು ಕಳೆದ ಸುಮಾರು ಸನ್ಮಾನ್ಯ ಅಧ್ಯಕ್ಷರೇ ಸುಮಾರು 2006ರಿಂದ ಈ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅಲ್ಲೊಂದು ಸಮಿತಿ ರಚನೆ ಮಾಡ್ಕೊಂಡು ಪ್ರತಿದಿನ ಧರಣಿ, ಅಮರಣಾಂತರ ಉಪವಾಸ, ಯಾವುದೇ ಗಣ್ಯರು ಬಂದಾಗ ಪ್ರತಿಭಟನೆ ಮಾಡ್ತಕ್ಕಂಥ ಅನೇಕ ಚಳುವಳಿಗಳು ಬಹಳ ವರ್ಷಗಳಿಂದ ನಡೀತಾ ಇದ್ದಾವೆ. ಮೊನ್ನೆ ಮುಖ್ಯಮಂತ್ರಿಗಳು ಕಳೆದ 3 ತಿಂಗಳ ಹಿಂದೆ ಶೃಂಗೇರಿ ಮಠ ಮತ್ತು ಹರಿಹರಪುರ ಮಠಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮತ್ತು ಮತ್ತೊಮ್ಮೆ ಪಕ್ಷದ ಒಂದು ಸಭೆಗೆ ಬಂದಂತ ಸಂದರ್ಭದಲ್ಲಿ 3 ತಿಂಗಳೊಳಗಡೆ ನಾನೇ ಗುದ್ದಿಲಿ ಪೂಜೆಗೆ ಬರ್ತೇನೆ, ಪ್ರಕ್ರಿಯೆ ಎಲ್ಲ ಮುಗ್ದಿದೆ ಅನ್ನೋ ಮಾತನ್ನ ಹೇಳಿದ್ರು. ಈಗ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ, ಒಟ್ಟಿಗಾಗಲೇ 4 ಕಡೆ ಜಾಗ ಕೊಟ್ಟಿದ್ದಾರೆ. ಒಂದ್ಸರಿ ವೈಕುಂಠಪುರ ಅಂತ ಕೊಟ್ರು, ಅದು ಡೀಮ್ಡ್ ಫಾರೆಸ್ಟ್ ಬರುತ್ತೆ ಅಂತ ಹೇಳಿ ಅವಕಾಶ ಕೊಡ್ಲಿಲ್ಲ. ಬೆಳ್ಳಂದೂರ್ ಅಂತ ಕೊಟ್ರು, ಅದು ಸಪ್ಪಿನ ಬೆಟ್ಟ ಅಂತ ಹೇಳಿ ಅವಕಾಶ ಕೊಡ್ಲಿಲ್ಲ. ಆಯ್ತು. ಮತ್ತೆ ವೈಕುಂಠಪುರ ಅಂತ ಕೊಟ್ರು, ಅದಕ್ಕೆ ಬದಲಾಗಿ
ಅರಳುಗುಪ್ಪೆ ಚಿಕ್ಕಮಂಗ್ಳೂರಲ್ಲಿ ಜಾಗ ಕೊಟ್ಟರು ಕೂಡ ಗೊತ್ತಾಗಿಲ್ಲ. ಕಂದಾಯ ಸಚಿವರು ಕೂಡ ಅರ್ಥ ಮಾಡ್ಕೋಬೇಕು. ಅರಣ್ಯ ಇಲಾಖೆ ಅಧಿಕಾರಿಗಳು ಫೋರಲ್ ನೋಟಿಫಿಕೇಶನ್ ಮಾಡ್ಬೇಕಾದ್ರೆ ಮತ್ತು ಡೀಮ್ಡ್ ಘೋಷಣೆ ಮಾಡ್ಬೇಕಾದ್ರೆ ಯಾರನ್ನು ಕೇಳೋದಿಲ್ಲ, ಯಾವ ಕೇಳೋಣ. ಅನ್ಸರ್ಸೋದಿಲ್ಲ. ರಾಜೇಗೌಡ್ರೆ ಒಂದ್ ನಿಮಿಷ ಕೇಳ್ರಿ, ಸರ್ಕಾರದ ಉತ್ತರ ಕೇಳ್ರಿ. ನೀವು ಹೇಳೋದನ್ನೇ ಉದ್ದ ಕೇಳ್ಬಿಟ್ರೆ ಆ ಸಮಸ್ಯೆಗಳೆಲ್ಲ ಬಗೆಹರಿದಿದೆ. ಅವ್ರಿಗೆ 62.46 ಲಕ್ಷನ ನಾವು ಆಗ್ಲೇ ಹಣ ಕೂಡ ಕೊಡ್ಲಿಕ್ಕೆ ಪ್ರೊವೈಡ್ ಮಾಡಿದೀವಿ. ಇದೇನು ನೀವು ಹೇಳಿದ್ದೆಲ್ಲ ನಿಜ. ಜಾಗಗಳ ಆಯ್ಕೆ ಆಗ್ತಾ ಎರಡನೇದ ಮೂರನೇದ ಜಾಗಕ್ಕೆ ಇದು ಬಂದು ನಿಂತಿದೆ. ಈಗ ಅದನ್ನ 29/11/22 ಗೌರ್ಮೆಂಟ್ ಡಿಸಿಷನ್ ತಗೊಂಡಿದೀವಿ. ಅಪ್ಗ್ರೇಡ್ ಮಾಡಬೇಕು ಬಾಳೆಹೊನ್ನೂರು ಹಾಸ್ಪಿಟಲ್ ಅಂತ ಹೇಳಿ ಅಪ್ಗ್ರೇಡ್ ಮಾಡ್ಕೊಡ್ತೀವಿ ಸರ್. ಧನ್ಯವಾದ. ಓಕೆ, ಈಗ ಗಮನ ಸೆಳೆಯುವ ಸೂಚನೆ ಮುಕ್ತಾಯ ಆಯ್ತು. ಅಧ್ಯಕ್ಷೆ ನಂದಿದೆ. ನಿಮ್ದಕ್ಕೆಲ್ಲ ಉತ್ತರ ಬರಲಿಲ್ಲ, ಅದು ನಾಳೆ ತಗೋಣ. ಈಗ ಉತ್ತರ ಬಂದಿದ್ದನ್ನ ತಗೊಂಡಿದ್ದೀನಿ, ಉಳಿದಿದ್ದ ಉತ್ತರ ಬರಲಿಲ್ಲ, ನಾಳೆ ತಗೋತೀನಿ, ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ. ಈಗ ಒಂದು ನಿಮಿಷ, ಈಗ ನಾನು ಅಂದರೆ ಇವತ್ತಿನ ಕಾರ್ಯಕಲಾಪ ಮುಗಿಸ್ತಾ ಇದ್ದೀನಿ. ಬಟ್ ಈಗ 5 ಗಂಟೆ 20 ನಿಮಿಷ ನಾನು ಸದನದ ಮೂಲಕ, ತಾವಂತೂ ಉಪಸ್ಥಿತರಿದ್ದೀರಿ ಎಲ್ಲರೂ, ಯಾರು ಉಪಸ್ಥಿತರು ಇಲ್ಲವೋ ಅವರಿಗೆ ಒಂದೇ ಕೇಳ್ಕೊಳ್ತೀನಿ. ಇವತ್ತು ಸದನದ 2ನೇ ದಿನ. ಇವತ್ತು ನಮ್ಗೆ ಒಟ್ಟು ಸದನ ನಡೆಯೋದೇ 24ನೇ ತಾರೀಕು ತನಕ. ಈ ನಾವು ಗುರುವಾರ ದಿನ ರಾಜ್ಯಪಾಲರ ಭಾಷಣದ ಮೇಲೆ ಅದೇ ಇಲ್ಲ, ಅದಕ್ಕೆ ನಾನು ನಿಮ್ಮ ಬಗ್ಗೆ ಅಲ್ಲ ಹೇಳಿರೋದು, ಅವರು ಕೇಳಿಸ್ಕೊಳ್ತಾ ಇದ್ದಾರೆ ಈಗ. ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ನಮ್ಮ 5 ವರ್ಷದ ಕೊನೆಯ ಅಧಿವೇಶನ ಇದು. ಹಾಗಾಗಿ ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆಸ್ಕೊಳ್ಳುವಂಥ ಈ ದೇಗುಲದಲ್ಲಿ ನಡೆಯುವಂಥ 5 ವರ್ಷ ನಮ್ಮನ್ನೆಲ್ಲರನ್ನೂ ಸಾಮಾಜಿಕವಾಗಿ ರಾಜಕೀಯವಾಗಿ ಒಂದು ಎತ್ತರದ ಸ್ಥಾನಕ್ಕೆ ಈ ಸದನ ತಂದಿದೆ. ಹಾಗಾಗಿ ನಡೆಯುವಂಥ ಈ ಕೊನೆಯ ಸೆಷನ್ನಲ್ಲಿ ಈ ಪರಿಸ್ಥಿತಿಗಳು ನಮಗೆ ಬರೋದು ಯಾವುದೇ ಕಾರಣಕ್ಕೂ ಇದು ಗೌರವ ಅಲ್ಲ. ಹಾಗಾಗಿ ದಯವಿಟ್ಟು ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀನಿ, ನೀವೇನಾದರೂ ನಾಳೆಯಿಂದ ಕಾರ್ಯಕ್ರಮ ಇದ್ದರೆ ಅದನ್ನೆಲ್ಲ ರದ್ದು ಮಾಡಿ ನಾಳೆಯಿಂದ ಸದನದಲ್ಲಿ ಇರಿ. ಕೊನೆಯ ಅಧಿವೇಶನ ಅನ್ನೋ ಒಂದು ಆ ಭಾವನಾತ್ಮಕವಾದ ಭಾವನೆ ಆದರೂ ಬೇಕಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಅವರು ಬನ್ನಿ, ಭಾಗವಹಿಸಿ ಈ ಕೊನೆಯ ಅಧಿವೇಶನ ಯಶಸ್ವಿಯಾಗಿ ನಾವು ಮಾಡಿ ತೋರಿಸಿ ಜನರ ವಿಶ್ವಾಸವನ್ನು ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಣ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಈಗ ಸದನವನ್ನು ನಾಳೆ 11 ಗಂಟೆ ಏನೋ ಮಧುಸ್ವಾಮಿ ಅವ್ರು ತಡ್ರಿ, ಮಧುಸ್ವಾಮಿ ಅವ್ರು ಏನೋ ಒಂದು ಲಾ ಮಿನಿಸ್ಟರ್ ಅಧ್ಯಕ್ಷ, ಈ ಸದನಕ್ಕೆ ಬರ್ಬೇಕಂತ ಮಾಡೋ ಹೋರಾಟನ ನೆನೆಸ್ಕೊಂಡು ಆ ಸದನಕ್ಕೆ ಬರಕ್ ಜನ ಅವಕಾಶ ಕೊಟ್ಟಾಗ ಇಲ್ಲಿ ಬರಲ್ಲ ಅಂದ್ರೆ ಏನ್ ಅನ್ಬೇಕು? ಅದು ಸರಿ, ಅದು ತಾವು ಹೇಳೋದು ಸರಿ ಇದೆ. ಅದೇ ನಮ್ಮೆಲ್ಲರ ಅಷ್ಟು ಹೋರಾಟ ಮಾಡಿ ಬಂದ್ರಪ್ಪ ಅಂದಾಗಿಲ್ಲ, ಅಬ್ಸೆಂಟ್ ಆದ್ರೆ ಅಲ್ಲ, ಇದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಅನ್ನೋದು ಎಲ್ಲರ ಭಾವನೆ ಇದೆ. ನೀವು ಹೇಳ್ದಂತೆ ಬಂದವರು ನಾವು ನಮ್ಮ ಭಾವನೆಯನ್ನ ಬರದೇ ಹೋದವ್ರ ಜೊತೆಗೆ ಈಗ ಹಂಚಿಕೊಳ್ಳೋದಕ್ಕೆ ಈ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ನಾಳೆ 11 ಗಂಟೆಗೆ ಸೇರುವಂತೆ ಸದನವನ್ನು ಮುಂದೂಡಿದ್ದೇನೆ.